Hallelujah. 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 Come on, louder. Hallelujah. ಗಟ್ಟಿಯಾಗಿ ಹೇಳಿ. How many of you believe that you have received Jesus inside you? ನಿಮ್ಮಲ್ಲಿ ಎಷ್ಟು ಮಂದಿ ನಂಬುತ್ತೀರಾ ನನ್ನ ಅಂತರಂಗದಲ್ಲಿ ಯೇಸುವನ್ನು ಸ್ವೀಕರಿಸಿದ್ದೇನೆಂದು? ಎಷ್ಟು ಮಂದಿ? Eucharist is not the representation of Jesus, it is Jesus himself. ಪರಮ ಪ್ರಸಾದ ಯೇಸುವಿನ ಪ್ರತಿನಿಧಿಯಲ್ಲ, ಅದು ಯೇಸುವೇ ಆಗಿದ್ದಾರೆ. Hallelujah. Hallelujah. It is Jesus himself. ಅದು ಯೇಸು ಸ್ವಾಮಿ ಆಗಿದ್ದಾರೆ. The Eucharist, you are receiving Jesus. ಪರಮ ಪ್ರಸಾದದ ರೂಪದಲ್ಲಿ ಯೇಸುವನ್ನು ಸ್ವೀಕರಿಸಿದ್ದೀರಿ. How many hours you can hear the word of God, but this is the golden opportunity you are getting to receive Jesus inside you. ನೋಡಿ, ಎಷ್ಟು ಗಂಟೆ ದೇವರ ವಾಕ್ಯವನ್ನು ನೀವು ಆಲಿಸಿದರೂ ಇದೊಂದು ಸುವರ್ಣ ಅವಕಾಶವಾಗಿದೆ ಯೇಸು ಸ್ವಾಮಿಯನ್ನು ನಮ್ಮ ಅಂತರಂಗದಲ್ಲಿ ಸ್ವೀಕರಿಸುವುದು. Hallelujah. Hallelujah. Jesus, Son of Man. ಯೇಸು ಸ್ವಾಮಿ ದೇವರ ಪುತ್ರ. Son of Man, ನರಪುತ್ರ. ಯೇಸು ಸ್ವಾಮಿ ನರಪುತ್ರ. ನರಪುತ್ರ. Jesus, the Son of Man. ಯೇಸು ಸ್ವಾಮಿ ನರಪುತ್ರ. Hallelujah. Hallelujah. So we need to understand Jesus as Naraputra. ನೀವು ಅರ್ಥ ಮಾಡಿಕೊಳ್ಳಿ, ಯೇಸು ಸ್ವಾಮಿ ನರಪುತ್ರರೆಂದು. ನರಪುತ್ರನಾಯ ಯೇಸು. ನರಪುತ್ರನಾದ ಯೇಸು. Son of Man Jesus. ನರಪುತ್ರರಾದ ಯೇಸು. Son of God Jesus and Son of Man Jesus. ನೋಡಿ, ದೇವಪುತ್ರನಾದ ಯೇಸು, ನರಪುತ್ರನಾದಂತ ಯೇಸು. Hallelujah. Hallelujah. These 2 days we are going to hear about the Naraputra ಯೇಸು. ಈ 2 ದಿನಗಳು ನೀವು ತಿಳಿಯಲಿಕ್ಕಾಗಿರುವುದು ನರಪುತ್ರನಾದ ಯೇಸು. Son of Man Jesus. ನರಪುತ್ರನಾದ ಯೇಸು. I'm very much excited. ನೋಡಿ, ನಮಗೆ ತುಂಬಾ ಕುತೂಹಲವಾಗ್ತಾ ಇದೆ. Hallelujah. Hallelujah. Are you all excited? ನಿಮಗೆಲ್ಲರಿಗೂ ಹರ್ಷ ಇದೆಯಾ? Hallelujah. Hallelujah. Today's homily, when I was hearing from Father, I was not understanding much because it was not in Kannada. It was Konkani. ನೋಡಿ, ಇಂದು ಬಲಿಪೂಜೆಯ ಮಧ್ಯದಲ್ಲಿ ಗುರುಗಳು ಪ್ರಬೋಧನೆ ಮಾಡಿದ್ದು ನನಗೆ ಏನು ಅರ್ಥವಾಗಲಿಲ್ಲ. ಅದು ಕನ್ನಡದಲ್ಲಿ ಅಲ್ಲ, ಕೊಂಕಣಿ ಭಾಷೆಯಲ್ಲಿ ಇತ್ತು. After that I was asking Father what it was. ನಂತರ ನಾನು ಗುರುಗಳಲ್ಲಿ ಕೇಳಿದೆ, ಗುರುಗಳೇ ಯಾವುದರ ಬಗ್ಗೆ ಬೋಧನೆ ಮಾಡಿದ್ದೀರಿ? Little I can understand. ಕನ್ನಡ ಸ್ವಲ್ಪವಾದ್ರೂ ನನಗೆ ಅರ್ಥವಾಗ್ತದೆ. But Konkani appa, one word I don't know. ನೋಡಿ, ಒಂದು ಪದವಾದ್ರೂ ನನಗೆ ಕೊಂಕಣಿ ಗೊತ್ತಿಲ್ಲ. Mangalore and all this area people are very dangerous. All of a sudden they will switch from Konkani, Kannada, Tulu, this appa. ನೋಡಿ, ಮಂಗಳೂರಿನಲ್ಲಿರುವ ಎಲ್ಲರಿಗೂ ನಿಮಗೆ ಗೊತ್ತಲ್ವಾ, ಕನ್ನಡ, ಕೊಂಕಣಿ, ತುಳು, ಬೇರೆ ಬೇರೆ ಭಾಷೆ ನಿಮಗೆ ಮಾತಾಡಿ ಗೊತ್ತಲ್ವಾ? Hallelujah. Hallelujah. ಮಾತಲಾಡಿ ತುಳು, ಕನ್ನಡ. Hallelujah. So we are going to worship the Trinity and entering into the session. ನೋಡಿ, ತ್ರೈಯೇಕ ದೇವರನ್ನು ಆರಾಧಿಸುತ್ತಾ ಈ ಸೆಕ್ಷನ್ ನಾವು ಪ್ರಾರಂಭಿಸೋಣ. All of you get up. ಎಲ್ಲರೂ ಎದ್ದು ನಿಂತುಕೊಳ್ಳಿ. So when you are worshiping the Trinity, ನಾವು ತ್ರೈಯೇಕ ದೇವರನ್ನು ಆರಾಧಿಸುವಾಗ you need to understand the third and the second and the first person in the Trinity. ನೀವು ಅರ್ಥ ಮಾಡಿಕೊಳ್ಳಿ, 1, 2, 3 ಈ 3 ವ್ಯಕ್ತಿಗಳು ತ್ರೈಯೇಕ ದೇವರಲ್ಲಿದ್ದಾರೆ. This is 3 personalities. ಈ 3 ವ್ಯಕ್ತಿತ್ವಗಳು, 3 persons. 3 ವ್ಯಕ್ತಿಗಳು. Hallelujah. Hallelujah. Father, Son, Holy Spirit. ಪಿತಾ, ಸುತ, ಪವಿತ್ರಾತ್ಮ. Hallelujah. Hallelujah. Love of the Father. ಪಿತನ ಪ್ರೀತಿ. Grace of our Lord Jesus Christ. ಯೇಸು ಪ್ರಭುವಿನ ಕೃಪೆ. And the communion of the Holy Spirit. ಪವಿತ್ರಾತ್ಮರ ಅನ್ಯೋನ್ಯತೆ. ಪಿತನ ಪ್ರೀತಿ, ಸುತನ ಕೃಪೆ, ಆತ್ಮನ ಅನ್ಯೋನ್ಯತೆ. Hallelujah. Hallelujah. All of you say this. ಎಲ್ಲರೂ ಸೇರಿ ಹೇಳಿ, ಪಿತನ ಪ್ರೀತಿ. ಪಿತನ ಪ್ರೀತಿ. ಹೇಳಿ. ಸುತನ ಕೃಪೆ, ಆತ್ಮರ ಅನ್ಯೋನ್ಯತೆ. ಆತ್ಮನ ಅನ್ಯೋನ್ಯತೆ. ಪಿತನ ಪ್ರೀತಿ, ಸುತನ ಕೃಪೆ. ಹೇಳಿ, ಎಲ್ಲರೂ, ಇದು ಶಕ್ತಿಯುತವಾದ ಪ್ರಾರ್ಥನೆ. ಹೇಳಿ, ಜೋರಾಗಿ ಹೇಳಿ. ಪಿತನ ಪ್ರೀತಿ, ಸುತನ ಕೃಪೆ, ಪವಿತ್ರಾತ್ಮನ ಅನ್ಯೋನ್ಯತೆ. Love of the Father, ಪಿತನ ಪ್ರೀತಿ, grace of our Lord Jesus Christ, ಯೇಸು ಪ್ರಭುವಿನ communion of the Holy Spirit. ಪವಿತ್ರಾತ್ಮರ ಅನ್ಯೋನ್ಯತೆ. Father, Son and Holy Spirit. ಪಿತಾ, ಸುತ, ಪವಿತ್ರಾತ್ಮ. They are united in the love.
ಅವರು ಪ್ರೀತಿಯಲ್ಲಿ ಒಂದಾಗಿದ್ದಾರೆ. Father is loving Jesus. ಪಿತನು ಯೇಸುವನ್ನು ಪ್ರೀತಿಸಿದರು. Jesus is loving Father. ಯೇಸು ಪಿತನನ್ನು ಪ್ರೀತಿಸಿದರು. Jesus and Father is loving Holy Spirit. ಪಿತ ಸುತ್ತ ಪವಿತ್ರಾತ್ಮರನ್ನು Holy Spirit and Father ಪ್ರೀತಿಸುತ್ತಿದ್ದಾರೆ. is loving Jesus. ಪಿತ ಪವಿತ್ರಾತ್ಮ ಪಿತರು ಯೇಸುವನ್ನು ಪ್ರೀತಿಸುತ್ತಿದ್ದಾರೆ. Unity of the Trinity. ತ್ರೈಯೇಕ ದೇವರ ಒಕ್ಕೂಟ. Say that again. Unity of the Trinity. ನೋಡಿ, ತ್ರೈಯೇಕ ದೇವರ ಒಕ್ಕೂಟ. When you are worshiping the Trinity, ನಾವು ತ್ರೈಯೇಕ ದೇವರನ್ನು ಆರಾಧಿಸುವಾಗ you will be receiving the unity of the Trinity into your house. ನಿನ್ನ ಮನೆಯಲ್ಲಿ Into you. ತ್ರೈಯೇಕ ದೇವರ ಒಕ್ಕೂಟವನ್ನು ನೀನು ಪಡೆದುಕೊಳ್ಳುತ್ತಿ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. The unity of the Trinity. ತ್ರೈಯೇಕ ದೇವರ ಐಕ್ಯತೆ. This is the area, brother, I am struggling. There is no unity inside my house. ಬ್ರದರ್, ಈ ಕಡೆಯಲಾಗಿದೆ ನಾನು ನರಳುತ್ತಿರುವುದು. ನಮ್ಮ ಮನೆಯಲ್ಲಿ ಐಕ್ಯತೆ ಎನ್ನುವುದು ಇಲ್ಲ. Hallelujah. ಹಲ್ಲೆಲೂಯಾ. Always fighting. ಯಾವಾಗಲೂ ಜಗಳ. You receive the unity. ನೀವು ಐಕ್ಯತೆಯನ್ನು ಸ್ವೀಕರಿಸು. Husband and wife unity. ಗಂಡ ಹೆಂಡತಿಯೊಂದಿಗೆ ಐಕ್ಯತೆ. Parents and children unity. ತಂದೆ ತಾಯಿ ಮಕ್ಕಳೊಂದಿಗೆ ಐಕ್ಯತೆ. What is the need of this hour for the church? ಏನಾಗಿದೆ ಧರ್ಮ ಸಭೆಯಲ್ಲಿ ಇಂದು ಮುಖ್ಯವಾಗಿ ಬೇಕಾಗಿರುವುದು? Unity. ಐಕ್ಯತೆ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. What we need as Christians? ನಾವು ಕ್ರೈಸ್ತವರಲ್ಲಿ ಇರಬೇಕಾದದ್ದೇನು? Unity. ಐಕ್ಯತೆ. The perfect unity is revealed in the Trinity. ನೋಡಿ, ಪರಿಪೂರ್ಣವಾದ ಐಕ್ಯತೆ ಪ್ರಕಟವಾಗುವುದು ತ್ರೈಯೇಕ ದೇವರಲ್ಲಿ. So this is the only solution ಇದೊಂದೇ ಪರಿಹಾರ. to bring back the unity. ಐಕ್ಯತೆಯಲ್ಲಿರುವಾಗ To bring back the unity, this is the ಐಕ್ಯ- only solution. Worship the Trinity, understand the Trinity, receive the unity of the Trinity. ನೋಡಿ, ಐಕ್ಯತೆ ನಿಮಗೆ ಮರಳಿ ತರಬೇಕಾ? ತ್ರೈಯೇಕ ದೇವರನ್ನು ಅರ್ಥ ಮಾಡಿಕೊಳ್ಳಬೇಕು, ಆತನನ್ನು ಆರಾಧಿಸಬೇಕು, ಆತನಿಗೆ ಮಹಿಮೆ ಸಲ್ಲಿಸಬೇಕು. Hallelujah. ಹಲ್ಲೆಲೂಯಾ. If you are struggling for unity within the house, ನಿಮ್ಮ ಮನೆಯಲ್ಲಿ ಐಕ್ಯತೆ ಇಲ್ಲದೆ always ನರಳುತ್ತಿದ್ದೀರಾ? pray this, the name of Father, Son and Holy Spirit. ಯಾವಾಗಲೂ ಈ ರೀತಿ ಪ್ರಾರ್ಥನೆ This is ಮಾಡಿ, powerful. You ಪಿತನಿಗೂ do it. ಸುತನಿಗೂ ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. yes. ಮಾಡಿ ಮಾಡಿ ಎಲ್ಲರೂ ಮಾಡಿ. ಪಿತನಿಗೂ, Not here, not only here. ಇಲ್ಲಿಯೇ ಮಾತ್ರವಲ್ಲ, When you go home, ನೀವು ಮನೆಗೆ ಹೋದ ನಂತರ do it in the name of Father, ಹೀಗೆ Son ಮಾಡಿ, and Holy ಹೀಗೆ ಮಾಡಿ. Spirit. ಪಿತಾ ಸುತ Wherever you want to ಪವಿತ್ರಾತ್ಮ. see the unity, ಎಲ್ಲಿ- always do this. The name of Father, Son and Holy Spirit. The ಎಲ್ಲಿ name of ಎಲ್ಲ ನಿಮಗೆ Father, Son ಐಕ್ಯತೆ and Holy ಮಾಡಬೇಕು, The ಈ name ರೀತಿ of ಮಾಡಿ. Father, ಪಿತಾ Son ಸುತ and all of you. ಪವಿತ್ರಾತ್ಮ The name ಎಲ್ಲರೂ of ಮಾಡಿ. Father, Son and ಎಲ್ಲರೂ Holy ಹಾಗೆ ಮಾಡಿ. The name ಪಿತನಿಗೂ of ಸುತನಿಗೂ Father, Son ಪವಿತ್ರಾತ್ಮನಿಗೆ and Holy ಮಹಿಮೆ ಮಾಡಿ. Hallelujah. ಹಲ್ಲೆಲೂಯಾ. The name of Father, Son and ಪಿತನಿಗೂ Holy Spirit. ಸುತನಿಗೂ ಪವಿತ್ರಾತ್ಮನಿಗೆ ಮಹಿಮೆಯಾಗಲಿ. Hallelujah. ಹಲ್ಲೆಲೂಯಾ. Husband is always fight with children. ಗಂಡ ಯಾವಾಗಲೂ ಮಕ್ಕಳ ಜೊತೆಯಲ್ಲಿ ಜಗಳ ಮಾಡ್ತಾನೆ. Mother ತಾಯಿ always fight with the daughter. ಯಾವಾಗಲೂ ಮಗಳೊಂದಿಗೆ ಜಗಳ ಮಾಡ್ತಾಳೆ. Oh, why mama this? ಅಯ್ಯೋ, ಯಾಕಮ್ಮ ಹೀಗೆ ಹೇಳ್ತೀಯ? Why daughter this? ಯಾಕೆ ಮಗಳೇ ಹೀಗೆ? Let the unity come. ಅಲ್ಲಿ ಐಕ್ಯತೆ ಬರಬೇಕು. Let the unity come. ಐಕ್ಯತೆಯಲ್ಲಿ ಬರಬೇಕು. When unity prevails, ಐಕ್ಯತೆ ಬಂದು ಬಿಟ್ರೆ all the devil will be flee. ಎಲ್ಲ ರೀತಿಯ ದೆವ್ವಗಳು ಬಿಟ್ಟು ಹೋಗ್ತದೆ. Hallelujah. ಹಲ್ಲೆಲೂಯಾ. All the devil will be flee. ಎಲ್ಲ ದೆವ್ವಗಳು ಬಿಟ್ಟು ಹೋಗ್ತದೆ. You know what the devil will spoil first? ಏನಾಗಿದೆ? ಪಿಶಾಚಿ ಮೊದಲು ಕೆಡಿಸುವುದು Unity. ಐಕ್ಯತೆ. Hallelujah. ಹಲ್ಲೆಲೂಯಾ. Devil can't see you are united in the unity. ನೀವು ಐಕ್ಯತೆಯಲ್ಲಿ ಇರುವುದನ್ನು ನೋಡ್ಲಿಕ್ಕೆ ಪಿಶಾಚಿಗೆ ಇಷ್ಟ ಇಲ್ಲ. Turn to your neighbor and say, ಆಚೆ ಈಚೆ ಕುಳಿತಿರುವವರ ಮುಖ ನೋಡಿ ಹೇಳಿ, when you are in the unity, ನೀವು ಐಕ್ಯತೆಯಲ್ಲಿ ಇದ್ದರೆ devil cannot touch you. ಪಿಶಾಚಿ ನಿನ್ನ ಮುಟ್ಟುವುದಿಲ್ಲ. ಹೇಳಿ ಹೇಳಿ, Devil won't touch you. ಪಿಶಾಚಿ ನಿನ್ನನ್ನು ಮುಟ್ಟುವುದೇ ಇಲ್ಲ. Turn to your neighbor and say, ಆಚೆ ಈಚೆ ನಿಂತಿರುವವರ ಕೈ ಹಿಡಿದು ಹೇಳಿ, ಆಚೆ ಈಚೆ ನೀಲಿರುವವರ ಕೈಯಲ್ಲಿ ಕೊಡೆ. ಕೈ ಹಿಡಿದು ಹೇಳಿ, 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 ಹೇಳಿ. ನೀವು ಐಕ್ಯತೆಯಲ್ಲಿ ಇದ್ದರೆ ಐಕ್ಯತೆಯಲ್ಲಿ ಇದ್ದರೆ ಪಿಶಾಚಿ ನಿನ್ನನ್ನು ಮುಟ್ಟುವುದಿಲ್ಲ. ಮುಟ್ಟುವುದಿಲ್ಲ. ಹೇಳಿ ಹೇಳಿ, ಮುಟ್ಟುವುದಿಲ್ಲ. 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 ತೊಡತಿಲ್ಲ. ಮುಟ್ಟುವುದಿಲ್ಲ. Hallelujah. Hallelujah. When you are in the unity, ನೀವು ಐಕ್ಯತೆಯಲ್ಲಿ ಇದ್ದರೆ no devil will touch you. ಪಿಶಾಚಿ ನಿನ್ನನ್ನು ಮುಟ್ಟುವುದೇ ಇಲ್ಲ. Pray for the unity. ಐಕ್ಯತೆಗಾಗಿ ಪ್ರಾರ್ಥನೆ ಮಾಡಿ. Where comes the unity? ಐಕ್ಯತೆ ಎಲ್ಲಿಂದ ಬರುವುದು? It is from the Trinity. ಇದು ತ್ರೈಯೇಕ ದೇವರಿಂದ. Father, Son,
Holy Spirit. All of you say, Sutta. Father, Son, Holy Spirit. Pavitratma ಹೇಳಿ. The name of Father, ಪಿತನಿಗೂ Son, ಸುತನಿಗೂ Holy Spirit. ಪವಿತ್ರಾತ್ಮನಿಗೂ All of you say, name of ಎಲ್ಲರೂ Father, ಹೇಳಿ. Son, ಪಿತನಿಗೂ Holy ಸುತನಿಗೂ Spirit. ಪವಿತ್ರಾತ್ಮನಿಗೂ ಮಹಿಮೆ. Hallelujah. Hallelujah. Do it, do it, do it. ಎಲ್ಲರೂ ಮಾಡಿ ಪಿತ ಮಾಡಿ. ಸುತ್ತ ಪವಿತ್ರಾತ್ಮ ಮಾಡಿ ಹಾಗೆ ಮಾಡಿ ಪಿತ ಸುತ್ತ ಪವಿತ್ರಾತ್ಮ ಹೇಳಿ ಗಟ್ಟಿಯಾಗಿ ಹೇಳಿ. Who's that family? They are praying like this. Oh, my son left home because of the fight inside the house. ನೋಡಿ ಇಲ್ಲಿ ಒಂದು ಮನೆಯವರು ನನ್ನ ಮಗ ಮನೆಯಲ್ಲಿರುವ ಜಗಳದಿಂದಾಗಿ ಮನೆ ಬಿಟ್ಟು ಹೋಗಿದ್ದಾನೆ, ಮನೆ ಬಿಟ್ಟು ಓಡೋಗ್ಬಿಟ್ಟಿದ್ದಾನೆ. Hallelujah. Hallelujah. Now, when you are filling with the unity of the Trinity, ತ್ರೈಯೇಕ ದೇವರ ಐಕ್ಯತೆಯಿಂದ ನೀವು ತುಂಬಲ್ಪಟ್ಟರೆ, you are releasing an anointing to that son. ನೀ ಮಗನಲ್ಲಿಗೆ ಅಭಿಷೇಕದ ಶಕ್ತಿ ಹರಿದು ಬರುತ್ತದೆ. Every night that mother is here, I will find out now. ನೋಡಿ ಈ ಅಮ್ಮ ಇಲ್ಲೇ ಇದ್ದಾಳೆ, ಮಗ ಮನೆ ಬಿಟ್ಟು ಹೋದ ಅಮ್ಮ ಇಲ್ಲೇ ಇದ್ದಾಳೆ. Now that mother is crying every night. ಪ್ರತಿದಿನ ರಾತ್ರಿ ಈ ಅಮ್ಮ ಅಳುತ್ತಿದ್ದಾಳೆ. When my son will come back? ಯಾವಾಗ ನನ್ನ ಮಗನು ಬರುತ್ತಾನೋ? When my son will come back? ಯಾವಾಗ ನನ್ನ ಮಗನು ಬರುತ್ತಾನೋ? I miss my son. ನನ್ನ ಮಗನನ್ನು ನಾನು I ಕಳೆದುಕೊಂಡೆ. want him to come back. ಅವನಿನ್ನು ಮರಳಿ ಬರುವುದಿಲ್ಲ. I want him to unite in unity with the Father. ಅಪ್ಪನೊಂದಿಗೆ ಅವನು ಬಂದು ಐಕ್ಯತೆಯಲ್ಲಿ ಇರಬೇಕು. Mother, ಅಮ್ಮ tonight, ಇಂದು ರಾತ್ರಿ welcome ಸ್ವಾಗತ. the unity of power, the power of unity. ತ್ರೈಯೇಕ ದೇವರ ಐಕ್ಯತೆಯಲ್ಲಿಗೆ. Hallelujah. Hallelujah. Receive the unity of the Trinity. ತ್ರೈಯೇಕ ದೇವರ ಐಕ್ಯತೆಯನ್ನು ಸ್ವೀಕರಿಸು. Mother, when you pray, ಅಮ್ಮ ನೀವು ಪ್ರಾರ್ಥಿಸುವಾಗ you are releasing an anointing to your son. ನಿಮ್ಮ ಮಗನಲ್ಲಿಗೆ ಅಭಿಷೇಕವನ್ನು That ಹರಡಿಸುತ್ತೀರಿ. anointing will bring back your son. ಆ ಅಭಿಷೇಕ ನಿಮ್ಮ ಮಗನನ್ನು ಮರಳಿ ತರುತ್ತದೆ. Hallelujah. Hallelujah. It is true, brother. ಇದು ನಿಜ ಬ್ರದರ್. They had fight each other. ಅವರಿಬ್ಬರು ಜಗಳ ಮಾಡ್ತಾರೆ. Because of the fight only he went. ಜಗಳ ಮಾಡಿದ್ರಿಂದ ಅವನು ಹೋಗ್ಬಿಟ್ಟ. But today, ಆದ್ರೆ ಇಂದು when you are receiving the anointing of the Holy Spirit, ಪವಿತ್ರಾತ್ಮರ ಅಭಿಷೇಕ ನೀವು ಸ್ವೀಕರಿಸಿದರೆ, near to that coconut tree, the anointing is moving. When I'm ನೋಡಿ saying this, ಆ ತೆಂಗಿನ ಮರದ ಹತ್ತಿರದಲ್ಲಿ ಅಭಿಷೇಕ ಬರ್ತಾ ಇದೆ. that corner, ಆ ಮೂಲೆಯಲ್ಲಿ I'm seeing a brother who is wearing a t-shirt there. ನಾನು ಅಲ್ಲಿ ಒಂದು ಟಿ ಶರ್ಟ್ ಹಾಕಿರುವ ಒಬ್ಬರ ಸಹೋದರನನ್ನು I'm ಕಾಣುತ್ತಿದ್ದೇನೆ. not sure whether it is t-shirt or I cannot see full. ನೋಡಿ ಫುಲ್ Yes, ಕಾಣಿಸ್ತಾ the one ಇಲ್ಲ. with the specs I'm seeing there. ನೋಡಿ ಕನ್ನಡಕ್ಕೆ ಹಾಕಿರುವಂತ ನೀವು. It's like a rose beach shirt. ನೋಡಿ ರೋಸ್. Yes. Lift your hand, brother. ನಿಮ್ಮ ಕೈ ಎತ್ತಿ ಬ್ರದರ್. Yes, that's you. ನೀವೇ. That's you. ಅದು ನೀವೇ. Brother, receive the unity of the Trinity into your house. ಬ್ರದರ್, ತ್ರೈಯೇಕ ದೇವರ ಐಕ್ಯತೆ ನಿಮ್ಮ ಮನೆಯಲ್ಲಿ ನೋಡಿ. Something God is doing in your house now. ನಿಮ್ಮ ಮನೆಯಲ್ಲಿ ದೇವರು ಏನೋ ಈಗ When ಮಾಡುತ್ತಿದ್ದಾರೆ. I'm saying the messenger of God is serving you, that's why I'm saying this. ನೋಡಿ ದೇವರ ಸಂದೇಶ ವಾಹಕರು ನಿಮ್ಮ ಬಳಿಗೆ ಬಂದು ಸೇವೆ ಸಲ್ಲಿಸುತ್ತಿದ್ದಾರೆ. God is giving you peace in the family. ದೇವರು ನಿಮ್ಮ ಮನೆಯಲ್ಲಿ ನೆಮ್ಮದಿಯನ್ನು ಕೊಡುತ್ತಿದ್ದಾರೆ. And I don't know who are they, ನನಗೆ ಗೊತ್ತಿಲ್ಲ ಅಲ್ಲಿ ಯಾರೆಲ್ಲ ಇದ್ದೀರೆಂದು. but I have message from the Lord to tell you this. ದೇವರಿಂದ ನಿಮ್ಮಲ್ಲಿ ಹೇಳಲಿಕ್ಕಾಗಿ ಒಂದು ಸಂದೇಶ ಬಂತು, ಅದಕ್ಕೆ ನಾನು ಹೇಳಿದ್ದೇನೆ. Hallelujah. Hallelujah. Another 3 more families are receiving the same power of unity in 5 minutes. ನೋಡಿ 3-4 ಕುಟುಂಬದವರು ಇದೇ ರೀತಿ. That family is one family. ಅದು ಒಂದು ಕುಟುಂಬ, ಇನ್ನೊಂದು 3-4 ಪವಿತ್ರಾತ್ಮರ ಐಕ್ಯತೆಯ ಶಕ್ತಿ ಈಗ ಪಡೆಯುತ್ತಿದ್ದಾರೆ. If you want to receive a priestly authority touch, you can come forward. ನೋಡಿ ಗುರುಗಳ ಅಧಿಕಾರದಿಂದ ಆಶೀರ್ವಾದ whole family. ಪಡೆಯಬೇಕಂದ್ರೆ ಅವರ ಇಡೀ ಮನೆಯವರು ಈಚೆ ಬರಲಿ. ಆ ಸಹೋದರನ ಇಡೀ ಮನೆಯವರು ಬೇಗ ಮುಂದಕ್ಕೆ ಬರಲಿ. Jesus. ಯೇಸುವೇ. Priests are here, they will be praying for you with the priestly authority. ಗುರುಗಳು ಎಲ್ಲಿದ್ದಾರೆ? ಗುರು ಪಟ್ಟದ ಅಧಿಕಾರ ಉಪಯೋಗಿಸಿ ನಿಮಗಾಗಿ ಈಗ ಪ್ರಾರ್ಥನೆ ಮಾಡುವರು. Hallelujah. Where the unity has gone, it will be coming back through the power of Trinity. ನೋಡಿ ಎಲ್ಲಿ ಐಕ್ಯತೆಯನ್ನು ಕಳೆದುಕೊಂಡಿದ್ದೀರೋ ದೇವರ ಶಕ್ತಿ ಐಕ್ಯತೆಯಿಂದ ಮರಳಿ ಪಡೆಯುತ್ತಿದ್ದೀರಿ. ಬನ್ನಿ ಈಚೆ ಬನ್ನಿ. You are the mother prayed for it, right? ನೋಡಿ ನೀವಲ್ವಾ ಈ ಮಗನಿಗಾಗಿ ಪ್ರಾರ್ಥನೆ ಮಾಡಿದವರು? You are the one prayed, right? ನೀವು ಮಗನಿಗಾಗಿ ಪ್ರಾರ್ಥನೆ ಮಾಡ್ತಿದ್ದೀರಿ. Jesus is hearing your prayer tonight. ಯೇಸು ಇಂದು ರಾತ್ರಿ ನಿಮ್ಮ ಪ್ರಾರ್ಥನೆಯನ್ನು ಕೇಳಿಕೊಂಡಿದ್ದಾರೆ. Amma, this is the message of God. ಅಮ್ಮ, ದೇವರಿಂದ ನಿಮಗಿರುವ ಒಂದು ಸಂದೇಶ. You follow English? Yes. Yeah? You follow English? Yes. When we are praying here, I'm seeing the power of unity is knocking at your door, and ನಾನಿಲ್ಲಿ ಪ್ರಾರ್ಥನೆ ಮಾಡುವಾಗ all of ನಾನು you pray ಕಂಡೆ for this family. ದೇವರ ಐಕ್ಯತೆಯ ಶಕ್ತಿ ನಿಮ್ಮ The power of unity ಐಕ್ಯತೆಯ ಶಕ್ತಿ
wonderful touch of God. ನೋಡಿ ದೇವರ ಅದ್ಭುತಕರವಾದ ಸ್ಪರ್ಶನೆಯಾಗಿದೆ. Brother, the power of unity ಐಕ್ಯತೆಯ ಶಕ್ತಿ is entering into your house today. ಅದು ನಿಮ್ಮ ಮನೆಯಲ್ಲಿಗೆ ಪ್ರವೇಶಿಸಿದೆ. That's what you prayed. ಅದಕ್ಕಾಗಿ ನೀವು ಪ್ರಾರ್ಥನೆ ಮಾಡ್ತಿದ್ದೀರಿ. Even yesterday night you prayed. ನಿನ್ನೆ ರಾತ್ರಿ ನೀವು ಪ್ರಾರ್ಥಿಸಿದ್ದೀರಿ. ಹೌದಾ? Am I true? Yes. ಹೌದಾ? Yes. Today Jesus is giving you that unity back. ಇಂದು ದೇವರು ನಿಮಗೆ ಐಕ್ಯತೆಯನ್ನು ಮರಳಿ ಕೊಡುತ್ತಿದ್ದಾರೆ. Go to the priest. Go to the ಗುರುಗಳಿಂದ priest. ಆಶೀರ್ವಾದ And ಪಡೆದುಕೊಳ್ಳಿ. receive the priestly anointing. ಗುರುಗಳ ಅಭಿಷೇಕವನ್ನು ಪಡೆಯಿರಿ. Hallelujah. 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 Another 3 more families ಇನ್ನೊಂದು 3ಕ್ಕಿಂತ ಹೆಚ್ಚು ಕುಟುಂಬದವರು struggling for unity. ಐಕ್ಯತೆ ಇಲ್ಲದೆ ನರಳುತ್ತಿದ್ದಾರೆ. Every night it is fight, brother. ಪ್ರತಿದಿನ ಬ್ರದರ್ ಮನೆಯಲ್ಲಿ ಜಗಳ. When you go back today, you take unity of the Trinity. ಇಂದು ನೀನು ಮನೆಗೆ ಹೋಗುವಾಗ ದೇವರ ಐಕ್ಯತೆ ತೆಗೆದುಕೊಂಡು ಹೋಗು. This will change the face of your family. ಅದು ನಿನ್ನ ಮನೆಯಲ್ಲಿ ನೆಮ್ಮದಿಯನ್ನು ಕೊಡುತ್ತದೆ. Yes. Receive it. ಹೌದು, ಸ್ವೀಕರಿಸುವುದನ್ನು. With an open heart you pray. ಹೃದಯ ತೆರೆದು ಪ್ರಾರ್ಥಿಸಿ. Lord, I need unity in my house. ದೇವರೇ, ನನ್ನ ಮನೆಯಲ್ಲಿ ನನಗೆ ಐಕ್ಯತೆ ಬೇಕು. There is a sister. ಇಲ್ಲೊಬ್ಬಳು ಸಹೋದರಿ, she is praying. ಆಕೆ ಪ್ರಾರ್ಥಿಸುತ್ತಿದ್ದಾಳೆ. Brother, what you are talking about my family only. ಬ್ರದರ್, ನನ್ನ ಮನೆಯ ಬಗ್ಗೆ ನೀವು ಹೇಳ್ತಾ ಇದ್ದೀರಾ. She is a sister. ಅವರು ಒಬ್ಬಳು ಸಿಸ್ಟರ್ But she ಆಗಿದ್ದಾರೆ. is not seeing unity within brother and sister. ಆಕೆ ತನ್ನ ಸಹೋದರ ಸಹೋದರಿಯಲ್ಲಿ And she is ಐಕ್ಯತೆ praying. ಕಾಣ್ತಾ ಇಲ್ಲ. ಆದ್ರೆ ಆಕೆ She is ಪ್ರಾರ್ಥಿಸುತ್ತಿದ್ದಾಳೆ. not seeing unity between parents. ಆಕೆ ತಂದೆ ತಾಯಿಯೊಂದಿಗೆ ಐಕ್ಯತೆ Husband and ಕಾಣಿಸುತ್ತಿಲ್ಲ. wife. ಗಂಡ ಹೆಂಡತಿಯೊಂದಿಗೆ ಇಲ್ಲ. All those who are watching me online, ಆನ್ಲೈನ್ ನಲ್ಲಿ ಇದನ್ನು ವಾಚ್ ಮಾಡುವವರೇ, pray for the unity. ಐಕ್ಯತೆಗಾಗಿ ಪ್ರಾರ್ಥಿಸಿ. Because Trinity is here. ಯಾಕಂದ್ರೆ ತ್ರಿಯೇಕ ದೇವರಿಲ್ಲಿದ್ದಾರೆ. Perfect unity is coming from the Trinity. ಪರಿಪೂರ್ಣವಾದ ಐಕ್ಯತೆ ತ್ರೈಯೇಕ ದೇವರಿಂದ ಬರುತ್ತಿದೆ. Trinity is the source of unity. ಐಕ್ಯತೆಯ ಮುಖ್ಯ ತ್ರೈಯೇಕ ದೇವರು. The name of Father, Son and Holy Spirit. The name of Father, Son and Holy Spirit. Do it. ಮಾಡಿ. You ಪಿತ, receive the ಸುತ, touch. ಪವಿತ್ರಾತ್ಮ. What's your name, sister? ನಿಮ್ಮ ಹೆಸರೇನು ಸಹೋದರಿ? ನಿಮ್ಮ ಹೆಸರು? What's your name? ನಿಮ್ಮ ಹೆಸರು? Huh? ಗಟ್ಟಿ ಹೇಳಿ. Labita? Jobita? ಜೋಬಿಟಾ. You come here. ನೀನ್ ಈಚೆ ಮಾಮ. She's that sister. ಆಕೆಯಾಗಿದ್ದಾಳೆ ಸಹೋದರಿ. She's that sister. ಆಕೆಯಾಗಿದ್ದಾಳೆ ಸಹೋದರಿ. All these days. ಈ ಎಲ್ಲಾ ದಿನಗಳಲ್ಲಿ praying for the unity. ಐಕ್ಯತೆಗಾಗಿ ತುಂಬಾ ಪ್ರಾರ್ಥನೆ ಮಾಡ್ತಾ ಇದ್ದರು. You know what message you are getting today? ಇಂದು ನಿಮಗಿರುವ ಸಂದೇಶವೇನೆಂದರೆ, when you are praying for the unity, ನೀವು ಐಕ್ಯತೆಗಾಗಿ ಪ್ರಾರ್ಥಿಸುವಾಗ, this is God's anointing. ಇದು ದೇವರ ಅಭಿಷೇಕ Coming ಮಾಡುತ್ತಿದ್ದಾರೆ into your family. ನಿಮ್ಮ ಇಡೀ ಮನೆಯವರಿಗೆ For the unity. ಐಕ್ಯತೆ. Oh, receive it. ಅದನ್ನು ಸ್ವೀಕರಿಸು. She is receiving that unity. ಆಕೆ ಐಕ್ಯತೆಯನ್ನು The ಸ್ವೀಕರಿಸು. power of unity. ಐಕ್ಯತೆಯ ಶಕ್ತಿ. All of you pray. ಎಲ್ಲರೂ ಈಗ ಪ್ರಾರ್ಥನೆ ಮಾಡಿ. Take this sister to the priest. ಗುರುಗಳ ಹತ್ರ ಹೋಗಿ ಬ್ಲೆಸ್ಸಿಂಗ್ ತಗೊಳ್ಳಿ. 12 years you are suffering with the gastric issue, right? 12 ವರ್ಷಗಳಿಂದ ಗ್ಯಾಸ್ಟ್ರಿಕ್ ತೊಂದರೆಯಿಂದ ನರಳುತ್ತಾ ಇದ್ದೀರಲ್ವಾ? Yes. ಹೌದು. I'm seeing it's not 2 fibroids, it's 3 fibroids. 3 ಫೈಬ್ರಾಯ್ಡ್. When you are receiving the anointing from here, ನೀವು ಇಲ್ಲಿಂದ Jesus ಅಭಿಷೇಕ is touching ಪಡೆಯುವಾಗ your tummy. You have fibroids, right? ನಿಮಗೆ ಫೈಬ್ರಾಯ್ಡ್ ಇದೆ. Yes. It's disappearing. Go. ಈ ಫೈಬ್ರಾಯ್ಡ್ ಈಗ ಮಾಯವಾಗ್ತಾ ಇದೆ. Go get the blessing. ಗುರುಗಳಿಂದ ಆಶೀರ್ವಾದ ಪಡೆಯಿರಿ. Pray now, oh Trinity. Pray, look at me. ನನ್ನ ನೋಡು. Pray now, oh Trinity, fill me with the unity. Simple prayer. Oh Trinity, ಪ್ರಾರ್ಥನೆ ಮಾಡಿ. ಓ ತ್ರೈಯೇಕ fill me with the unity. All of you. Oh Trinity, ಎಲ್ಲರೂ ಪ್ರಾರ್ಥಿಸಿ. ತ್ರೈಯೇಕ fill me ದೇವರೇ, with the unity. ಐಕ್ಯತೆಯಿಂದ ನನ್ನನ್ನು ತುಂಬಿಸಿ. Put your ಪ್ರಾರ್ಥಿಸಿ. both hands. ಎರಡೂ ಕೈಯನ್ನು ತಲೆಯಲ್ಲಿಟ್ಟು ಪ್ರಾರ್ಥಿಸಿ. Oh Trinity, ಓ ತ್ರೈಯೇಕ fill ದೇವರೇ, me with the unity. ಐಕ್ಯತೆಯಿಂದ ನನ್ನನ್ನು ತುಂಬಿಸಿ. Oh Trinity, ಓ ತ್ರೈಯೇಕ ದೇವರೇ, fill me with the unity. ಐಕ್ಯತೆಯಿಂದ ತುಂಬಿಸಿ. Oh Trinity, ಓ ತ್ರೈಯೇಕ ದೇವರೇ, fill me with the unity. ಐಕ್ಯತೆಯಿಂದ ತುಂಬಿಸಿ. Oh unity, ಓ ಐಕ್ಯತೆ, let it flow from Trinity. ತ್ರೈಯೇಕವಾಗಿ ನನ್ನಲ್ಲಿ ಹರಿಯಲಿ. Hallelujah. 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 Hallelujah.
Hallelujah. Where is that newly married couple? ನೋಡಿ, ಹೊಸತಾಗಿ ಮದುವೆಯಾದ ಒಂದು ದಂಪತಿಗಳಿದ್ದಾರೆ. ಅವರಲ್ಲಿ Less than 1 year. ಮದುವೆ 1 ವರ್ಷ ಆಗಿಲ್ಲ. Struggling for unity. ಐಕ್ಯತೆ ಇಲ್ಲದೆ ನರಳುತ್ತಿದ್ದಾರೆ. Struggling for unity. ಐಕ್ಯತೆ ಇಲ್ಲದೆ ನರಳುತ್ತಿದ್ದಾರೆ. Newly married couple. ಮದುವೆಯಾಗಿ 1 ವರ್ಷವಾಗದಿರುವ ಒಂದು ದಂಪತಿಗಳು. Just nearly 1 year. 1 ವರ್ಷವಾಗ್ತಾ ಇದೆ ಅಷ್ಟೇ. Oh, glory of the Lord is moving there. ದೇವರ ಮಹಿಮೆ ಅಲ್ಲಿಗೆ ಹೋಗ್ತಾ ಇದೆ. ಪ್ರಾರ್ಥಿಸಿ ಪ್ರಾರ್ಥಿಸಿ. Handelo mashangrumania turkomeletizi. The perfect unity of the Trinity. ಪರಿಪೂರ್ಣವಾದ If your spiritual eyes are open, ನಿನ್ನ ಆಧ್ಯಾತ್ಮಿಕವಾದ ಕಣ್ಣು ತೆರೆಯಲ್ಪಟ್ಟರೆ, now you will be able to see the unity. ಈಗ ನೀನು ಐಕ್ಯತೆಯನ್ನು ಕಾಣುತ್ತೀ. Pray now, pray now, pray now. ಪ್ರಾರ್ಥಿಸಿ ಪ್ರಾರ್ಥಿಸಿ ಪ್ರಾರ್ಥಿಸಿ. Perfect unity of the Trinity. ಏಕ ದೇವರ ಪೂರ್ಣವಾದ ಐಕ್ಯತೆ ನಾನು ಸ್ವೀಕರಿಸುತ್ತೇನೆ. ನಾನು ಸ್ವೀಕರಿಸುತ್ತೇನೆ. Less than 1 year. 1 ವರ್ಷ ಇನ್ನೂ ಆಗಿಲ್ಲ. Where is that couple? ಆ ದಂಪತಿಗಳು ಎಲ್ಲಿದ್ದಾರೆ? Come forward, the left side of the stage. ನೋಡಿ, ಸ್ಟೇಜಿನ ಎಡಭಾಗಕ್ಕೆ ಬರಲಿ. Priests are waiting for you to pray. ನಿಮಗಾಗಿ ಗುರುಗಳು ಪ್ರಾರ್ಥನೆ ಮಾಡಲು ಕಾಯುತ್ತಿದ್ದಾರೆ. Get prayed. ಪ್ರಾರ್ಥನೆಯನ್ನು Tonight, ಇಂದು ರಾತ್ರಿ Jesus is setting you free. ಯೇಸು ನಿಮ್ಮನ್ನು ಸ್ವಾತಂತ್ರ್ಯಗೊಳಿಸುತ್ತಿದ್ದಾರೆ. Where is the volunteers? ವಾಲಂಟಿಯರ್ಸ್ ಎಲ್ಲಿದ್ದೀರಾ? You are the volunteer? ನೀವು ವಾಲಂಟಿಯರ್. What's your name? ಫಾತಿಮಾ. Fatima. Fatima, you come here. Egypt. There is one demon is revealing, okay? You go and bring her here, okay? It's a sign of very big deliverance. Go, go, go. ನೋಡಿ, ಅಲ್ಲಿ ಒಂದು ಫಾತಿಮಾ ಇಲ್ಲಿ. You get the help of someone else. ಬೇರೆ ಯಾರನ್ನಾದ್ರೂ ಜೊತೆಯಲ್ಲಿ ಫಾತಿಮಾನ ಜೊತೆಯಲ್ಲಿ Bring the demon here. ಅಲ್ಲಿ ಒಂದು ಪಿಶಾಚಿ ಇದೆ. ಆ ಪಿಶಾಚಿ ನೀಚೆ ತನ್ನಿ. ಬೇಗ ಬನ್ನಿ, ಬೇಗ ಬನ್ನಿ, ಬೇಗ ಬನ್ನಿ, ಬೇಗ ಬನ್ನಿ, ಬೇಗ ಬನ್ನಿ. ಪಿತನ ಪ್ರೀತಿ, ಸುತನ ಕೃಪೆ. ಪಿತನ ಪ್ರೀತಿ, ಸುತನ ಕೃಪೆಯು, ಆತ್ಮರ ಅನ್ಯುನ್ನತೆ ನಮ್ಮೊಂದಿಗೆ. ಪಿತನ ಪ್ರೀತಿ, ಸುತನ ಕೃಪೆ, ಆತ್ಮನ ಅನ್ಯೋನ್ಯತೆ ನಮ್ಮೊಂದಿಗೆ. ಪಿತನ ಪ್ರೀತಿ, ಸುತನ ಕೃಪೆ, ಆತ್ಮನ ಅನ್ಯೋನ್ಯತೆ ನಮ್ಮೊಂದಿಗೆ. ಪಿತನ ಪ್ರೀತಿ, ಸುತನ ಕೃಪೆ, ಆತ್ಮರ ಅನ್ಯೋನ್ಯತೆ. I told you, ನಾನು ನಿಮಗೆ ಹೇಳಿದ್ದೇನೆ, when you preach about unity, ನೀವು ಐಕ್ಯತೆಗಾಗಿ ಪ್ರಾರ್ಥಿಸಿದರೆ no demon can remain. ನೋಡಿ, ಪಿಶಾಚಿಗೆ ಇರ್ಲಿಕ್ಕೆ ಆಗುದಿಲ್ಲ. No demon can remain. ಯಾವ ದೆವ್ವಗಳಿಗೆ ಇಲ್ಲಿ ಇರ್ಲಿಕ್ಕೆ ಆಗುದಿಲ್ಲ. Look at me, look at me. ನನ್ನ ನೋಡು, Look at me. ನೋಡು ನನ್ನನ್ನು. Look at me, look at me. ನೋಡು ನೋಡು ನನ್ನ ನೋಡು. Enough. ಸಾಕು 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 Enough. ಸಾಕು ಸಾಕು. All of you say bye bye. ಎಲ್ಲರೂ ಬಾಯ್ ಬಾಯ್ ಹೇಳಿ. ಬಾಯ್ ಬಾಯ್ Bye bye. ಹೇಳಿ. ಬಾಯ್ ಬಾಯ್ Bye bye devil. ಹೇಳಿ. ಬಾಯ್ ಬಾಯ್ ಪಿಶಾಚಿ. Bye bye devil. ಬಾಯ್ ಬಾಯ್ ಪಿಶಾಚಿ. ಅವಳು ಬೀಳ್ತಾಳೆ ಇಡಿ. Love of Father, grace of Jesus, Communion of the Holy Spirit. ಚಪ್ಪಾಳೆ ತಟ್ಟುತ್ತಾ. Love of Father, grace of Jesus. when you are singing, only the anointing is ready. ನೀವು ಹಾಡುವಾಗಲೇ ಅಭಿಷೇಕ ಹರಿದು ಬರ್ತಾ ಇದೆ. Love of Father, grace of Jesus, ನಿನ್ನ ಪ್ರೀತಿ, communion of the Spirit. ಆತ್ಮರ ಅನ್ಯೋನ್ಯತೆ. Oh, love of Father, ಓ ಪಿತನ ಪ್ರೀತಿ, grace of Jesus, ಯೇಸುವಿನ ಕೃಪೆ. Communion of the Spirit. Love of Father. ಪಿತನ Grace ಪ್ರೀತಿ. of Jesus. More you speak about Trinity, ತ್ರಯೇಕ ದೇವರ ಬಗ್ಗೆ ಹೆಚ್ಚು ಹೇಳುತ್ತಿರುವಂತೆ all the demons will be leaving. ಎಲ್ಲ ಪಿಶಾಚಿಗಳು ಬಿಟ್ಟು ಹೋಗ್ತದೆ. Where is that sister we prayed? Where is that sister we prayed? ಈಗ ನಾವು ಪ್ರಾರ್ಥನೆ ಮಾಡಿದ ಒಬ್ಬಳು ಸಹೋದರಿ ಇದ್ಲ ಇಲ್ಲಿ. ಮಾಮ, Are you the one praying for a baby? ಒಂದು ಮಗುವಿಗಾಗಿ ಪ್ರಾರ್ಥನೆ ಮಾಡ್ತಾ Are you ಇದ್ದೀರಾ? the one praying for a baby? ಮಗುವಿಗಾಗಿ. Come. ಹೌದು, ಬನ್ನಿ ಬೇಗ ಬನ್ನಿ ಓಡಿ ಬನ್ನಿ. You have problem with infertility?
ನಿಮಗೆ ಕಿಬ್ಬೊಟ್ಟೆಯಲ್ಲಿ ಏನಾದರೂ ತೊಂದರೆ ಇದೆಯಾ? Yes. ಎಸ್, ಹೌದು. How many years? ಎಷ್ಟು ವರ್ಷದಿಂದ? 4.5 years. 4.5 ವರ್ಷ. That blessing also coming. ಆ ಆಶೀರ್ವಾದ ನಿಮಗೆ ಬರ್ತಾ ಇದೆ. Not only unity, ಈ ಐಕ್ಯತೆ ಮಾತ್ರವಲ್ಲ, the blessing of children. ಮಕ್ಕಳಾಗುವ ವರವು ನಿಮಗೆ I ಸಿಕ್ಕಿದೆ. just want to say that. You can go. ಓಕೆ. I just want to say that. Love of Father. ಎಲ್ಲರೂ ಚಪ್ಪಾಳೆ Grace of Jesus. All of you sing. ಎಲ್ಲರೂ ಸರಿಯಾಗಿ. Communion of the Spirit. Take it. Love of the Father. Hey, The grace of your time is Jesus. over. ನಿನ್ನ ಸಮಯ ಕಳೆಯಿತು. She belonged to Jesus. ಇವಳು ಯೇಸುವಿಗೆ ಸೇರಿದವಳು. She belonged to Jesus. ಇವಳು ಯೇಸುವಿಗೆ ಸೇರಿದವಳು. You cannot touch her anymore. ಇನ್ನು ಅವಳನ್ನು ಮುಟ್ಲಿಕ್ಕೆ ಆಗುವುದಿಲ್ಲ ನಿನ್ನಿಂದ. The presence of Trinity is here, okay? ತ್ರೈಯೇಕ ದೇವರಲ್ಲಿದ್ದಾರೆ. Don't play with the Trinity, okay? ಆ ತ್ರೈಯೇಕ ದೇವರಿಗೆ ಮೋಸ ಮಾಡ್ಲಿಕ್ಕೆ ನೋಡ್ಬೇಡ. ಸಾಕು Enough. ಸಾಕು Enough. ಸಾಕು. Love of the Father. ಚಪ್ಪಾಳೆ ತಟ್ಟುತ್ತಾ. Grace of Jesus. ಇನ್ನೊಂದು 3 demons will be coming out now. ಇನ್ನೊಂದು 3 ಪಿಶಾಚಿಗಳೀಗ ಬಿಟ್ಟು ಹೊರಗಡೆ ಬರ್ತಾ ಇವೆ. Whenever you preach about unity, ಯಾವಾಗ ಐಕ್ಯತೆ ಬಗ್ಗೆ the ಬೋಧಿಸುತ್ತೇವೆ, devil who destroy the unity, ಐಕ್ಯತೆಯನ್ನು ಕೆಡಿಸುವಂತ ಪಿಶಾಚಿ he can't leave. ಅವನಿಗೆ ಇರ್ಲಿಕ್ಕೆ He ಆಗುದಿಲ್ಲ. will be leaving. ಅವನು ಬಿಟ್ಟು ಹೋಗ್ತಾನೆ. Devil will be leaving. ಪಿಶಾಚಿ ಬಿಟ್ಟು ಹೋಗ್ತಾನೆ. From you, the demon will be leaving. ನೋಡಿ, ನಿನ್ನಲ್ಲಿರುವ ಪಿಶಾಚಿ ಬಿಟ್ಟು ಹೋಗ್ತದೆ. Because we are the children of God. ಯಾಕೆಂದ್ರೆ ನಾವು ದೇವರ ಮಕ್ಕಳು. Hallelujah. ಹಲ್ಲೆಲೂಯಾ. Where there is the Spirit, ಎಲ್ಲಿ ಆತ್ಮಗಳಿದೆ there is unity. ಅಲ್ಲಿ ಐಕ್ಯತೆ ಇದೆ. Because God is a union. ಯಾಕಂದ್ರೆ ದೇವರು ಐಕ್ಯತೆ ಉಳ್ಳವರು. God is a union. ದೇವರು ಒಂದು ಒಕ್ಕೂಟ. Father, ಪಿತ, Son, Holy ಸುತ, Spirit. ಪವಿತ್ರಾತ್ಮ. They have unity. ಅವರಲ್ಲಿ ಐಕ್ಯತೆ ಇದೆ. Similarly, ಅದೇ ರೀತಿ love of Father, ಎಲ್ಲರೂ grace of Jesus, communion of the Spirit, love of the Father, grace of Jesus, communion of the Spirit. Clap, clap. Love of the Father. Grace of Jesus. Communion of the Spirit. All of you. Love of the Father. Grace of Jesus. Communion of the Spirit. Love of the Father. Grace of Jesus. Communion of the Spirit. Love of The Father, grace of Jesus. Communion of the Spirit. love of the Father, ಪಿತನ ಪ್ರೀತಿ, grace of Jesus, ಯೇಸುವಿನ ಕೃಪೆ, communion of the Spirit. ಆತ್ಮರ ಅನ್ಯೋನ್ಯತೆ. Who is praying this prayer? Let it enter into my house. ನೋಡಿ, ಇದು ನನ್ನ ಮನೆಗೆ ಬರಲಿ ಅಂತ ಎಲ್ಲಿ ಯಾರೋ ಪ್ರಾರ್ಥನೆ ಮಾಡಿದ್ರು. Who ಯಾರು is praying that prayer? ಇದು ನನ್ನ Let it ಮನೆಯಲ್ಲಿ, come into my house. ಅದು ನನ್ನ ಮನೆಗೆ ಬರಲಿ ಅಂತ I want this in my family. ಇದು ನನ್ನ ಮನೆಯಲ್ಲಿ ಬೇಕು. Grace of Jesus, communion of the Spirit, love of Pitana Preeti, Susana Krupe, Atmara Anyonyate, Namandige, Pitana Preeti, Pitana Susana Krupe, Atmara Anyonyate, Namandige, Pitana Preeti, Susana Krupe, Atmara Anyonyate, Namandige, Pitana Preeti, Susana Krupe, Atmara Anyonyate, Namandige, Sudana Preeti, Sudana Kripe. ಪವಿತ್ರಾತ್ಮನ ಅನ್ಯೋನ್ಯತೆ ನಮ್ಮೊಂದಿಗೆ. ನಮ್ಮೊಂದಿಗೆ. Hallelujah. Hallelujah. Lord, fill me with the grace. ದೇವರೇ, ಕೃಪೆಯಿಂದ ನಮ್ಮನ್ನು ತುಂಬಿಸಿ. Communion of the Holy Spirit. ಪವಿತ್ರಾತ್ಮರ ಅನ್ಯೋನ್ಯತೆ. And the love of the Father. ಪಿತನ ಪ್ರೀತಿಯಿಂದ. Hallelujah. Hallelujah. By this time, ಈ ಸಮಯದಲ್ಲಿ more than 60 are got healed already. 60ಕ್ಕಿಂತಲೂ ಹೆಚ್ಚು ಮಂದಿಗೆ ಈಗಾಗಲೇ ಸೌಖ್ಯ ಸಿಕ್ಕಿದೆ. Check your body. ನಿಮ್ಮ ದೇಹವನ್ನು ಚೆಕ್ ಮಾಡಿ ನೋಡಿ. Check your body. ನಿಮ್ಮ ದೇಹವನ್ನು ಚೆಕ್ ಮಾಡಿ ನೋಡಿ. If you want to share your testimony, come forward. ಯಾರಿಗಾದ್ರೂ More ಸಾಕ್ಷ್ಯ, than 60. 60ಕ್ಕಿಂತಲೂ ಹೆಚ್ಚು ಮಂದಿಗೆ ಸೌಖ್ಯ ಬಂದಿದೆ, ಸಾಕ್ಷ್ಯ ಪಡಿಸುವ ಆಶೆ ಇದ್ದವರು ಮುಂದಕ್ಕೆ ಬರಲಿ. One prince. I'm seeing one prince is watching online. ಒಂದು ಪ್ರಿನ್ಸ್ ಎನ್ನುವರು ಆನ್ಲೈನ್ ಅಲ್ಲಿ He's struggling
unity in the company. ನೋಡಿ ಕಂಪನಿಯಲ್ಲಿ ಐಕ್ಯತೆ ಇಲ್ಲದೆ ತುಂಬಾ ನರಳುತ್ತಾರೆ. Now the Holy Spirit is sending the unity in the company. ಈಗ ಅವರ ಕಂಪನಿಯಲ್ಲಿ ಪರಿಶುದ್ಧಾತ್ಮರು ಐಕ್ಯತೆಯನ್ನು ಕೊಡುತ್ತಿದ್ದಾರೆ. All are fighting each other. ಒಬ್ಬರಿಗೊಬ್ಬರು ಯಾವಾಗಲೂ There is no unity at all in my company. ನನ್ನ ಕಂಪನಿಯಲ್ಲಿ ಐಕ್ಯತೆ ಇಲ್ಲ. Love of Father. ಚಪ್ಪಾಳೆ ತಟ್ಟುತ್ತಾ. Communion of the Spirit, love of the Father, let your body move. grace of ನಿಮ್ಮ ಶರೀರವನ್ನು Jesus. Communion of the Spirit, love of the Father, grace of Jesus. Communion of the Spirit, love of the Father, grace of Jesus. Communion of the Spirit, love of the Father, grace of Jesus. Communion of the Spirit, love of the Father, grace of Jesus. Communion of the Spirit, love of the Father, grace of Jesus. Communion of the Spirit, love of the Father, love of the Father. Let it move. Come on, worship Him. Love of the Father. East to west to north to south, four corner I speak. Divine unity. Let all Sharia. Come on. Pitana Priti, Sutana Kripiyu, Atara Anyunati Namandike. Pitana Priti, Sutana Kripiyu, Atara Anyunati Namandike. Sing it! Sutana Kripiyu, Atara Anyunati Namandike. Pitana Priti, Sutana Kripiyu, Atara Anyunati Namandike. Pitana Priti, Sutana Kripi, Atmara Anyunati Namadike. Pitana Priti, Sutana Kripi, Atmara Anyunati Namadike. Pitana Priti, Sutana Kripi, Atmara Anyunati Namadike. Sutana Priti, Sutana Kripi, Atmara Anyunati Namadike. Pitana 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 Priti, Sutana Kripi, Atmara Anyunati. Sing it. Sutana Kripi, Atmara Anyunati Namadike. Sing it. Sutana Kripi, yes. Atmara Anyunati Namadike. Sing it. Sutana Kripi, Atmara Anyunati Namadike.
Receive it, brother. ಪಿತನ ಪ್ರೀತಿ ಸುತನ ಕೃಪೆ ಅವರ ಅನ್ಯೋನ್ಯತೆ ನಮ್ಮೊಂದಿಗೆ ಪಿತನ ಪ್ರೀತಿ ಎಲ್ಲರೂ ಚಪ್ಪಾಳೆ ತಟ್ಟುತ್ತಾ ಎಲ್ಲರೂ ಹಾಡಿ ಈಗ ಸೌಖ್ಯದ ಅಭಿಷೇಕ ಹರಿದು ಬರುತ್ತಿರುವ ಸಮಯ ಪ್ರೀತಿ ಸುತನ ಕೃಪೆ ಅವರ ಅನ್ಯೋನ್ಯತೆ ನಮ್ಮೊಂದಿಗೆ ಪಿತನ ಪ್ರೀತಿ. This brother ಈ ಸಹೋದರ is receiving healing here. ಅವರು ಅಲ್ಲಿ ಸೌಖ್ಯವನ್ನು ಪಡೆಯುತ್ತಿದ್ದಾರೆ. I'm seeing ನಾನು ಕಾಣುತ್ತಿದ್ದೇನೆ 20 years 20 ವರ್ಷಗಳಿಂದ he's struggling with the gastric issue. ಗ್ಯಾಸ್ಟ್ರಿಕ್ ತೊಂದರೆಯಿಂದ ಅವರು ನರಳುತ್ತಾ I don't ಇದ್ದರು. know who he is, ನನಗೆ ಗೊತ್ತಿಲ್ಲ ಅವರು but ಯಾರೆಂದು. this is what the Lord reveals. ಇದು ದೇವರು ನನಗೆ ತೋರಿಸುತ್ತಿರುವುದು. Brother, is that true? Auda? Yes, brother. ಹೌದಾ? Come back. ಬನ್ನಿ ನನ್ನ ಹಿಂದೆ ಬನ್ನಿ. It's a wonderful healing touch. ನೋಡಿ ಅದ್ಭುತಕರವಾದ ಸೌಖ್ಯದ Another demon is coming there. ಇನ್ನೊಂದು ಪಿಶಾಚಿ ಬಿಟ್ಟು ಹೊರಗಡೆ ಬರ್ತಾ ಇದೆ. ಹಾ. Come here. ಬಾ ಈಚೆ ಬಾ. ಬಾ ಈಚೆ. Leave her. ಅವಳನ್ನು ಬಿಡಿ ಇಡಿಬೇಡಿ. Don't touch. ಮುಟ್ಟಬೇಡಿ ಅವಳನ್ನು ಮುಟ್ಟಬೇಡಿ. Come behind. ಬಾ ಈಚೆ ಬಾ, ನನ್ನ ಹಿಂದೆ ಬಾ. It will come. ನನ್ನ ಹಿಂದೆ ಬಾ. ಅವಳು ಬಾ. ಪಿತನ ಪ್ರೀತಿ ಸುತನ ಕೃಪೆ ಆತ್ಮರ ಅನ್ಯೋನ್ಯತೆ ನಮ್ಮೊಂದಿಗೆ. ಎಲ್ಲರೂ ಚಪ್ಪಾಳೆ ತಟ್ಟುತ್ತಾ. ಎಲ್ಲರೂ ಸುತನ ಕೃಪೆ ಆತ್ಮರ ಅನ್ಯೋನ್ಯತೆ ನಮ್ಮೊಂದಿಗೆ ಪಿತನ ಪ್ರೀತಿ ಸುತನ ಕೃಪೆ ಆತ್ಮದ ಅನ್ಯೋನ್ಯತೆ ನಮ್ಮೊಂದಿಗೆ ಪಿತನ ಪ್ರೀತಿ ಸುತನ ಕೃಪೆ ಆತ್ಮದ ಅನ್ಯೋನ್ಯತೆ ನಮ್ಮೊಂದಿಗೆ ಪಿತನ ಪ್ರೀತಿ. This brother, ಈ ಸಹೋದರ I told you, now whenever the unity reveals, ನಾನು ಹೇಳಿದಲ್ಲಿ ಯಾವಾಗ ಐಕ್ಯತೆ devil can ಪ್ರಕಟವಾಗ್ತದೆ remain. ಪಿಶಾಚಿಗೆ ಮತ್ತೆ ಅಲ್ಲಿ ಇರ್ಲಿಕ್ಕೆ ಆಗುದಿಲ್ಲ. devil has to flee, ಪಿಶಾಚಿ ತನ್ನಿಂದ ತಾನೇ ಬಿಟ್ಟು ಹೋಗ್ತದೆ. has to flee, ಅದೇ ಬಿಟ್ಟು ಹೋಗ್ತದೆ. have to go. ಅದು ಹೋಗ್ಬಿಡುತ್ತದೆ. It's leaving. ಅದು ಬಿಟ್ಟು ಹೋಗ್ತಾ ಇದೆ. She will come here. You leave her. ನೀವು ಅವಳನ್ನು ಬಿಡಿ, ಅವಳು You ಬರ್ತಾಳೆ. leave her. She will ಬಿಡಿ, come here. ಅವಳು ಬರ್ತಾಳೆ. This is between us. ಇದು ನಮ್ಮೊಂದಿಗಿರುವುದು. She will come to me. ನೀವು ಮುಟ್ಟಬೇಡಿ, ಅವಳು ಬರ್ತಾಳೆ. After that only it will go. ಅದರ ನಂತರ ಬಂದ ನಂತರ ಹೋಗ್ಬಿಡ್ತಾಳೆ. Because the unity of the Trinity is revealing. ಯಾಕೆಂದ್ರೆ ತ್ರೈಏಕ ದೇವರು ಇಲ್ಲಿದ್ದಾರೆ. She will come here. ಅವಳು ಇಲ್ಲಿ ಬರುತ್ತಾಳೆ. ಪಿತನ ಪ್ರೀತಿ ಚಪ್ಪಾಳೆ ತಟ್ಟುತ್ತಾ. ಪಿತನ ಪ್ರೀತಿ ಸುತನ ಕೃಪೆ ನೋಡಿ demon can't stand when you are singing Trinity. ನೋಡಿ ತ್ರೈಏಕ ದೇವರನ್ನು ಆಡುವಾಗ ಪಿಶಾಚಿಗೆ ನಿಲ್ಲಿಕ್ಕೆ ಆಗುವುದಿಲ್ಲ. You know what the catechism of the Catholic Church teaches? ಜ್ಞಾನ ಏನಾಗಿದೆ? ಕ್ಯಾಥಲಿಕ್ ಧರ್ಮಸಭೆಯ ಆರಾಧನಾ ವಿಧಿ ಕಲಿಸುತ್ತಿರುವುದು. Among the mysteries, ನೋಡಿ ರಹಸ್ಯದಲ್ಲಿ one among the mystery, ನೋಡಿ ಆ ಒಂದು ಆರಾಧನೆ the greatest mystery ಅತಿ ದೊಡ್ಡ ರಹಸ್ಯ is Trinity. ಅದು ತ್ರೈಏಕ ದೇವರು. Hallelujah. Hallelujah. You cannot understand the secret, ನಿಮಗೆ ಅದರ ರಹಸ್ಯವೇನಂತ but ಅರ್ಥವಾಗುವುದಿಲ್ಲ. devil knows. ಆದ್ರೆ ಪಿಶಾಚಿಗೆ ಗೊತ್ತು. Devil will flee. ಪಿಶಾಚಿಗೆ ಅದು ಗೊತ್ತು. Devil has to. ಪಿಶಾಚಿ ಹೋಗ್ಬಿಡ್ತಾನೆ. Love of Father, ಆಡಿ ಚಪ್ಪಾಳೆ ತಟ್ಟುತ್ತಾ. Grace of Jesus, communion of the Spirit. I'm giving you a chance. ನಿನಗೊಂದು ಚಾನ್ಸ್ ಕೊಡ್ತಿದ್ದೇನೆ. I'm giving you a chance. ನಿನಗೊಂದು ಚಾನ್ಸ್ ಕೊಡ್ತಿದ್ದೇನೆ. I will count number 10. ನಾನು 1 2 10 ತನಕ ಎಣಿಸುತ್ತೇನೆ. 1 ರಿಂದ 10 ತನಕ. You have to come here, ನೀನು ಇಲ್ಲಿ ಬರುತ್ತೀಯಾ? bow down, ಅಲ್ಲಿ ಬಂದು ಅಡ್ಡ and ಬೀಳು. leave, because we are not here in our name, but we are in the name of Jesus. ನಾವು ನಮ್ಮ ನಾಮದಲ್ಲಿ ಅಲ್ಲ ಬಂದಿರುವುದು, ಯೇಸುವಿನ ನಾಮದಲ್ಲಿ ಬಂದಿದ್ದೇವೆ. Otherwise you will be burnt off, ಅಲ್ಲದಿದ್ದರೆ because it's fire. ಇಲ್ಲಿ ಬೆಂಕಿ ಬರುತ್ತದೆ ನಿನ್ನ It's ಮೇಲೆ. consuming fire. 1 2 3 4 5 6 7 8 9 10. ಅಡ್ಡ ಬೀಳು. Yes. Love of Father. And grace of Jesus. Another one is coming. Another one. ನೋಡಿ ಇನ್ನೊಂದು ಬಿಟ್ಟು ಬರ್ತಾ. ಅವಳನ್ನು ಇಡೀರಿ. Hold on. ಇಡೀರಿ. It's revealing up. ನೋಡಿ ಅದು ಪ್ರಕಟವಾಗ್ತಾ ಇದೆ. Of the Spirit. This demon is living. ನೋಡಿ ಪಿಶಾಚಿಗಳು ಬಿಟ್ಟು ಹೋಗ್ತಾ ಇದೆ.
Move a bit, move a bit, move a bit. ನೋಡಿ ಅವಳ ಹತ್ತಿರದಲ್ಲಿದ್ದವರು ಸ್ವಲ್ಪ ಆಚೆ ಹೋಗಿ Sing it, sing it. This is very. ಆಡಿ ಚಪ್ಪಾಳೆ ತಟ್ಟುತ್ತಾ ಆಡಿ. She will fall down. Where is Fatima? Where is Fatima? Fatima, hold her. Grace of Jesus, communion of the Spirit, love Don't of touch the her. Father, Don't touch her. ಮುಟ್ಟಬೇಡಿ. communion of the Spirit, Love of Father, grace of Jesus, communion of the Spirit. All of you. ಎಲ್ಲರೂ ಸೇರಿ ಆಡಿ ಚಪ್ಪಾಳೆ ತಟ್ಟುತ್ತಾ. grace of Jesus, communion of the Spirit, love of the Father, grace of Jesus, Don't touch her. communion of the Spirit. She won't touch you. You can go. ನೀನು ಅವಳು ನಿನ್ನ ಮುಟ್ಟುವುದಿಲ್ಲ. She won't touch you. ಅವಳು ನಿನ್ನನ್ನು ಮುಟ್ಟುವುದಿಲ್ಲ. No. She won't touch you. No. ನೀನ್ ಮುಟ್ಲಿಕ್ಕೆ ಹೋಗ್ಬೇಡ. Your hand has no power. Your both hands has no power. ನಿನ್ನ ಎರಡು ಕೈಗೆ ಶಕ್ತಿ ಇಲ್ಲ. Love of Father, grace of Jesus. ಚಪ್ಪಾಳೆ Say ತಟ್ಟುತ್ತಾ. bye bye. ಎಲ್ಲರೂ ಬಾಯ್ ಬಾಯ್ ಹೇಳಿ. ಬಾಯ್ ಬಾಯ್ ಹೇಳಿ. ಬಾಯ್ ಬಾಯ್ ಹೇಳಿ. Love of the Father, ಹೇಳಿ. Brother. grace of Jesus, communion of the Spirit, love of the Father, grace of Jesus. Is Melvin is your brother or it's you? ಮೆಲ್ವಿನ್ ಏನೂರು ನೀವಾ ನಿಮ್ಮ I'm Melvin. Your ನೀವೇ. name is Melvin. ನಿಮ್ಮ ಹೆಸರು ಮೆಲ್ವಿನ್. Jesus. Jesus is revealing me. I am setting my son Melvin free. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನನ್ನ ಮಗನಾದ ಮೆಲ್ವಿನ್ ಅನ್ನು ನಾನು ಸ್ವಾತಂತ್ರ್ಯಗೊಳಿಸಿದ್ದೇನೆ. You did colonoscopy, endoscopy, all scopy. ಕೊಲೊನೋಸ್ಕೋಪಿ, ಎಂಡೋಸ್ಕೋಪಿ ಎಲ್ಲ ಸ್ಕೋಪಿ ಮಾಡಿದ್ದೀರಲ್ವಾ? ಹೌದು. Every night something will be coming up, right? ಎಲ್ಲ ರಾತ್ರಿ ಏನೋ ಮೇಲಕ್ಕೆ ಬಂದ ಹಾಗೆ ಆಗ್ತದೆ. Around 8:30 this will start. 8:30 ಗಂಟೆಗೆ. ಹೌದು. Love of Father, grace of Jesus, communion of the Spirit. ಚಪ್ಪಾಳೆ ತಟ್ಟುತ್ತಾ. Love of the Father, Look at Mother Mary. You know what Mother Mary do? ಅದೇ Today? ಮಾತೆ ಮರಿಯಳು ಏನ್ ಮಾಡ್ತಾಳೆ ಗೊತ್ತಾ? ಇಂದು Mother Mary ಮಾತೆ ಮರಿಯಳು in the Holy Family, ಪವಿತ್ರ ಕುಟುಂಬ, Saint Joseph, ಸಂತ ಜೋಸೆಫ್, Mother Mary, ಮಾತೆ ಮರಿಯಳು, Infant Jesus. ಬಾಲೆ ಯೇಸು. Okay, there comes the perfect unity. That's why it's called Holy Family. ನೋಡಿ, ಅವರು ಪರಿಪೂರ್ಣವಾದ ಐಕ್ಯತೆಯಲ್ಲಿ ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಹಾಲಿ ಫ್ಯಾಮಿಲಿ ಅಂತ ಅವರನ್ನು ಕರೆಯುವುದು. Mother Mary is the queen of unity. ನೋಡಿ, ಮಾತೆ ಮರಿಯಳು ಐಕ್ಯತೆಯ ರಾಣಿ. Hallelujah. ಹಲ್ಲೆಲೂಯಾ. Saint Joseph ಸಂತ ಜೋಸೆಫ್ is a man of unity. ನೋಡಿ, ಐಕ್ಯತೆಯ ಪುರುಷ. Father of unity. ನೋಡಿ, ಐಕ್ಯತೆಯ ತಂದೆ. Hallelujah. Few times you repeat that word Holy Family, Holy Family, Holy Family. ನೋಡಿ All of you, ನೋಡಿ, all of you. ಪುನಃ ಹೇಳಿ, ಪವಿತ್ರ ಕುಟುಂಬ, ಪವಿತ್ರ ಕುಟುಂಬ. What is that in Kannada? ಪವಿತ್ರ ಕುಟುಂಬ. Let me learn Konkani also. Konkani in Konkani. Annama don't know Konkani. Aye. What is this Annama? ಕೊಂಕಣಿಯಲ್ಲಿ ಹೇಳ್ತೇವೆ. Konkani anna paraya? ಪವಿತ್ರ पवित्र कुटाम, Pavitra? पवित्र कुटाम, ಕುಟುಂಬ. Kutam. ಪವಿತ್ರ Kutam. कुटाम, ಕುಟುಂಬ. Kutam. Pavitra Kutam. ಪವಿತ್ರ Okay, repeat after ಹೇಳಿ. me. Pavitra Kutam. ಕುಟುಂಬ ಹೇಳಿ. Pavitra Kutam. ಪವಿತ್ರ ಕುಟುಂಬ. Pavitra Kutam. ಹೇಳಿ ಪವಿತ್ರ. Eli. ಪವಿತ್ರ. Pavitra. Is that correct? ಹಾಗೆ ಒಂದು ಕುಟುಂಬ. What is this? Monkey or Kutam? Okay, Kannada is okay. ಪವಿತ್ರ ಕುಟುಂಬ. Pavitra Kutam. Hallelujah. ಭಾಗ್ಯವಂತ ಕುಟುಂಬ. Repeat that word again. ಭಾಗ್ಯವಂತ ಕುಟುಂಬ. ಹೇಳಿ, ಪವಿತ್ರ ಕುಟುಂಬ. ಭಾಗ್ಯವಂತ ಕುಟುಂಬ. Love of Father, grace of Jesus, communion of the Spirit, love of the Father, ಚಪ್ಪಾಳೆ ತಟ್ಟಿ. grace of Jesus. Your wife is here. ನಿಮ್ಮ ಹೆಂಡತಿ Your wife is here? ಹೆಂಡತಿ. Yeah. Your wife is here. ನಿಮ್ಮ ಹೆಂಡತಿ. Are you from Udupi? ನೀವು ಉಡುಪಿಯವರ? Are you from Udupi? Yes, brother. You are from Udupi. ಹೌದಾ, ಉಡುಪಿಯವರ? Where is your wife? ಇವರ ಹೆಂಡತಿಯಲ್ಲಿ? She is also when she is walking, ಆಕೆ ನಡೆದು ಬರುತ್ತಿರುವಾಗಲೇ Jesus is touching her. ಯೇಸು ಆಕೆಯನ್ನು ಮುಟ್ಟುತ್ತಿದ್ದಾರೆ. One of the volunteer. ಯಾವುದಾದ್ರೂ ಒಬ್ಬರು ವಾಲಂಟಿಯರ್. Sister. Say that, Anna.
ಅವರನ್ನು ಈಚೆ ತನ್ನಿ. ವಾಲಂಟಿಯರ್ಸ್. She's receiving healing. ಆಕೆಗೆ ಈಗ ಸೌಖ್ಯ ಸಿಗ್ತಾ ಇದೆ. She's your wife? ಇವರ ಹೆಂಡತಿ. She's receiving healing. ಆಕೆಗೆ ಸೌಖ್ಯ ಸಿಗ್ತಾ ಇದೆ. Sister, ಸಹೋದರಿ, Jesus is touching you. ಯೇಸು ನಿಮ್ಮನ್ನು ಮುಟ್ಟುತ್ತಿದ್ದಾರೆ. Your healing ನಿಮ್ಮ ಸೌಖ್ಯ, your healing ನಿಮ್ಮ ಸೌಖ್ಯ is going to be a very big testimony ನೋಡಿ, ದೊಡ್ಡ ಒಂದು ಸಾಕ್ಷ್ಯದವರೆಗೆ ಕೊಂಡೊಯ್ಯುತ್ತದೆ among all your relatives. ನಿನ್ನ ಇಡೀ ಸಂಬಂಧಿಕರ ಮಧ್ಯದಲ್ಲಿ Jesus is touching you. ಯೇಸು ನಿಮ್ಮನ್ನು ಮುಟ್ಟುತ್ತಿದ್ದಾರೆ. ಸ್ವೀಕರಿಸು. ಅವಳ ಎದೆಯಲ್ಲಿ ನಿಮ್ಮ ಅಲ್ಲಿ ಕುಳಿತುಕೊಂಡು ಅವಳ ಎದೆಯಲ್ಲಿ ಕೈ ಇಟ್ಟು ಪ್ರಾರ್ಥನೆ ಮಾಡಿ. ಅವಳಿಗೆ ಉಬ್ಬಸದ ದಮ್ಮಿನ ಕಾಯಿಲೆ ಇದೆ. ದಮ್ಮು. I'm seeing it. ನಾನು ಅದನ್ನು ಕಾಣುತ್ತಿದ್ದೇನೆ. Is your wife? ನಿಮ್ಮ ಹೆಂಡತಿ. She in the left side there is 2-3 holes. ಎಡಬದಿಯಲ್ಲಿ 2-3 ತೂತ ಇದೆ. ಹೋಲ್ ಇದೆ, ತೂತ ಅವಳಿಗೆ. One is little big, other two are like dots. ಒಂದು I'm ಸ್ವಲ್ಪ seeing holes in ದೊಡ್ಡದು. the heart side. Yes, brother. ಹೌದು, ಒಂದು ಸ್ವಲ್ಪ It is ದೊಡ್ಡದು, healed. 2 ಚುಕ್ಕೆಯಾಗಿ ಈಗ ಸೌಖ್ಯ ಸಿಕ್ಕಿದೆ Take ಆಕೆಗೆ. it to the priest. ಓಕೆ, ಗುರುಗಳ ಹತ್ರ ಆಶೀರ್ವಾದ. Love Father, ಚಪ್ಪಾಳೆ ತಟ್ಟಿ. Jesus, communion of the Spirit, ಚಪ್ಪಾಳೆ ತಟ್ಟುತ್ತಾ ಎಲ್ಲ Love ಸೇರಿ. Father, ಚಪ್ಪಾಳೆ ತಟ್ಟಿ. grace of Jesus, communion of the Spirit, ಚಪ್ಪಾಳೆ ತಟ್ಟಿ. Love ಗಟ್ಟಿಯಾಗಿ. Father, grace of Jesus, communion of the Spirit, love of the Father. Alvi, that newly married couple, 1 year old, they are struggling for the unity. Today, Jesus is announcing them the freedom that wife is here. And she is thinking, if I am going forward, everyone will know that there is problem in my family. But Jesus says, today I will setting you free. Doesn't matter whether you can come here or not, I will be setting you free. Say this in Konkani. Praise the Lord. एक कुटुंबाचा एक पोटा खातीर भारी कष्टांते मागून आसा. ताची बायल हांगासर आयल्या आणि ती कुटुंबाच्या एकवटा खातीर मागता आणि ती खंय आसा जाल्यार तुमचे कुटुंब देव आशीर्वादाचे करता, एकवटाचे करता आणि मोगाचे करता. तुमच्या थाळी आमच्या सुमयाक दिवया. This family is receiving the touch of God. ಈ ಕುಟುಂಬದವರು ದೇವರ ಸ್ಪರ್ಶನೆಯನ್ನು ಪಡೆಯುತ್ತಿದ್ದಾರೆ. Now one is saying, I know this Melvin. Your name is Melvin only, right? ನಿಮ್ಮ ಹೆಸರು. I know this Melvin. I know this family. Who is that other person who is recognizing him? ಈಗ ಯಾರು ಹೇಳ್ತಾ ಇದ್ರು, ಈ ಮೆಲ್ವಿನ್ ನನಗೆ ಪರಿಚಯ ಇದೆ, ಅವರು ಯಾರು? ಈಚೆ ಬರಲಿ. Where is? Come here. ಬನ್ನಿ. Hallelujah. He is saying, I know this Melvin. ಅವ್ರು ಹೇಳ್ತಾ ಇದ್ರು, ನನಗೆ ಮೆಲ್ವಿನ್ ಯಾರಂತ ಗೊತ್ತು. Jesus. Okay. I'm asking you. ನಿಮ್ಮಲ್ಲಿ ಕೇಳುತ್ತಿದ್ದೇನೆ, In your family, ನಿಮ್ಮ ಮನೆಯಲ್ಲಿ who is having this headache in the left side of the head? ತಲೆಯ Always it's spinning. ಎಡಬದಿಯಲ್ಲಿ ಯಾರಿಗೆ? It's for your wife. She's here. ನಿಮ್ಮ ಹೆಂಡತಿ, Where is she? ಇವರ ಹೆಂಡತಿಯಲ್ಲಿ What's her name? I will call. ಆಕೆ ಹೆಸರೇನು? Janet. Janet. अरे Janet, जल्दी इधर आओ. आजा, जल्दी आजा. This brother is saying, I know him. ಈ ಸಹೋದರ ಹೇಳ್ತಾ ಇದ್ದಾನೆ, ಅವನನ್ನು ನನಗೆ ಪರಿಚಯವಿದೆ. This is the only person knowing this Melvin. ಈ ಮೆಲ್ವಿನ್ ಅನ್ನು ಪರಿಚಯ ಇರುವಂತ ಒಬ್ಬನು. Hallelujah. Hallelujah. ಜಾನೆಟ್ ಬೇಗ ಬಾ. Janet, जल्दी आजा. ಜಾನೆಟ್ ಬೇಗ ಬಾ. Jesus. Which side you have headache? ಯಾವ ಬದಿಯಲ್ಲಿ ತಲೆನೋವು? ಎಡಬದಿ. That's the one. Now you both hold your hands together. ನೀವಿಬ್ಬರು ಕೈ ಜೋಡಿಸಿ ಹಿಡಿದುಕೊಳ್ಳಿ. Love of Father, grace of Jesus, communion of the Spirit. Sing it. ಹಾಡಿ. grace of Jesus, All night we are going to sit here. Is that okay? ನೋಡಿ, ಇಡೀ ರಾತ್ರಿಯಲ್ಲಿ ಇದೇ ರೀತಿ ನಿಂತಿರ್ಬೇಕು. ಆಯ್ತಾ? ನಿಲ್ತೀರಾ? ಆಯ್ತಾ? ಹೇಳಿ ಆಯ್ತಾ? of the Spirit, love of the Father, Grace of Jesus, communion of the Spirit, ಚಪ್ಪಾಳೆ love of ತಟ್ಟುತ್ತಾ. the Father,
Jesus, communion of the Spirit. Your wife, ನಿಮ್ಮ ಹೆಂಡತಿ after this prayer, ಈ ಪ್ರಾರ್ಥನೆಯ your ನಂತರ wife will never suffer with this pain anymore in her lifetime. ಇವಳ ಜೀವನದಲ್ಲಿ ನೆಂದಿಗೂ ಈ ತಲೆನೋವು ಬರುವುದೇ She ಇಲ್ಲ. will be completely relieved ಪರಿಪೂರ್ಣವಾಗಿ ಬಿಡುಗಡೆ ಪಡೆದಳು. by the touch of Jesus. ಯೇಸು Somebody hold on, Fatima, hold on. Oh, the glory. Look at this. Look at this. Look at this. ನೋಡಿ 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 Look at this. Look at this. Now of the Father and the grace of our Lord Jesus, communion of the Holy Spirit is revealing into their life. ಅವರ ಜೀವನದಲ್ಲಿ Come and bless. You have that holy water with you? Yes. Give her, give her, give her, give her. Who is the NRI you are praying? Are you the NRI? NRI. From where? I'm getting confused. You get up. Let her be there. Don't touch her. Don't touch her. ಮುಟ್ಟಬೇಡಿ. Fatima, don't touch her. Move. Okay. Are you the NRI waiting for the money to come? You came here, but still your money is pending there. Are you the one? No. Not you. Are you from? You came from Kuwait? Huh? Yes. It is from Abbasia? No. Who is that person waiting for a fund from Kuwait? ಯಾರು You know, when ಕುವೈತ್ ನಿಂದ ಹಣ ಬರ್ಲಿಕ್ಕೋಸ್ಕರ ಕಾಯ್ತಾ ಇದ್ದವರು ಯಾರು? I'm praying here, ನಾನು ಇವರಿಗಾಗಿ ಪ್ರಾರ್ಥಿಸಿದಾಗ Spirit of the Lord seeks that, ದೇವರ ಆತ್ಮ ನನಗೆ ತೋರಿಸಿಕೊಟ್ರು ಅಲ್ಲಿ. and it is it's a wonderful miracle. Come ಬನ್ನಿ fast. ಬೇಗ ಬನ್ನಿ, ಓಡಿ ಬನ್ನಿ, Come fast. ಓಡಿ ಬನ್ನಿ, Come fast. ಬೇಗ ಬನ್ನಿ. Love of Father, ಪ್ರೀತಿ ಸ್ತನ ಕೃಪೆ ಮರಿಯಮ್ಮನಿಗೆ ನಮ್ಮೊಂದಿಗೆ ಪಿತನ ಪ್ರೀತಿ ಸುತನ ಕೃಪೆಯು ಬೇಗ ಬನ್ನಿ. ಆತ್ಮರ ಅನ್ಯೋನ್ಯತೆ this Janet, this right side only. He was saying there is no chance. ಇವರು ಹೇಳ್ತಾ ಇದ್ರೆ ಅಲ್ಲಿ ಸಿಗಲಿಕ್ಕೆ ಚಾನ್ಸೇ ಇಲ್ಲ. Hallelujah. 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 This money is not for you. You have to conduct another one convention in Udupi. ಆ ಹಣ ನಿಮಗಾಗಿ only this ಇರುವುದಲ್ವಾ? money is ಈ releasing. ಉಡುಪಿಯಲ್ಲಿ ಇನ್ನೊಂದು ಧ್ಯಾನ ಕೂಟ ಹಣವನ್ನು ಖರ್ಚು ಮಾಡಿ ನಡೆಸಬಹುದಲ್ವಾ? ಅದು ನಿಮಗಿರುವುದು. Today it will be released. ಇಂದು ನಿಮಗೆ ಬಿಡುಗಡೆ ಸಿಗ್ತಾ ಇದೆ. I'm seeing it is coming from. ನಾನು ಕಾಣ್ತಾ ಇದ್ದೇನೆ, ಕುವೈಟ್ ನಿಂದ ಅದು ಬರ್ತಾ ಇದೆ. Hallelujah. Hallelujah. Yes. ಹೌದು. It's related to a selling of car, selling of goods. Oh Jesus. ಅದು ಕಾರು ಗೂಡ್ಸ್ ಮಾರಾಟ ಮಾಡೋದ್ರಿಂದ I'm ಬರ್ತಾ seeing ಇರೋದು. everything. ನಾನು I ಎಲ್ಲವನ್ನು have ಕಾಣ್ತಿದ್ದೇನೆ. to talk to you after this. ಇದರ ನಂತರ ನಾನು Wait ನಿಮಗೆ for me. Now you ಮಾತಾಡ್ತೀನಿ. get the blessing from the priest. ಈಗ ಗುರುಗಳಿಂದ ಆಶೀರ್ವಾದ ಪಡೆದುಕೊಳ್ಳಿ. Once again, all of you get up. ಇನ್ನೊಮ್ಮೆ ಎಲ್ಲರೂ ನಿಂತುಕೊಳ್ಳಿ. Love of Father, ನಿಂತುಕೊ. ಚಪ್ಪಾಳೆ ತಟ್ಟಿ. grace of Jesus, communion of the Spirit, ಎಲ್ಲರೂ Holy ಚಪ್ಪಾಳೆ family. ಪವಿತ್ರ Holy family. ಕುಟುಂಬ, ಪವಿತ್ರ ಕುಟುಂಬ. All of you say that word. Holy ಎಲ್ಲರೂ family. ಸೇರಿ ಹೇಳಿ, ಪವಿತ್ರ ಕುಟುಂಬ. love of the Father, That word, holy family. ಪವಿತ್ರ ಕುಟುಂಬ. Pavitra Kudumba. ಪವಿತ್ರ ಕುಟುಂಬ. Mother Mary, Saint Joseph, Infant Jesus. ಮಾತೆ ಮರಿಯಳು, ಸಂತ ಜೋಸೆಫ್, ಬಾಲ ಯೇಸು. Hallelujah. 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 Pavitra Kudumba. ಪವಿತ್ರ ಕುಟುಂಬ ಹೇಳಿ. All of you say that. ಹೇಳಿ ಪವಿತ್ರ ಹೇಳಿ. ಕುಟುಂಬ ಹೇಳಿ. Pavitra Kudumba. ಹೇಳಿ ಪವಿತ್ರ ಕುಟುಂಬ. ಪವಿತ್ರ ಕುಟುಂಬ. ಪವಿತ್ರ ಕುಟುಂಬ. ಪವಿತ್ರ ಕುಟುಂಬ. ಪವಿತ್ರ ಕುಟುಂಬ. Hallelujah. Hallelujah. She is praying for her son. ಈಕೆ ತನ್ನ ಮಗನಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ಲು. ಹೌದಾ? ಹೌದು. It is released. You can go. ಆ ಮಗನಿಗೆ ಬಿಡುಗಡೆ ಸಿಕ್ಕಿದೆ, ಹೋಗಮ್ಮ. It's done. ಈಗಾಗಲೇ ಸಿಕ್ಕಿದೆ. grace of Jesus, ಚಪ್ಪಾಳೆ ತಟ್ಟುತ್ತಾ ಗಟ್ಟಿ. Love of Father, grace of Jesus, communion of the Spirit. I am understanding in my spirit. You have some relation with him. How are you knowing each other? ನಾನು ನನ್ನ I know him. I am Maxim. Yeah. ನಿಮ್ಮ We know each other. He is Maxim. Yeah. ಹಾ.
That's the connection. I was wondering. I thought it is you. ಅದಾಗಿದೆ ಕನೆಕ್ಷನ್. ನಾನು ಯೋಚನೆ ಮಾಡಿದ ನೀವೇ ಎಂದು. What to do? ಇಬ್ಬರು ಕುವೈಟ್ ನಲ್ಲಿ ಇದ್ದೀರಿ, ಒಟ್ಟಿಗೆ ಇದ್ದೀರಿ. Hallelujah. Hallelujah. They used to sit in a tea shop together. ಅವರಿಬ್ಬರು ಒಟ್ಟಿಗೆ ಒಂದು ಟೀ ಶಾಪ್ ಅಲ್ಲಿ, ಟೀ ಅಂಗಡಿಯಲ್ಲಿ ಒಟ್ಟಿಗೆ ಕೂತಿದ್ರು. It is released. ಅದಕ್ಕೆ ಬಿಡುಗಡೆ ಸಿಕ್ಕಿದೆ. Hallelujah. Hallelujah. Sit. ಕುಳಿತುಕೊಳ್ಳಿ. Today ಇಂದು and tomorrow, ಇಂದು ಮತ್ತು ನಾಳೆ, these are the 2 dates we have availability in this 1 year. ನೋಡಿ, ಈ ಒಂದು ವರ್ಷದಲ್ಲಿ ಇವತ್ತು ಮತ್ತು ನಾಳೆ 2 ದಿನ ಮಾತ್ರವಾಗಿದೆ ನಾವು ನಿಮಗೆ We wanted to come Udupi during the weekend time. ನಾವು ವಾರದ ಕೊನೆಯಲ್ಲಿ ಉಡುಪಿಗೆ ಬರಲಿಕ್ಕಾಗಿ ಇಚ್ಛೆ ಪಡ್ತೇವೆ. Brother Alvin was approaching our administrator for the dates. It was impossible. So that's why we made it on Monday and Tuesday. ನೋಡಿ, ನಾವು ಸಾಧಾರಣವಾಗಿ ವಾರದ ಕೊನೆಯ ದಿನ ಬರೋದು, ಆದ್ರೆ ಬ್ರದರ್ ಆಲ್ವಿನ್ ನಮ್ಮ ಅಡ್ಮಿನಿಸ್ಟ್ರೇಟರ್ ಅಲ್ಲಿ ಅವರ ಸೋಮವಾರ ಮತ್ತು ಮಂಗಳವಾರ 2 ದಿನ ನಮಗೆ ಸಿಕ್ಕಿರುವುದು. This Monday or Tuesday, any day God can work. ನೋಡಿ, ಸೋಮವಾರ ಮಂಗಳವಾರ ಯಾವ ದಿನವಾದರೂ ದೇವರಲ್ಲೂ ಪ್ರವರ್ತಿಸುವುದು. Hallelujah. So these 2 days I will be taking more time for teaching tomorrow. ಈ 2 ದಿನ ನಾಳೆ ನಿಮಗೆ ಹೆಚ್ಚು ಸಮಯ ಬೋಧನೆ ಮಾಡ್ಲಿಕ್ಕಾಗಿ ನಾನು ತೆಗೆಯುತ್ತೇನೆ. Try coming little early tomorrow. Okay? ನಾಳೆ ಸ್ವಲ್ಪ ನಾನು ಬೇಗ ಬರುತ್ತೇನೆ. ಆಯ್ತಾ? ಬೇಗ ಬರುತ್ತೇನೆ. ಆಯ್ತಾ? ಆಯ್ತು. See, this is the same message I was preaching in Bangalore for last 4 days. ನೋಡಿ, ಕಳೆದ 4 ದಿನ ಬ್ಯಾಂಗ್ಳೂರಿನಲ್ಲಿ ಬೋಧನೆ ಮಾಡಿದ ಒಂದೇ ಸಂದೇಶವಾಗಿದೆ. Actually, we are recording this for Shalom Television back in Kerala. ಕೇರಳದಲ್ಲಿರುವ ಶಾಲೋಮ್ ಟಿವಿ ಚಾನಲಿಗೋಸ್ಕರ ಇದನ್ನು ನಾವು ಬೋಧನೆ ಮಾಡಿರುವುದು. This is from Colossians chapter 1 verses 50. ಕೊಲೋಸಿ 1ನೇ ಅಧ್ಯಾಯ 15ನೇ ವಾಕ್ಯ. Jesus is the image of the invisible God. ಯೇಸು ಸ್ವಾಮಿ ಸದೃಶ್ಯನಾದ ದೇವರ ರೂಪವಾಗಿದ್ದಾರೆ. ಅದೃಶ್ಯನಾದ ದೇವರ ಸದೃಶ್ಯಮಾನ ರೂಪ ಯೇಸು. ಅದೃಶ್ಯನಾದ ದೇವರ ಅದೃಶ್ಯನಾದ ನೋಡಿ, ಅಗೋಚರವಾದ ದೇವರ ಅಗೋಚರವಾದ ರೂಪವಾಗಿದೆ ಯೇಸು. ಓಕೆ, ಅಗೋಚರವಾದ ಅಲ್ಲ, ಗೋಚರವಾದ. Okay, whatever. I think you are getting the meaning. ಅರ್ಥವಾಯ್ತಾ ನಿಮಗೆ? Okay. ಅದೃಶ್ಯ ದೇವರ ಅರ್ಥವಾಯ್ತಾ? ಹೇಳಿ, ಆಯ್ತಾ ಇಲ್ವಾ? Okay. Jesus is, you can read that verse. ಅದೃಶ್ಯ ದೇವನ ಸದೃಶ್ಯ ರೂಪನು ಕ್ರಿಸ್ತ. Hallelujah. Hallelujah. He is the image of the invisible God. ನೋಡಿ, ಅಗೋಚರವಾದ ದೇವರ ಗೋಚರವಾದ ರೂಪವಾಗಿದೆ ಯೇಸು. Hallelujah. Now it's correct. ಗೋಚರವಾದ ರೂಪ. ಗೋಚರವಾದ ರೂಪ. Visible form of the invisible God is Jesus. ಅಗೋಚರವಾದ ದೇವರ ಗೋಚರವಾದ ರೂಪವಾಗಿದೆ ಯೇಸು. In the Old Testament, even in the New Testament, we read God is invisible. ನೋಡಿ, ಹಳೆಯ ಒಡಂಬಡಿಕೆಯಲ್ಲಿ ನಾವು ಓದುತ್ತೇವೆ ದೇವರು ಅಗೋಚರವಾಗಿದ್ದಾರೆ. But here it says, for invisible God there is a visible form. ಇಲ್ಲಿ ಬರೆಯಲ್ಪಟ್ಟಿದೆ, there is a visible image. ನೋಡಿ, ಇಲ್ಲಿ ಬರೆಯಲ್ಪಟ್ಟಿದೆ ಅಗೋಚರವಾದ ದೇವರಿಗೆ ಗೋಚರವಾದ ಒಂದು ರೂಪ ಇದೆ. When you are talking about God, you need to understand Father, Son and Holy Spirit. ನಾವೀಗ ಹೇಳುತ್ತಿರುವುದು ಪಿತ, ಸುತ, ಪವಿತ್ರಾತ್ಮರ ಬಗ್ಗೆ. So it's talking about Jesus, the second person in the Trinity. ತ್ರೈಏಕ ದೇವರ ಎರಡನೆಯ ವ್ಯಕ್ತಿಯಾದ ಯೇಸುವಿನ ಬಗ್ಗೆ ಹೇಳುತ್ತಿದ್ದೇನೆ. In the image of Jesus, ಯೇಸುವಿನ ರೂಪ is the image of the invisible God. ಅಗೋಚರವಾದ ದೇವರ ರೂಪ. So I was trying to explain the other days. ನಾನು ಬೇರೆ ದಿನಗಳಲ್ಲಿ ಇದರ ಬಗ್ಗೆ ವಿವರಿಸಿದಾಗ, this image was not only given when Jesus was incarnated. ನೋಡಿ, ಯೇಸು ಸ್ವಾಮಿಯ ಅವತಾರದಲ್ಲಿ ಮಾತ್ರವಲ್ಲ ಈ ರೂಪ ಬಂದಿರುವುದು. 2024 years back we have seen Jesus in a human form. ನೋಡಿ, 2024 ವರ್ಷಗಳ ಹಿಂದೆ ಯೇಸು ಸ್ವಾಮಿ ಮಾನವ ರೂಪದಲ್ಲಿ ಕಾಣಿಸಿಕೊಂಡರು. We know that he revealed himself in the flesh.
ನಮಗೆ ಗೊತ್ತು ಯೇಸು ಸ್ವಾಮಿ ದೇಹಧಾರಿಯಾಗಿ ತನ್ನನ್ನೇ ತೋರಿಸಿಕೊಟ್ಟರು. In the Bible we read, word became flesh. ನಿಮಗೆ ಗೊತ್ತಲ್ವಾ, ವಾಕ್ಯವು ಮಾಂಸ ಧರಿಸಿದರು, dwelt among us. ನಮ್ಮೊಂದಿಗೆ We called ವಾಸಿಸಿದರು. him Emmanuel. ನಾವು ಆತನನ್ನು ಇಮ್ಮಾನುವೇಲ್ ಎಂದು ಕರೆದೆವು. So it is very clear. ಇದು ಸ್ಪಷ್ಟವಾಗಿ ಹೇಳುತ್ತಿದೆ, The word became flesh and we have seen him in the body form. That's Jesus. ನೋಡಿ, ವಾಕ್ಯವೇ ಮಾಂಸ ಧರಿಸಿ ಮನುಷ್ಯನ ಆಕಾರದಲ್ಲಿ ಕಾಣಿಸಿಕೊಂಡ್ರು, ಅದೇ ಯೇಸು. But that's not the message I'm not going to preach today. ನೋಡಿ, ಈ ಸಂದೇಶವಲ್ಲ ಈಗ ಹೇಳಲು ನಾನು ಬಯಸುತ್ತಿರುವುದು. What I'm trying to convey is, ಏನಾಗಿದೆ ನಾನು ಹೇಳಲು ಬಯಸುವುದೆಂದ್ರೆ, the image of Jesus was there before the incarnation and after the incarnation of Jesus. ನೋಡಿ, ಯೇಸು ಸ್ವಾಮಿ ಅವತಾರ ತಾಳುವುದಕ್ಕಿಂತ ಮುಂಚೆ ಯೇಸುವಿಗೆ ಈ ರೂಪ ಇತ್ತು. ಮುಂಚೆ ಅಲ್ಲ, ಪಿಂಚೆ. ಅದರ ಹಿಂದೆ ಮುಂಚೆ. Listen very carefully, okay? Hallelujah. Hallelujah. Before and after. ನೋಡಿ, ಮುಂಚೆ ಅದರ ನಂತರ. Anantara. Hallelujah. Hallelujah. Because they are spending their precious time here. You have to give the full meaning. Hallelujah. Hallelujah. Many works are there at home, right? So you are spending your hours here. So you have to get the best. ನೋಡಿ, ನೀವು ತುಂಬಾ ಗಂಟೆಗಳ ತನಕ ಇಲ್ಲಿ ಇರ್ತೀರಲ್ವಾ, ನಿಮಗೆ ಅತ್ಯುತ್ತಮವಾದದ್ದು ಸಿಗ್ಬೇಕಲ್ವಾ? ಹೌದಲ್ವಾ? ಹೌದು. Hallelujah. Hallelujah. Have to get the best. Okay. ನೋಡಿ, ಉತ್ತಮವಾದದ್ದು ಸಿಗ್ಬೇಕು. We have seen Jesus in the human form, the incarnate form, the flesh form. ನಾವು ಯೇಸುವನ್ನು ಮಾನವ ಅವತಾರ ತಾಳಿದ ರೂಪದಲ್ಲಿ ಕಾಣುತ್ತೇವೆ. Before also he has body. ನೋಡಿ, human form. ಆತನಿಗೆ the image of man. ಆತನಿಗೆ ಮಾನವ ರೂಪ ಧರಿಸುವುದಕ್ಕಿಂತ ಮುಂಚೆಯೂ ಅದರ ನಂತರವೂ ನಾವು ಅದನ್ನು ಕಾಣುತ್ತೇವೆ. He has image of man. ಆತನಿಗೆ ಮನುಷ್ಯನ ರೂಪ ಇತ್ತು. Say that again. ನೋಡಿ, ಯೇಸು ಸ್ವಾಮಿ ಅವತಾರ ತಾಳುವುದಕ್ಕಿಂತ ಮುಂಚೆ, ದೇಹ ಧರಿಸುವುದಕ್ಕಿಂತ ಮುಂಚೆ, ದೇಹ ಧರಿಸಿದ ನಂತರವು ಯೇಸುವಿಗೆ ಮಾನವನ ರೂಪ ಇತ್ತು. Hallelujah. Hallelujah. That's all. Come on, give a wonderful ಗಟ್ಟಿಯಾಗಿ hand ಒಮ್ಮೆ to Jesus. ಚಪ್ಪಾಳೆ ತಟ್ಟಿ. Hallelujah. 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 That body form, the human form. ನೋಡಿ, ಆ ಮಾನವನ ರೂಪ. I was explaining this from Genesis. ಇದು ಆದಿಕಾಂಡ ಪುಸ್ತಕದಿಂದ ನಾನು ವಿವರಿಸುತ್ತೇನೆ. We read in book of Genesis. ನಾವು ಆದಿಕಾಂಡ ಪುಸ್ತಕದಲ್ಲಿ ಓದುತ್ತೇವೆ, God created man in his own image. ದೇವರು ತನ್ನದೇ ಆದ ರೂಪದಲ್ಲಿ ಮನುಷ್ಯನನ್ನು ಸೃಷ್ಟಿಸಿದರು. Oh, there is an image. That's why it says God create man in his image. There is a model. In that model only he create Adam, the first man. ನೋಡಿ, ಅಲ್ಲಿ ಒಂದು ಅಚ್ಚಿತ್ತು, ಮಾನವನ ಒಂದು ಅಚ್ಚಿತ್ತು. ಆ ರೂಪದಲ್ಲಾಗಿದೆ ಆದಿಮ ಮನುಷ್ಯನಾದ ಆದಾಮನನ್ನು ರೂಪಿಸಿದ್ದು. Yes. Give me something. What is that? Give me something. I just want to show an example. Okay. ಒಂದು ಉದಾಹರಣೆ ತೋರಿಸಲಿಕ್ಕಾಗಿ. This is not perfect anyway. I'm using this. ನೋಡಿ, ಇದನ್ನು ನಾನೀಗ, if I'm giving you this and telling you make something similar to this. ನೋಡಿ, ಇದನ್ನು ಮಾಡಬೇಕಿದ್ರೆ ಇದಕ್ಕೆ ಸಮಾನವಾದದ್ದು ಏನಾದ್ರೂ ಇರಬೇಕು. Give me a phone. Okay. Annama's phone. Okay. I'm telling you, make something similar to this. ನೋಡಿ, ಇದನ್ನು ಮಾಡಬೇಕಿದ್ರೆ ಈ ರೀತಿ ಒಂದು ಅಚ್ಚಿ ಇರಬೇಕು ಅಲ್ವಾ? You will ask me, ನೀವು ನನ್ನಲ್ಲಿ ಕೇಳ್ತೀರಿ, give me the pattern, give me the model. ನೋಡಿ, ಇದಕ್ಕೆ ಒಂದು ಅಚ್ಚು ನನಗೆ ಕೊಡಿ, then I can make it. ನಂತರ ನಾನು ಹಾಗೆ ಮಾಡುತ್ತೇನೆ. You will be seeing this, ನಾವು ಇದನ್ನು ನೋಡ್ತೇವೆ and making something similar to this only through seeing this. ನೋಡಿ, ಇದನ್ನು ನೋಡಿದ್ರೆ ಮಾತ್ರ ಇದೇ ರೀತಿ ಇರುವುದು ಏನಾದ್ರೂ ಮಾಡಲು ಸಾಧ್ಯ. Similarly, ಇದೇ ರೀತಿ God said, ದೇವರು ಹೇಳಿದ್ರು, let us make man. ಮನುಷ್ಯನನ್ನು ರೂಪಿಸೋಣ. What did God say? ದೇವರು ಹೇಳಿದ್ದೇನು? Let us make man. ಮನುಷ್ಯನನ್ನು ರೂಪಿಸೋಣ in our own image. ತಮ್ಮಂತೆಯೇ. So model is there. ನೋಡಿ, ಅಲ್ಲಿ ಒಂದು ಮೋಡಲ್ ಇದೆ. Among the Trinity, ಈ ತ್ರಯೇಕ ದೇವರಲ್ಲಿ Father, Son, Holy Spirit. ಪಿತ, ಸುತ, ಪವಿತ್ರಾತ್ಮ. Among them,
ಅವರಲ್ಲಿ there is a model. ಅಲ್ಲಿ ಒಂದು And ಅಚ್ಚಿದೆ. it says, ಅವರು ಹೇಳಿದ್ರು, let us create man ಮನುಷ್ಯನನ್ನು ಸೃಷ್ಟಿಸೋಣ into our image. ನಮ್ಮ ರೂಪದಲ್ಲಿ. Our image. ನಮ್ಮ ರೂಪ. Model is here. ನೋಡಿ, ಮೋಡಲ್ ಇಲ್ಲಿದೆ. Make something in this model. ಏನೋ ಒಂದು ಮೋಡಲ್ ಆಗಿ ಇದೆ ಅಲ್ಲಿ. Are you with me? ನನ್ನೊಂದಿಗೆ ಇದ್ದೀರಾ? ಅರ್ಥವಾಗ್ತಾ ಇದೆಯಾ? Hallelujah. 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 Who was that model? ಯಾರಾಗಿದ್ದಾರೆ ಆ ಮಾಡೆಲ್? It was Jesus. ಅದು ಯೇಸು. Hallelujah. Hallelujah. Who is the original ಯಾರಾಗಿದ್ದಾರೆ? mold of Adam? ಯಾರಾಗಿದ್ದಾರೆ ಆದಾಮನ ಮೂಲತ ಒರಿಜಿನಲ್ ಯಾರು? ಆದಾಮನ ಮೂಲ ಯಾರು? mold ಅಚ್ಚು. ನೋಡಿ, ಅಚ್ಚು, ಆದಾಮನ ಅಚ್ಚು ಯಾರು? It is Jesus. ಅದು ಯೇಸು. Hallelujah. 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 When they were creating the first man, ಆದಿಮ ಮನುಷ್ಯನನ್ನು ಸೃಷ್ಟಿಸಿದಾಗ they were looking into Jesus and doing it. ಅವರು ಯೇಸುವನ್ನು ನೋಡಿ ಹಾಗೆ ಸೃಷ್ಟಿಸಿದರು. Hallelujah. Hallelujah. So Adam was a photocopy ನೋಡಿ, ಆದಾಮನು ನಕಲು of Jesus. ಯೇಸುವಿನ ನಕಲು. Hallelujah. Hallelujah. But Adam was not God. ಆದಾಮನು ದೇವರಲ್ಲ. Someone with the likeness and image. ನೋಡಿ, ಒಬ್ಬರ ಹಾಗೆ ಇರುವಂತ ಒಂದು ರೂಪ. So where are you now? ನೀವೀಗ ಎಲ್ಲಿದ್ದೀರಾ? You need to understand, ನೀವು ಅರ್ಥ ಮಾಡಿಕೊಳ್ಳಿ. before the incarnation, ನೋಡಿ, ಅವತಾರಕ್ಕಿಂತ ಮುಂಚೆ, in the incarnation, ಅವತಾರದಲ್ಲಿ, even after the incarnation, ಅವತಾರದ ನಂತರವು there is no change for God. If there is change, then that is not God. ನೋಡಿ, ಯಾವ ಬದಲಾವಣೆ ದೇವರಿಗಿಲ್ಲ. ಬದಲಾವಣೆ ಇದ್ರೆ ಅವರು ದೇವರಲ್ಲ. ಅಲ್ಲ. Say that. ನೋಡಿ, ಬದಲಾವಣೆ ದೇವರಿಗಿಲ್ಲ. ಬದಲಾವಣೆ ಬಂದರೆ ಅವರು ದೇವರಲ್ಲ. In between, ಅದರ God is changing his shape, then how can you say God is unchangeable? ನೋಡಿ, ದೇವರು ತನ್ನ ರೂಪವನ್ನು ಬದಲಾಯಿಸಿದರೆ ಮತ್ತೆ ಹೇಗೆ ಹೇಳಲು ಸಾಧ್ಯ ದೇವರಿಗೆ ಬದಲಾವಣೆ ಇಲ್ಲ ಎಂದು? ಹೇಳಲಿಕ್ಕಾಗ್ತದೆಯಾ? ನೋಡಿ, ದೇವರು ತನ್ನ ರೂಪ ಬದಲಾಯಿಸಿದರೆ ಮತ್ತೆ ಹೇಗೆ ನಾವು ದೇವರಿಗೆ ಬದಲಾವಣೆ ಇಲ್ಲ ಅಂತ ಹೇಳಲು ಸಾಧ್ಯ? So God is eternal. ನೋಡಿ, ದೇವರು ಶಾಶ್ವತ. He is same yesterday, today and forever. ಅವರು ನಿನ್ನೆ ಇದ್ದಾಗೆ ಇಂದು ನಾಳೆ ಒಬ್ಬರೇ. His image is same. ಅವರ ರೂಪ ಒಂದೇ. So in the beginning, ಪ್ರಾರಂಭದಲ್ಲಿ there was a mold. ಅಲ್ಲಿ ಒಂದು ಅಚ್ಚಿತ್ತು. That was a mold of Adam. ಅಲ್ಲಿ ಆದಾಮನ ಅಚ್ಚಿತ್ತು. It was Jesus. ಅದು ಯೇಸು. Hallelujah. 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 That's why we read in Hebrews chapter 10. ಅದಾಗಿದೆ, ಹೀಬ್ರಿಯರ ಪತ್ರಿಕೆ 10ನೇ ಅಧ್ಯಾಯದಲ್ಲಿ ನಾವು ಓದುವುದು. Thou hast prepared a body for me. I was preaching this in Tokkotu. ನನಗಾಗಿ ಒಂದು ದೇಹವನ್ನು ಅಣಿಗೊಳಿಸಿದ್ದೀರಿ. Any of you hear that sermon? Thou hast prepared a body for me. Hebrews chapter 10 from Tokkotu. ತೊಕ್ಕೋಟ್ನಲ್ಲಿ ಹೀಬ್ರಿಯರಿಗೆ ಬರೆದ ಪತ್ರಿಕೆ 10ನೇ How many ಅಧ್ಯಾಯ. of you used to come Tokkotu every month? ಪ್ರತಿ ತಿಂಗಳು ತೊಕ್ಕೋಟಿಗೆ ಎಷ್ಟು ಮಂದಿ ಬರ್ತಾ ಇದ್ದಾರೆ? ಪ್ರತಿ ತಿಂಗಳು ತೊಕ್ಕೋಟಿಗೆ ಬರುವವರು. Let me see your hand. ಅವರು ಕೈ ಎತ್ತಿ ನೋಡೋಣ. ತೊಕ್ಕೋಟಿಗೆ ಬರುವರು. Okay. I was preaching this part. ನಾನು ಈ ಭಾಗವನ್ನು ಅಲ್ಲಿ ನಾನು ಬೋಧಿಸಿದ್ದೆ. Hebrews chapter 10. ಹೀಬ್ರಿಯರ ಪತ್ರಿಕೆ 10ನೇ ಅಧ್ಯಾಯ. Okay. Hebrews chapter 10 it is written. ಹೀಬ್ರು 10ರಲ್ಲಿ ಇದು ಬರೆಯಲ್ಪಟ್ಟಿದೆ. When God says, I don't deserve or I don't please on burnt offering, sin offering or any offering. ದೇವರು ಹೇಳ್ತಾ ಇದ್ದಾರೆ, ದಹನ ಬಲಿಯಾಗಲಿ, ಅದೇ ರೀತಿ ದಹನ ಬಲಿ, ಕಾಣಿಕೆ ಬಲಿ, ಯಾವ ಬಲಿಯಾಗಲಿ ನಾನು ಸ್ವೀಕರಿಸುವುದಿಲ್ಲ. ಇಲ್ಲ. Then it is written. ನಂತರ ಇದು ಬರೆಯಲ್ಪಟ್ಟಿದೆ, Thou hast prepared a body for me. ದೇವರು ನನಗೋಸ್ಕರ ಒಂದು ದೇಹವನ್ನು ಅಣಿಗೊಳಿಸಿದರು. Hallelujah. Hallelujah. Which was that body? ಯಾವುದಾಗಿದೆ ಆ ದೇಹ? And it is written. ಇಲ್ಲಿ ಬರೆಯಲ್ಪಟ್ಟಿದೆ In the Old Testament. ಹಳೆಯ ಒಡಂಬಡಿಕೆಯಲ್ಲಿ, Whom shall I send? Who will go for me? ಯಾರನ್ನು ನಾನು ಕಳುಹಿಸಲಿ? ನನಗಾಗಿ ಯಾರು ಹೋಗುವರು? And Jesus said. ಯೇಸು ಹೇಳಿದರು, Here I am. ಈಗ ನಾನು ಇಲ್ಲಿದ್ದೇನೆ. Send me, O God. ನನ್ನನ್ನು ಕಳುಹಿಸಿ ಸ್ವಾಮಿ. Then we read John chapter 3 verse 16. ನಂತರ ಯೋಹಾನ 3:16ರಲ್ಲಿ ಓದುತ್ತೇವೆ, God sent his only begotten son. ದೇವರು ತನ್ನ ಒಬ್ಬನೇ ಒಬ್ಬ ಮಗನನ್ನು ಕಳುಹಿಸಿದರು. What is the question? ಏನಾಗಿದೆ ಪ್ರಶ್ನೆ? Whom shall I send? ಯಾರನ್ನು ನಾನು ಕಳುಹಿಸಲಿ? What is the answer? ಏನಾಗಿದೆ ಉತ್ತರ? I am ready. ನಾನು ಸಿದ್ಧನಿದ್ದೇನೆ. Here I am your servant. ಈಗ ನಿಮ್ಮ ಸೇವಕನು. Then John chapter 3 verse 16 ನಂತರ says, ಯೋಹಾನ 3:16ರಲ್ಲಿ ಹೇಳುತ್ತಿದೆ, God sent his only begotten. ದೇವರು
ದೇವರು ತನ್ನ ಒಬ್ಬನೇ ಒಬ್ಬ ಮಗನನ್ನು ಕಳುಹಿಸಿದರು. Only begotten. ಒಬ್ಬನೇ ಒಬ್ಬ ಮಗ. Monogenes. God ನೋಡಿ. sending his monogenes. ದೇವರು ತನ್ನ ಒಬ್ಬನೇ ಒಬ್ಬ ಮಗನನ್ನು ಕಳುಹಿಸಿದರು. Only begotten. ಒಬ್ಬನೇ ಒಬ್ಬ ಮಗ. Hallelujah. ಹಾಲೆಲೂಯಾ. That only begotten, ಆ ಒಬ್ಬನೇ ಒಬ್ಬ ಮಗ, his body ಆತನ ದೇಹ was eternal. ಅದು ಶಾಶ್ವತ, It will be eternal. ಅದು ಅಮರತ್ವ. It was there, it will be there, it is there. ನೋಡಿ, ಅದು ಅಲ್ಲಿದೆ, ಅದು ಇಲ್ಲಿದೆ, ಅದು ಶಾಶ್ವತ. Hallelujah. ಹಾಲೆಲೂಯಾ. Come on, give a wonderful hand to ಗಟ್ಟಿಯಾಗಿ Jesus. ಒಮ್ಮೆ ಚಪ್ಪಾಳೆ ತಟ್ಟಿ ಯೇಸುವಿಗೆ. Now. ಈಗ Why Jesus remains in heaven, Son of Man? ಯಾಕೆ ಯೇಸು ಸ್ವಾಮಿ ಮಾನವ ಪುತ್ರ ಎಂದು, ನರಪುತ್ರ ಎಂದು ಯೇಸುವಿನ ಬಗ್ಗೆ ಹೇಳಿದ್ದು? No. Listen very carefully. ಯಾಕೆ ಯೇಸು ಸ್ವಾಮಿ ನರಪುತ್ರನಾಗಿ ಬಂದದ್ದು? ನರಪುತ್ರ, No. ನರಪುತ್ರ ಎಂದು ತಿಳಿಯಲ್ಪಟ್ಟ. No. Why we have seen Jesus in heaven as Naraputra? ಯಾಕೆ ನಾವು ಸ್ವರ್ಗದಲ್ಲಿ ಯೇಸುವನ್ನು ನರಪುತ್ರನಾಗಿ ಕಾಣುತ್ತಿರುವುದು? Hallelujah. ಹಾಲೆಲೂಯಾ. We can see him Son of God. ನಾವು ದೇವರ ಪುತ್ರನಾಗಿ ಆತನನ್ನು ಕಾಣುತ್ತೇವೆ. But it is written in Revelation chapter 1 verse 13. ಆದರೆ ಪ್ರಕಟಣೆ 1:13 ಈ ರೀತಿ ಬರೆಯಲ್ಪಟ್ಟಿದೆ. Revelation 1 chapter 13. ಪ್ರಕಟಣೆ 1:13 Among the 7 lampstands. 7 ದೀಪ ಸ್ತಂಭಗಳ ಮಧ್ಯದಲ್ಲಿ. You got it? Revelation 1:13. 1:13. ಪ್ರಕಟಣೆ 1:13. Okay. Among the 7 lampstands, ಆ ದೀಪ ಸ್ತಂಭಗಳ we have ನಡುವೆ seen someone like Son of Man. ನರಪುತ್ರನಂತ ಒಬ್ಬ ವ್ಯಕ್ತಿ ಇದ್ದರು. You got it? Yeah. Read. ಆ ದೀಪ ಸ್ತಂಭಗಳ ನಡುವೆ listen. ಆ ದೀಪ ಸ್ತಂಭಗಳ ನಡುವೆ ನರಪುತ್ರನಂತ. You need to understand. ಅರ್ಥ ಮಾಡಿಕೊಳ್ಳಿ. All this ದೀಪ ಸ್ತಂಭಂ in the altar. ನೋಡಿ, ಈ ವೇದಿಕೆಯಲ್ಲಿರುವ ಈ ದೀಪ ಸ್ತಂಭಗಳ ನಡುವೆ. It is all from the Bible. ಇದೆಲ್ಲ ಬೈಬಲ್ ನಲ್ಲಿ ಇರುವುದಾಗಿದೆ. I was a Protestant pastor. I was wondering why Catholics have this much lampstands and all. ನೋಡಿ, ನಾನೊಬ್ಬ ಪ್ರೊಟೆಸ್ಟೆಂಟ್ ಆಗಿದ್ದಾಗ ನನಗೆ ಆಶ್ಚರ್ಯ ಅನಿಸಿತು, ಯಾಕಪ್ಪ ಈ ಕ್ಯಾಥಲಿಕ್ ಕ್ರೈಸ್ತವರು ವೇದಿಕೆಯಲ್ಲಿ ಇಷ್ಟು ದೀಪಸ್ತಂಭ ಇಡ್ತಾರೆ ಎಂದು. We have no ದೀಪಸ್ತಂಭ. ನಮಗೆ ದೀಪಸ್ತಂಭವೇನೂ ಇಲ್ಲ. We have ದೀಪಸ್ತಂಭ only above. ನಮಗೆ ದೀಪಸ್ತಂಭ ಮೇಲಿರುವುದು ಮಾತ್ರ. Hallelujah. Why Catholics have seeing same today. ನೋಡಿ, 7:45 ಇವತ್ತು ನಾವು ಇಲ್ಲಿ ನೋಡ್ಲಿಕ್ಕಾಗಿದ್ದೇವೆ. Before the blessed sacrament exposed, ಪರಮ ಪ್ರಸಾದವನ್ನು ಇಡುವುದಕ್ಕಿಂತ there will ಮುಂಚೆ be lamps. ಅಲ್ಲಿ Lampsticks. ದೀಪಸ್ತಂಭ ಇಡುತ್ತಾರೆ. Yeah, where it is coming. ನೋಡಿ, ಇದು ಎಲ್ಲಿಂದ ಬಂದಿರುವುದು? This is from the Bible only. ಇದು ಬೈಬಲ್ ನಲ್ಲಿ ಇರುವುದು. If you really want to see the glory of Catholic Church, ನೀವು ನಿಜವಾಗಿ ಕ್ಯಾಥಲಿಕ್ ಧರ್ಮಸಭೆಯ ಮಹಿಮೆಯನ್ನು ನೋಡಲು ಇಚ್ಛಿಸುತ್ತಿದ್ದರೆ you have to read book of Revelation. ನೀವು ಪ್ರಕಟಣೆಗಳ ಗ್ರಂಥವನ್ನು Hebrews. ಓದಿ. ಮತ್ತೆ ಇಬ್ರಿಯರ ಪತ್ರಿಕೆ. From there only all the liturgy has come out. ಅಲ್ಲಿ ಆಗಿದೆ ಎಲ್ಲ ಆರಾಧನಾ ವಿಧಿಗಳು ಬಂದಿರುವುದು. The style of worship, the liturgy, everything, the order of worship, everything is from the Hebrews and Revelation. ನೋಡಿ, ಪ್ರಕಟಣೆ ಮತ್ತು ಇಬ್ರಿಯರ ಪತ್ರಿಕೆಯಿಂದಾಗಿದೆ ಆರಾಧನಾ ವಿಧಿಯ ರೀತಿಗಳು ಬಂದಿರುವುದು. ಆ ದೀಪ ಸ್ತಂಭಗಳ ನಡುವೆ ದೀಪ ಸ್ತಂಭಗಳ ನಡುವೆ ನರಪುತ್ರನಂತ. Look at this. ಇಲ್ಲಿ ನೋಡಿ, Look at this. ಇಲ್ಲಿ ಗಮನಿಸಿ. Who is there? ಯಾರು? All of you say. ಗಟ್ಟಿ ಹೇಳಿ, ಯಾರು? ಗಟ್ಟಿಯಾಗಿ ಹೇಳಿ. ಪುತ್ರ ಅಲ್ಲ, ಯಾರು? ನರಪುತ್ರ ಏನು ಅವಡೆ? ನರಪುತ್ರ ಅಲ್ಲಿ ಇದ್ದರು. ನರಪುತ್ರ ಏನು ಅವಡೆ? ಯಾಕೆ ನರಪುತ್ರ ಅಲ್ಲಿ? He was ನರಪುತ್ರ when he was in this earth. ನರಪುತ್ರ ಭೂಮಿಯಲ್ಲಿ ಇದ್ರೆ. Son of Joseph. ಅದು ಜೋಸೆಫ್ನ ಮಗ. Son of Mary. ಮರಿಯಳ ಮಗ. But why this Naraputra is there in heaven? ಯಾಕೆ ನರಪುತ್ರ ಸ್ವರ್ಗದಲ್ಲಿ ಇದ್ದಾರೆ? You need to understand, John was taken up in the spirit. ನೋಡಿ, ಅರ್ಥ ಮಾಡಿಕೊಳ್ಳಿ, ಯೋಹಾನರು ಆತ್ಮದಲ್ಲಿ ಕೊಂಡೊಯ್ಯಲ್ಪಟ್ಟರು.
He's in heaven. ಅವರು ಸ್ವರ್ಗದಲ್ಲಿ ಇದ್ದಾರೆ. And God is opening heaven and showing him what is there in heaven. ದೇವರು ಸ್ವರ್ಗವನ್ನು ತೆರೆದು ಅವರಿಗೆ ಸ್ವರ್ಗದಲ್ಲಿ ಏನಾಗಿದೆ ಇರುವುದೆಂದು ತೋರಿಸಿಕೊಟ್ಟರು. And John is seeing now. ಈಗ ಯೋಹಾನನು ಕಾಣುತ್ತಿದ್ದಾರೆ. ಏನಾಗಿದೆ ಕಾಣುತ್ತಿರುವುದು? Read this. Among the lampstands, ದೀಪ ಸ್ತಂಭಗಳ ನಡುವೆ ನರಪುತ್ರನಂತ ನರಪುತ್ರ even after dying, burying, resurrecting, still he is Naraputra in heaven. ನೋಡಿ, ಮರಣಗೊಂಡು ಸಮಾಧಿ ಮಾಡಲ್ಪಟ್ಟು ಪುನರುದ್ಧಾನಗೊಂಡರು ನರಪುತ್ರ ಈಗಲೂ ಸ್ವರ್ಗದಲ್ಲಿ ಇದ್ದಾರೆ. Even after all this, ಅದರ ನಂತರವು still he is Naraputra. ಈಗಲೂ ಅವರು ನರಪುತ್ರನೇ. ಗಟ್ಟಿಯಾಗಿ ಚಪ್ಪಾಳೆ ತಟ್ಟಿ. ಹಲ್ಲೆಲೂಯಾ. Hallelujah. Hallelujah. It is easy to understand when Jesus came in this earth, he was Naraputra. ನೋಡಿ, ನಮಗೆ ಸುಲಭವಾಗಿ ಅರ್ಥವಾಗ್ತದೆ. ನರಪುತ್ರನಾಗಿ ಯೇಸು ಭೂಮಿಗೆ ಬಂದರು. ಆದ್ರೆ ಮರಣದ ನಂತರ most of the Christians, especially the Catholics, what are we believing? Jesus came in the form of flesh. Okay, he took the human form and he died. Okay, humanity ends there. No. ನೋಡಿ, ಕ್ರೈಸ್ತವರಾದ ನಾವು ನಂಬುತ್ತೇವೆ ಯೇಸು ಸ್ವಾಮಿ ಮಾನವ ದೇಹ ಧರಿಸಿ ಭೂಮಿಗೆ ಬಂದು ಮನುಷ್ಯರಾಗಿ ಬದುಕಿ ಮರಣಗೊಂಡರು, ಸಮಾಧಿ ಮಾಡಲ್ಪಟ್ಟರು, ಪುನರುದ್ಧಾನಗೊಂಡರು. There his humanity ends. ಅಲ್ಲಿ ಮಾನವ ಕುಲ ಮುಗಿಯಿತು. ಅಲ್ಲಿ ನರಪುತ್ರ, ನರ ಮನುಷ್ಯನ ರೂಪ ಮುಗಿಯಿತು. His humanity and divinity, no? ನೋಡಿ ನೋಡಿ ನೋಡಿ, ಮನುಷ್ಯನ ರೂಪ ಇದೆಯಲ್ವಾ? Son of man and son of God. Jesus and Christ. Jesus Christ. ನೋಡಿ, ದೇವರ ಪುತ್ರ ನರಪುತ್ರ ಎರಡು ನೋಡಿ, ಅರ್ಥ ಮಾಡಿಕೊಳ್ಳಿ. Jesus and Christ. ಯೇಸು ಮತ್ತು ಕ್ರಿಸ್ತ. Son of man, son of God. ನೋಡಿ, ನರಪುತ್ರ ದೇವಪುತ್ರ. Jesus, ಯೇಸು, Christ. ಕ್ರಿಸ್ತ. Christ is son of God. ಕ್ರಿಸ್ತ. Jesus is son of man. ನೋಡಿ, ನರಪುತ್ರ ಯೇಸು ನರಪುತ್ರ, ಕ್ರಿಸ್ತ ದೇವಪುತ್ರ. Jesus Christ. ಯೇಸು ಕ್ರಿಸ್ತ ನರಪುತ್ರನಾಯ ದೈವಪುತ್ರ. ನರಪುತ್ರನಾದ, ನೋಡಿ, ನರಪುತ್ರನಾದ ದೇವಪುತ್ರ ಜೀಸಸ್ ಕ್ರೈಸ್ಟ್. ಅರ್ಥವಾಯ್ತು? ಯೇಸು ಕ್ರಿಸ್ತ. ಯೇಸು ಕ್ರಿಸ್ತ means ನರಪುತ್ರನಾಯ ದೈವಪುತ್ರ. ಯೇಸು ಕ್ರಿಸ್ತ ಎಂದ್ರೆ ನರಪುತ್ರನಾದ ದೇವಪುತ್ರ. ಹೇಳಿ ಯೇಸು ಕ್ರಿಸ್ತ. ಯೇಸು ಕ್ರಿಸ್ತ. ಯೇಸು ಕ್ರಿಸ್ತ ಎಂದ್ರೆ Jesus Christ. ಏನಾಗಿದೆ? ಯೇಸು ಕ್ರಿಸ್ತ ಅಂದ್ರೆ ಅರ್ಥ Son of man, ನರಪುತ್ರನಾದ Son of God, ದೇವಪುತ್ರ. Hallelujah. 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 Took the form of flesh. ನೋಡಿ, ದೇಹವನ್ನು He ಧರಿಸಿ revealed the form of flesh. ಆತನ ಮಾನವ ರೂಪದಲ್ಲಿ ಕಾಣಿಸಿಕೊಂಡ್ರು. After dying even, ಮರಣದ ನಂತರವೂ still we are seeing him Naraputra. ಈಗಲೂ ನರಪುತ್ರನಾಗಿ ಕಾಣಿಸುತ್ತಿದ್ದಾರೆ. Why? ಯಾಕೆ? Why? ಯಾಕೆ? That one point is enough for all your healings tonight. ನಿನ್ನ ಈ ರಾತ್ರಿಯಲ್ಲಿ ನಿನ್ನ ಇಡೀ ಸೌಖ್ಯಕ್ಕೆ ಈ ಒಂದೇ ಪಾಯಿಂಟ್ ಸಾಕು. That one point is enough for your eternal salvation. ನಿನ್ನ ಶಾಶ್ವತವಾದ ವಿಮೋಚನೆಗೆ ಒಂದೇ ಪಾಯಿಂಟ್ ಸಾಕು. That one point enough for your salvation ನಿನ್ನ tonight. ಮೋಕ್ಷಕ್ಕೆ ಇಂದು ರಾತ್ರಿ ಒಂದೇ ಒಂದು ಪಾಯಿಂಟ್ ಸಾಕು. You know what is that one point? ಏನಾಗಿದೆ ಒಂದು ಪಾಯಿಂಟ್? Listen very carefully. ಶ್ರದ್ಧೆಯಿಂದ ಗಮನಿಸಿ. He is Naraputra in the last book of the New Testament. ನೋಡಿ, ಹೊಸ ಒಡಂಬಡಿಕೆಯ ಕೊನೆಯ ಪುಸ್ತಕದಲ್ಲಿ ಕಾಣುತ್ತಿರುವ ನರಪುತ್ರ. We can imagine he is Naraputra in the gospel. ನೋಡಿ, ನಾವು ಶುಭ ಸಂದೇಶದಲ್ಲಿ But after the ನರಪುತ್ರ, death, after the burial, after the resurrection, still we are seeing him as Naraputra. ಮರಣದ ನಂತರ, ಸಮಾಧಿಯ ನಂತರ, ಪುನರುತ್ಥಾನದ ನಂತರ ನರಪುತ್ರನಾಗಿಯ ಸ್ವರ್ಗದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. He is your representation. ಆತನೇ ನಿನ್ನ ಪ್ರತಿನಿಧಿ. He is your representation. ಆತನೇ ನಿನ್ನ ಪ್ರತಿನಿಧಿ. That Naraputra is the representation for all Naraputras here. ಇಲ್ಲಿ ಕುಳಿತಿರುವ ಎಲ್ಲ ನರಪುತ್ರರ ಪ್ರತಿನಿಧಿ ಆ ಯೇಸುವೇ ಆಗಿದ್ದಾರೆ. Hallelujah. 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 Father is knowing us ಪಿತನು ನಮ್ಮನ್ನು ತಿಳಿದಿದ್ದಾರೆ through that Naraputra. ಆ ನರಪುತ್ರನ ಮೂಲಕ. That's why it is written in Hebrews. ಅದಾಗಿದೆ ಹೀಬ್ರಿಯರ ಪತ್ರಿಕೆಯಲ್ಲಿ You ಬರೆಯಲ್ಪಟ್ಟಿದೆ. have come to the mediator. ನೀವೊಂದು ರಾಯಭಾರಿಯ ಬಳಿಗೆ You have not come to the blood of Abel that speaks enmity against the brother, but you have come to the precious blood which is slaughtered and hanged on the cross on the Calvary. He speak more than good things for you.
ನೀವು ಬಂದಿರುವುದು ಆಬೇಲನ ರಕ್ತಕ್ಕಿಂತಲೂ ಅಮೂಲ್ಯವಾದ ಶಿಲುಬೆಗೇರಿಸಲ್ಪಟ್ಟ ಯೇಸುವಿನ ಅಮೂಲ್ಯವಾದ ರಕ್ತದ ಬಲಿಗಾಗಿದೆ. Hallelujah. ಹಲ್ಲೆಲೂಯಾ. ಅಣ್ಣಮ್ಮ ಚೇಚಿ ನಲ್ಲಟ್ ಪರ ಅಣ್ಣಮ್ಮ ಚೇಚಿ ನೀವು ಬಂದಿರುವುದು ಆಬೇಲನ ರಕ್ತಕ್ಕಿಂತ it will be people will be getting the meaning. ನಾವು ಇದನ್ನು ಈಗ Hebrews chapter 12. ಹೀಬ್ರಿಯರ This is ಪತ್ರಿಕೆ very powerful verse. ಇದು ಶಕ್ತಿಯುತವಾದಂತ. You need to understand who is Naraputra ನೀವು ಅರ್ಥ ಮಾಡಿಕೊಳ್ಬೇಕು and what is his role in our life. ನರಪುತ್ರನ Hebrews chapter 12. ಹೀಬ್ರಿಯರ ಪತ್ರಿಕೆ 12ನೇ ಅಧ್ಯಾಯ ಸ್ವರ್ಗಲೋಕದಲ್ಲಿ ನರಪುತ್ರನಂದ ಎಂದು ಕಂಡಿದ್ದಾರೆ. Read this verse, then you will understand. Hebrews chapter 11 verses 4. ಹೀಬ್ರಿಯರ ಪತ್ರಿಕೆ 12ನೇ ಅಧ್ಯಾಯ 4ನೇ ವಾಕ್ಯ. ಹೀಬ್ರು 11ನೇ ಅಧ್ಯಾಯ 4ನೇ ವಾಕ್ಯ. ಹೀಬ್ರು If you are coming down, you will see more. ನಾವು Hebrews ಕೆಳಗಡೆ 12, not here. Okay. You have come to Mount Zion. Yes. Verse 20. Yeah, 24. Yeah. 24ನೇ 12:24. This is very powerful. Take it. ಸ್ವರ್ಗದಲ್ಲಿ 12:24. ನೋಡಿ 12ನೇ ಅಧ್ಯಾಯ 24ನೇ ವಾಕ್ಯ. ಸ್ವರ್ಗದಲ್ಲಿ ದಾಖಲಾಗಿರುವ ಜ್ಯೇಷ್ಠ ಪುತ್ರನ ಸಭೆಗೆ ನೀವು ಬಂದಿರುವುದು ಸಕಲ ಮಾನವರ No, not 24 in. ಆದರೆ ನೀವು ಬಂದಿರುವುದು ಸಿಯೋನ್ ಬೆಟ್ಟಕ್ಕೆ, ಜೀವಂತ ದೇವರ ನಗರಕ್ಕೆ, ಸ್ವರ್ಗೀಯ ಜೆರುಸಲೇಮಿಗೆ, ಅಸಂಖ್ಯ ದೇವದೂತರು ಕೂಡಿರುವ 24. Go down. ಹೊಸ ಒಡಂಬಡಿಕೆಯ ಹೊಸ ಒಡಂಬಡಿ ಮಧ್ಯಸ್ಥರಾದ ನ್ಯೂ ಕವೆನೆಂಟ್. ಹೊಸ ಒಡಂಬಡಿಕೆಯ ಮಧ್ಯಸ್ಥರಾದ ಹೊಸ ಒಡಂಬಡಿಗ ಮಧ್ಯಸ್ಥನಾಗ ಯೇಸು ಸ್ವಾಮಿಯ ಬಳಿಗೆ ಏಬೇಲನ ರಕ್ತಕ್ಕಿಂತಲೂ ಏಬೇಲನ ರಕ್ತಕ್ಕಿಂತಲೂ ಅಮೋಘ ಮೊರೆಯಿಡುವ ಪ್ರೋಕ್ಷಣ ರಕ್ತದ ಬಳಿಗೆ ನೀವು ಬಂದಿದ್ದೀರಿ. ಆದ್ದರಿಂದ ನಿಮ್ಮೊಡನೆ ಮಾತನಾಡುವ ದೇವರ ಧ್ವನಿಯನ್ನು ಕಡೆಗಣಿಸಬೇಡಿ. You have to hear the voice of the Lord that speaks to you today. ಇಂದು ನಿಮ್ಮೊಡನೆ ಮಾತನಾಡುವ ದೇವರ ಧ್ವನಿಯನ್ನು ಕಡೆಗಣಿಸಬೇಡಿ. What is that ಧ್ವನಿ? ಏನಾಗಿದೆ ಆ ಧ್ವನಿ? It's talking about the heavenly worship. ಅದು ಸ್ವರ್ಗೀಯವಾದ ಆರಾಧನೆ ಬಗ್ಗೆ In the heavenly worship there is somebody speaks for you. ನೋಡಿ, ಸ್ವರ್ಗೀಯ ಆರಾಧನೆಯಲ್ಲಿ ನಿಮಗಾಗಿ ಯಾರು ಅಲ್ಲಿ ಮಾತನಾಡುತ್ತಿದ್ದಾರೆ. Who is speaking for you? ಯಾರು ನಿನ್ನ ಪರವಾಗಿ ಮಾತನಾಡುವುದು? The mediator. ಮಧ್ಯವರ್ತಿ. Who is that mediator? ಯಾರು ಆ ಮಧ್ಯವರ್ತಿ? ನರಪುತ್ರ. Hallelujah. He speaks for you ಆತನು ನಿನ್ನ ಪರವಾಗಿ more than ಮಾತನಾಡುವರು. the blood of Abel. ಏಬೇಲನ ರಕ್ತಕ್ಕಿಂತಲೂ ಅಮೋಘವಾದದ್ದು. Hallelujah. More than the blood of Abel. ಏಬೇಲನ ರಕ್ತಕ್ಕಿಂತಲೂ This is the blood of Jesus. ಇದು ಯೇಸುವಿನ ರಕ್ತ. That blood itself is from the Naraputra. ಅದು ನರಪುತ್ರನೇ ಆಗಿದ್ದಾನೆ ಆ ರಕ್ತ. Blood is only for Naraputra. ನೋಡಿ, ಅದು ನರಪುತ್ರನ ರಕ್ತ. ನರಪುತ್ರನೇ ರಕ್ತ ಉಳ್ಳು. ನೋಡಿ, ನರಪುತ್ರನಿಗೆ ಮಾತ್ರ ರಕ್ತವಿರುವುದು. Hallelujah. That blood. ಆ ರಕ್ತ. This is my blood. ಅದು ನನ್ನ ರಕ್ತ. This is my body. ಇದು ನನ್ನ ಶರೀರ. That body and the blood is only for Naraputra. ನೋಡಿ, ಶರೀರ ಮತ್ತು ರಕ್ತ ಇರುವುದು ನರಪುತ್ರನಿಗೆ ಮಾತ್ರ. Hallelujah. In that body only we are united. ನೋಡಿ, ನಮಗೆ ದೇಹ ಇರುವುದರಿಂದ ನಾವು ಇಲ್ಲಿ ಬಂದಿದ್ದೇವೆ. Through that blood only our sins are washed. ರಕ್ತ ಇರುವುದರಿಂದಲೇ ನಾವು ಇದನ್ನು ಕಾಣುತ್ತಿರುವುದು. From where it is all coming? ಎಲ್ಲಿಂದಾಗಿದೆ ಇದು ಬಂದಿರುವುದು? It is all coming from the Naraputra. ಎಲ್ಲ ಬಂದಿರುವುದು ನರಪುತ್ರನಿಂದ. Look at him. ಆತನನ್ನು ನೋಡಿ. When Jesus was on the cross, ಯೇಸು ಶಿಲುಬೆಯಲ್ಲಿ ಇದ್ದಾಗ it was brutally murdered. ಆತನು ಪೂರ್ಣವಾಗಿ ಗಾಯಗೊಳಿಸಲ್ಪಟ್ಟನು. Everywhere it was
wounded. ಎಲ್ಲ ಕಡೆ ಗಾಯವಾಗಿದೆ. Blood was shutting down. ರಕ್ತವು ಹರಿದು ಬರುತ್ತಿದೆ. Even the last drop of the blood was shutting down. ನೋಡಿ, ಕೊನೆಯ ತೊಟ್ಟು ರಕ್ತವು ಹರಿದು ಬಂದಿದೆ. For that he became Naraputra. ಅದಕ್ಕಾಗಿ ಆತನು ನರಪುತ್ರನಾದದ್ದು. What is your relationship with Jesus today? ಏನಾಗಿದೆ ಯೇಸುವಿನೊಂದಿಗಿರುವ ನಿನ್ನ ಸಂಬಂಧ? Easily you can relate Jesus because you are Naraputra, he is Naraputra. ಸುಲಭವಾಗಿ ನಿನಗೆ ಸಂಬಂಧವಿದೆ, ಕಾರಣ ನೀನು ನರಪುತ್ರ, ಯೇಸು ನರಪುತ್ರ. When you cry, he knows. ನೀನು ಅತ್ತರೆ ಆತನಿಗೆ ಗೊತ್ತಾಗ್ತದೆ. Hallelujah. Hallelujah. Small burden he knows. ನಿನ್ನ ಸಣ್ಣ ನೋವು ಆತನಿಗೆ ಗೊತ್ತಾಗ್ತದೆ. Hallelujah, because he is Naraputra. ಯಾಕೆಂದ್ರೆ ಆತನು ನರಪುತ್ರ. Hallelujah. Hallelujah. He knows the valley of thirst. ನಿನ್ನ ದಾಹದ ಬೆಲೆ The ಆತನಿಗೆ depth ಗೊತ್ತು. of thirst. ನಿನ್ನ ಬಾಯಾರಿಕೆ ಆಳ The ಆತನಿಗೆ depth ಗೊತ್ತು. of hunger. ನಿನ್ನ ಹಸಿವೆಯ ಆಳ Because he ಆತನಿಗೆ was ಗೊತ್ತು. one among us. ಕಾರಣ ಆತನು He was ನಮ್ಮೊಂದಿಗೆ, same like us. ಆತನು ನಮ್ಮ ಹಾಗೆ ಇದ್ದಾರೆ. Naraputra. ನರಪುತ್ರ. See this Naraputra in heaven. ನೋಡಿ, ಸ್ವರ್ಗದಲ್ಲಿ ನರಪುತ್ರನನ್ನು ಕಂಡರು. That's your source of victory tonight. ಅದಾಗಿದೆ ಇಂದು ರಾತ್ರಿ ನನ್ನ ಜಯದ ಬುಗ್ಗೆ. Hallelujah. 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 The man Jesus, ನೋಡಿ, ನರಪುತ್ರನಾದ ಯೇಸು, the God Christ is there. ನೋಡಿ, ದೇವರಾದ ಕ್ರಿಸ್ತರು ಅಲ್ಲಿ ಇದ್ದಾರೆ. But man Jesus, ಆದರೆ ನರಪುತ್ರನಾದ ಯೇಸು, his humanity never ends. ನೋಡಿ, ಆತನ ನರ ಮಾನವತೆ His ಎಂದಿಗೂ ಕೊನೆಯಿಲ್ಲ. relationship with human never ends. ಮನುಷ್ಯನೊಂದಿಗಿರುವ ಆತನ ಸಂಬಂಧಕ್ಕೆ ಅಂತ್ಯವಿಲ್ಲ. It never ends. ಅದಕ್ಕೆ ಅಂತ್ಯವಿಲ್ಲ. Hallelujah. He Hallelujah. speaks for you. ಆತನು ನಿನಗಾಗಿ He stands there for you. ಆತನು ನಿನಗಾಗಿ His ನಿಲ್ಲುವರು. hands are there for you. ಆತನ ಕೈ ನಿನಗಾಗಿದೆ. He can touch you. ಆತನು ನಿನ್ನನ್ನು ಮುಟ್ಟುವರು. He can feel his touch. ಆತನ ಸೌಖ್ಯದ ಸ್ಪರ್ಶನೆ ಸಿಗ್ತದೆ. She is getting deliverance. ನೋಡಿ, ಆಕೆಗೆ ಬಿಡುಗಡೆ ಸಿಗ್ತಾ She is ಇದೆ. getting deliverance. ಆಕೆಗೆ ಬಿಡುಗಡೆ She is ಸಿಗುತ್ತಿದೆ. getting deliverance. ಆಕೆಗೆ ಬಿಡುಗಡೆ ಸಿಗುತ್ತಿದೆ. This verse is very powerful. ನೋಡಿ, ಈ ವಾಕ್ಯ ಶಕ್ತಿಯುತ. Don't spend your time by looking there, here and there. ಆಚೆ ಈಚೆ ನೋಡಿ ನಿಮ್ಮ ಸಮಯ ಹಾಳು ಮಾಡಬೇಡಿ. This verse will touch you ಈ ವಾಕ್ಯ ನಿನ್ನನ್ನು ಮುಟ್ಟುತ್ತಿದೆ. because it's talking about Jesus became like us. ನೋಡಿ, ಇದು ಹೇಳುತ್ತಿರುವುದು ನಮ್ಮ ಹಾಗೆ ಬಂದ ಯೇಸುವಿನ ಕುರಿತು. She is receiving healing from 20 years. 20 ವರ್ಷಗಳಿಂದಿರುವ ಕಾಯಿಲೆಗೆ ಆಕೆಗೆ ಬಿಡುಗಡೆ ಸಿಗ್ತಾ ಇದೆ. 20 years of sickness is leaving. 20 ವರ್ಷದ ಕಾಯಿಲೆ ಅವಳಿಂದ ಬಿಟ್ಟಾಗ್ತಾ ಇದೆ. It is leaving her. ಅದು ಆಕೆಯಿಂದ ಬಿಟ್ಟು ಹೋಗ್ತಿದೆ. This is the power of the word. ಇದಾಗಿದೆ ದೇವರ ಶಕ್ತಿ. This is the power of the word. ಇದಾಗಿದೆ ವಾಕ್ಯದ ಶಕ್ತಿ. ವಾಕ್ಯದ ಶಕ್ತಿ ಇದೆ. ವಾಕ್ಯದ ಶಕ್ತಿ ಇದು. ವಾಕ್ಯದ ಶಕ್ತಿ ಇದೆ. ವಾಕ್ಯದ ಶಕ್ತಿ ಇದು. 20 years of suffering. 20 ವರ್ಷದ ನರಳುವಿಕೆ. All the nights. ಇಡೀ ರಾತ್ರಿಗಳಲ್ಲಿ. Sleepless nights. ನಿದ್ರೆ ಇಲ್ಲದ ರಾತ್ರಿ. Struggling for survival. ನರಳಿ ಸಾಕಾಗಿದೆ. Tonight is a night. ಎಂದು ನಿನ್ನ ರಾತ್ರಿ. My Jesus is touching you. ನನ್ನ ಯೇಸು ನಿನ್ನನ್ನು ಮುಟ್ಟುತ್ತಿದ್ದಾರೆ. Get up. ಎದ್ದೇಳು. Get up. ಎದ್ದೇಳು. You are receiving strength. ನೀನು ಶಕ್ತಿ ಪಡೆದುಕೋ. You are receiving strength. ನೀನು ಶಕ್ತಿಯನ್ನು ಸ್ವೀಕರಿಸು. Bring up. ಆಕೆ ಈಚೆ ತನ್ನಿ. Hallelujah. Hallelujah. Volunteers, go. Pick up. It's a wonderful deliverance. ಅದ್ಭುತಕರವಾದ ಬಿಡುಗಡೆ. It's a wonderful deliverance. ಅದ್ಭುತಕರವಾದ ಬಿಡುಗಡೆ. 20 years of weakness. 20 ವರ್ಷದ ಕಾಯಿಲೆ. Through the power of the word. ವಾಕ್ಯದ ಶಕ್ತಿಯಿಂದ. Through the power of the word. ವಾಕ್ಯದ ಶಕ್ತಿಯಿಂದ. Naraputran is here to touch you. Naraputra. ನರಪುತ್ರ ನಿನ್ನನ್ನು ಮುಟ್ಟಲು ಇಲ್ಲಿದ್ದಾರೆ. ಮನುಷ್ಯನನ್ನು ಮುಟ್ಟಲಿಕ್ಕಾಗಿ ಮನುಷ್ಯನಾದ ನರಪುತ್ರ ಇಲ್ಲಿದ್ದಾರೆ. Your mother. Who is she? Who is she? ಅವರು ನಿಮ್ಮ ಯಾರು? Your missus. She is receiving healing touch. ಆಕೆಗೆ ಸೌಖ್ಯದ ಸ್ಪರ್ಶನೆ ಸ್ವೀಕರಿಸ್ತಾ ಇದ್ದಾರೆ. It's a wonderful touch of God. ದೇವರ ಅದ್ಭುತಕರವಾದ ಸ್ಪರ್ಶನೆ. You too pray for her. ಆಕೆಗಾಗಿ ಪ್ರಾರ್ಥನೆ. You too pray for her. ಆಕೆಗಾಗಿ ಪ್ರಾರ್ಥನೆ ಮಾಡಿ. She is receiving healing. ಆಕೆ ಸೌಖ್ಯ ಪಡೆಯುತ್ತಿದ್ದಾರೆ. Oh God. ಓ ದೇವರೇ. 20 years. 20 ವರ್ಷ. 20 years. 20 ವರ್ಷ. Now all of you say Naraputra. ಈಗ ಎಲ್ಲರೂ ಹೇಳಿ ನರಪುತ್ರ. ಹೇಳಿ. ಸ್ವರ್ಗಲೋಕದಲ್ಲಿ
ನರಪುತ್ರನನ್ನ ವ್ಯಕ್ತಿಯನ್ನು ಕಂಡಿದ್ದಾರೆ. ಸ್ವರ್ಗಲೋಕದಲ್ಲಿ ನರಪುತ್ರರನ್ನ ವ್ಯಕ್ತಿಯನ್ನು ಕಂಡಿದ್ದೇನೆ. ಸ್ವರ್ಗಲೋಕದಲ್ಲಿ ಎಲ್ಲರೂ ಚಪ್ಪಾಳೆ ತಟ್ಟುತ್ತಾ. ನರಪುತ್ರರನ್ನ ವ್ಯಕ್ತಿಯನ್ನು ಕಂಡಿದ್ದೇನೆ. ಸ್ವರ್ಗಲೋಕದಲ್ಲಿ ಸ್ವರ್ಗಲೋಕದಲ್ಲಿ ಯಾರ ಕಂಡು? ಸ್ವರ್ಗಲೋಕದಲ್ಲಿ ಯಾರನ್ನು ಕಂಡಿದ್ದೇನೆ? ಸ್ವರ್ಗಲೋಕದಲ್ಲಿ ನರಪುತ್ರನಂತ ವ್ಯಕ್ತಿಯನ್ನು ಕಂಡಿದ್ದೇನೆ. ನರಪುತ್ರನಂತ ವ್ಯಕ್ತಿಯನ್ನು ಕಂಡಿದ್ದೇನೆ. ವ್ಯಕ್ತಿಯನ್ನು ಕಂಡಿದ್ದೇನೆ. ವ್ಯಕ್ತಿಯನ್ನು ಕಂಡಿದ್ದೇನೆ. ಕಂಡ ಕಂಡ ಕಂಡಿದ್ದೀರಾ? 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 ಹೇಳಿ, ಕಂಡಿದ್ದೀರಾ? ಹೇಳಿ, ಮಾತಾಡಿ. ಸ್ವರ್ಗಲೋಕದಲ್ಲಿ ನರಪುತ್ರನನ್ನು ವ್ಯಕ್ತಿಯನ್ನು ಕಂಡಿದ್ದೇನೆ. ಸ್ವರ್ಗಲೋಕದಲ್ಲಿ ನರಪುತ್ರರಂತ ವ್ಯಕ್ತಿಯನ್ನು ಕಂಡಿದ್ದೇನೆ. ಸ್ವರ್ಗಲೋಕದಲ್ಲಿ ನರಪುತ್ರರಂತ ವ್ಯಕ್ತಿಯನ್ನು ಕಂಡಿದ್ದೇನೆ. This deliverance, ಈ ಬಿಡುಗಡೆ it's a wonderful deliverance. ಅದ್ಭುತಕರವಾದ ಬಿಡುಗಡೆ. All her hip ಆಕೆ ಇಡೀ ಸೊಂಟ and the knees. ಸೊಂಟ ಮತ್ತು ಕಾಲಿನ ಗಂಟು. ಹೌದಾ? ಹೌದಾ? ಹೌದೌದು, ಹೌದು. 20 years. 20 ವರ್ಷ. ಹೌದೌದು. ಸ್ವರ್ಗಲೋಕದಲ್ಲಿ ಆಡಿ. Sing. This is very powerful. ಇದು ಶಕ್ತಿಯುತವಾದ ಗೀತೆ. ಆಡಿ ಆಡಿ ಆಡಿ. It has the power. ಇದು ಶಕ್ತಿಯುತವಾದ. Sing it. ಆಡಿ ಆಡಿ. ಕಂಡಿದ್ದೇನೆ. ಸ್ವರ್ಗಲೋಕದಲ್ಲಿ ನರಪುತ್ರರಂತ ವ್ಯಕ್ತಿಯನ್ನು ಕಂಡಿದ್ದೇನೆ. ಸ್ವರ್ಗಲೋಕದಲ್ಲಿ ನರಪುತ್ರನಂತ ವ್ಯಕ್ತಿಯನ್ನು ಕಂಡಿದ್ದೇನೆ. ಸ್ವರ್ಗಲೋಕದಲ್ಲಿ ನರಪುತ್ರರಂತ. Revelation 1:13. ಪ್ರಕಟಣೆ. Among the light stands, ದೀಪ ಸ್ತಂಭಗಳ ನಡುವೆ, lampsticks, ದೀಪ ಸ್ತಂಭಗಳ ನಡುವೆ ನರಪುತ್ರನನ್ನು ಕಂಡಿದ್ದೇನೆ. ಸ್ವರ್ಗಲೋಕದಲ್ಲಿ ನರಪುತ್ರರಂತ ವ್ಯಕ್ತಿಯನ್ನು ಕಂಡಿದ್ದೇನೆ. ಆಡಿ ಆಡಿ ಎಲ್ಲರೂ ಆಡಿ. Revelation 1:13. ನರಪುತ್ರ ಪ್ರಕಟಣೆ ವ್ಯಕ್ತಿಯನ್ನು ಕಂಡಿದ್ದೇನೆ. 13. ಸ್ವರ್ಗಲೋಕದಲ್ಲಿ ನರಪುತ್ರರಂತ 1:20. ವ್ಯಕ್ತಿಯನ್ನು ಕಂಡಿದ್ದೇನೆ. Revelation 1:13. ಪ್ರಕಟಣೆ 1:20. Revelation 1:13. ಪ್ರಕಟಣೆ 1:20. ವ್ಯಕ್ತಿಯನ್ನು ಕಂಡಿದ್ದೇನೆ. ಚಪ್ಪಾಳೆ ತಟ್ಟುತ್ತಾ. ಸ್ವರ್ಗಲೋಕದಲ್ಲಿ ನರಪುತ್ರನಂತ. You got it? Read, read. ಓದಿ ಓದಿ ಓದಿ. ಕಂಡಿದ್ದೇನೆ. ಓದು ಓದು Read. ಓದಿ. ನನ್ನ ಬಲಗೈಯಲ್ಲಿ ನೀನು ಕಂಡು 7 ನಕ್ಷತ್ರಗಳ ಮತ್ತು 7 ಚಿನ್ನದ ದೀಪಸ್ತಂಭಗಳ ರಹಸ್ಯವಿಷ್ಟೇ. No, not that. ಸ್ವರ್ಗಲೋಕದಲ್ಲಿ Read 1:13. ಪ್ರಕಟಣೆ 1ನೇ ಅಧ್ಯಾಯ. ಸ್ವರ್ಗಲೋಕದಲ್ಲಿ 1:13. 1:13. Konkani, you read. Konkani, I cannot understand, but you can read. त्या दिवट्योण्याच्या मध्ये मुनशा पुताबरी असलोलो एकलो मका दिसलो. तो पायांगोळ दगलो नेसलो आणि त्याच्या हृदया बवारी ಬಂಗಾರಸೋ ಪಾಟೋ ಬಾಂಧುಲ್ಲೋ. ಆ ದೀಪ ಸ್ತಂಭಗಳ ನಡುವೆ ನರಪುತ್ರನಂತ ಒಬ್ಬ ವ್ಯಕ್ತಿ ಇದ್ರು. ಅದನ್ನೇ ಆಗಿದೆ. ಕನ್ನಡ ಗೊತ್ತಾ? ಕನ್ನಡದಲ್ಲಿ ಕನ್ನಡ ಬೈಬಲ್. ಕನ್ನಡ ಬೈಬಲ್. ರೀಡ್ ಓದಿ ಓದಿ. ರೀಡ್ ಬ್ರದರ್. ಸ್ವರ್ಗಲೋಕದಲ್ಲಿ ಆ ದೀಪ ಸ್ತಂಭಗಳ ನಡುವಿಲೆ ನರಪುತ್ರನಂದ ಒಬ್ಬ ವ್ಯಕ್ತಿ ಇದ್ದರು. ಸ್ವರ್ಗಲೋಕದಲ್ಲಿ ನರಪುತ್ರನಂತ ಆಡಿ ವ್ಯಕ್ತಿಯನ್ನು ಕಂಡಿದ್ದೇನೆ. ಸ್ವರ್ಗಲೋಕದಲ್ಲಿ ನರಪುತ್ರನಂತ. He is your representation. ಆತನು ನಿನ್ನ ಪ್ರತಿನಿಧಿ. He is your representation. ಅವರು ನಿಮ್ಮ ಪ್ರತಿನಿಧಿ. ಕಂಡಿದ್ದೇನೆ.
ಸ್ವರ್ಗಲೋಕದಲ್ಲಿ ಕೊಂಕಣಿಯ ನರಪುತ್ರರಂತ ವ್ಯಕ್ತಿಯನ್ನು ಕಂಡಿದ್ದೇನೆ. ಸ್ವರ್ಗಲೋಕದಲ್ಲ ನರಪುತ್ರರಂತ ವ್ಯಕ್ತಿಯನ್ನು ಕಂಡಿದ್ದೇನೆ. ಸ್ವರ್ಗಲೋಕದಲ್ಲಿ ನರಪುತ್ರರಂತ ವ್ಯಕ್ತಿಯನ್ನು ಕಂಡಿದ್ದೇನೆ. He is your elder brother. ಇವರು ನಿನ್ನ ಜ್ಯೇಷ್ಠ ಅಣ್ಣ, ಜ್ಯೇಷ್ಠ ಸಹೋದರ. ಜ್ಯೇಷ್ಠ ಸಹೋದರ. ಇವರು ನಿನ್ನ ಜ್ಯೇಷ್ಠ ಸಹೋದರ. ಇವರು ನಿನ್ನ ಜ್ಯೇಷ್ಠ ಸಹೋದರ. He is the intercessor, he is the mediator. ನೋಡಿ, ಅವರು ನಿನ್ನ ಮಧ್ಯವರ್ತಿ. ದೊಡ್ಡ ಅಣ್ಣ, ದೊಡ್ಡಣ್ಣ, ದೊಡ್ಡ ಅಣ್ಣ, ದೊಡ್ಡಣ್ಣ. Hallelujah. He is your elder brother. ಅವರು ನಿಮ್ಮ ದೊಡ್ಡಣ್ಣ. How to say that in Kannada? Like, have you seen your elder brother? ನಿಮ್ಮ ದೊಡ್ಡ ಅಣ್ಣನನ್ನು ಕಂಡಿದ್ದೀರಾ? 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 ಹೇಳಿ ಹೇಳಿ, Have you ಕಂಡಿದ್ದೀರಾ? seen your elder brother? ನಿಮ್ಮ ದೊಡ್ಡ ಅಣ್ಣನನ್ನು ಕಂಡಿದ್ದೀರಾ? ಕಂಡಿದ್ದೀರಾ? ಕಂಡಿದ್ದೇವೆ, ಕಂಡಿದ್ದೇರೆ. ಕಂಡಿದ್ದೇನೆ. ಸ್ವರ್ಗಲೋಕದಲ್ಲಿ ನರಪುತ್ರರಂತ ವ್ಯಕ್ತಿಯನ್ನು ಕಂಡಿದ್ದೇನೆ. all those who are sitting in that ground under the tree, sing, sing, ನೋಡಿ, sing. ಮರದ ಕೆಳಗಡೆ ಹಿಂದಗಡೆ ಕುಳಿತಿರುವ ಎಲ್ಲರೂ ಈಗ ಹಾಡಿ ಹಾಡಿ, ಎಲ್ಲರೂ ಚಪ್ಪಾಳೆ ತಟ್ಟುತ್ತಾ, ಸ್ವರ್ಗಲೋಕದಲ್ಲಿ ನರಪುತ್ರರಂತ ಸಂದನಲಿ ಸಂತಾನರಿ. ಸ್ವರ್ಗಲೋಕದಲ್ಲಿ ನರಪುತ್ರರಂತ ವ್ಯಕ್ತಿಯನ್ನು ಕಂಡಿದ್ದೇನೆ. ಸ್ವರ್ಗಲೋಕದಲ್ಲಿ ನರಪುತ್ರರಂತ ವ್ಯಕ್ತಿಯನ್ನು ಕಂಡಿದ್ದೇನೆ. ಸ್ವರ್ಗಲೋಕದಲ್ಲಿ ನರಪುತ್ರರಂತ. I will tell you why this is important. ಯಾಕೆ ಇದು ಮುಖ್ಯವಾದದೆಂದ್ರೆ, I will explain you tomorrow more, but tomorrow when you are coming, bring your Bible, okay? ನೋಡಿ, ನಾಳೆ ನೀವು ಬರುವಾಗ ಬೈಬಲ್ ತಗೊಂಡು ಬನ್ನಿ. A notebook and pen. ಒಂದು ನೋಟ್ಬುಕ್ ಮತ್ತು ಒಂದು ಪೆನ್. Okay? You need to understand this. ನೀವು ಇದನ್ನು ಅರ್ಥ ಮಾಡಿಕೊಳ್ಳಿ. Priests are getting this opportunity to study Christology in seminary. ನೋಡಿ, ಗುರುಗಳಿಗೆಲ್ಲ ಸೆಮಿನಾರಿಯಲ್ಲಿ ಕ್ರಿಸ್ಟಾಲಜಿ ಕಲಿಯಲಿಕ್ಕಾಗಿ ಅವಕಾಶ ಇತ್ತು. We have no source to study Christology. ಆದ್ರೆ ನಮಗೆ ಕ್ರಿಸ್ಟಾಲಜಿಯನ್ನು ಕಲಿಯಲಿಕ್ಕಾಗಿ ನಮಗೆ ಅವಕಾಶವಿಲ್ಲ. So we thought of studying Christology in convention. ನಾವು ಕನ್ವೆನ್ಷನ್ ಮೂಲಕ ಕ್ರಿಸ್ಟಾಲಜಿಯನ್ನು ಕಲಿಯುತ್ತೇವೆ. You are wondering what is Christology? ಏನಾಗಿದೆ ಕ್ರಿಸ್ಟಾಲಜಿ ಅಂದ್ರೆ? Study about Christ is Christology. ಕ್ರಿಸ್ತನ ಬಗ್ಗೆ ಕಲಿಯುವುದೇ ಕ್ರಿಸ್ಟಾಲಜಿ. Hallelujah. Hallelujah. There are different ologies. ನೋಡಿ, ಬೇರೆ ಬೇರೆ Ology. ಇದೆ. Pneumatology, study about Holy Spirit. ನ್ಯೂಮಟಾಲಜಿ ಪವಿತ್ರ. Anthropology, study about man. ಆಂಥ್ರಪಾಲಜಿ ಮನುಷ್ಯರ ಕುರಿತು ಕಲಿಯುವುದು. Ecclesiology, study about church. ಎಕ್ಲಿಸಿಯಾಲಜಿ ಧರ್ಮಸಭೆ. Eschatology is study about end time. ಎಂಟರ್ಟೈನ್ ನಮಗೆ ಕಲಿಯುವುದು. Theology is study about God. ಥಿಯಾಲಜಿ ದೇವರ ಬಗ್ಗೆ ಕಲಿಯುವುದು. Hallelujah. Hallelujah. Bibliology is study about Bible. ಬಿಬ್ಲಿಯಾಲಜಿ ಬೈಬಲ್ನ ಬಗ್ಗೆ ಕಲಿಯುವುದು. Now we are in Christology. ನಾವೀಗ ಕ್ರಿಸ್ಟಾಲಜಿ ಕಲಿಯುತ್ತಿದ್ದೇವೆ. Proto-Christ. Proto Evangelion. Proto-Christ. Prototokos. Adalle Prototokos. These people knows everything. I was wondering, this priest was quoting Josephus today's sermon homily. Josephus the historian. What a wonderful homily it was. ನೋಡಿ, ಎಷ್ಟು ಅದ್ಭುತಕರವಾದ ಒಂದು ಬೋಧನೆಯಾಗಿತ್ತಲ್ವ ಇಂದು ಬಲಿಪೂಜೆ ಮಧ್ಯದಲ್ಲಿ ಗುರುಗಳು ಕೊಟ್ಟಿರುವುದು. Arey, Josephus is there. Josephus is not from Chalakudi. Josephus is a Jewish historian. ಅದು ಯಹೂದ್ಯರ ಒಂದು ಚರಿತ್ರೆಯಾಗಿದೆ ಅದು. She is thinking, Annama is thinking Josephus is from someone from Chalakudi near Pota. ಸ್ವರ್ಗಲೋಕದಲ್ಲಿ ನರಪುತ್ರನ ವ್ಯಕ್ತಿಯನ್ನು ಕಂಡಿದ್ದೇನೆ. ಸ್ವರ್ಗಲೋಕದಲ್ಲಿ ನರಪುತ್ರನಂತ. More you see him, ಹೆಚ್ಚು ನೀವು ಆತನನ್ನು ಕಾಣುವಂತೆ. more you see him, ಆತನನ್ನು ಹೆಚ್ಚು ಹೆಚ್ಚು ಕಾಣುವಂತೆ. more your deliverance. ಹೆಚ್ಚು ಬಿಡುಗಡೆ ಸಿಗುತ್ತದೆ. Yes. More you see him, ಹೆಚ್ಚು ನೀವು ಇದನ್ನು ಆಡುವಾಗ he is like you. ಆತನು ನನ್ನಂತೆ. He is like you. ಆತನು ನಿನ್ನಂತೆ. Oh, I have tummy ache here in my left side. ಅಯ್ಯೋ, ನನ್ನ ಎಡಬದಿಯಲ್ಲಿ ತುಂಬಾ ಹೊಟ್ಟೆ ನೋವಾಗ್ತಾ ಇದೆ. Sing this. ಸ್ವರ್ಗಲೋಕದಲ್ಲಿ ಆಡಿ. ನರಪುತ್ರನ ವ್ಯಕ್ತಿಯನ್ನು ಕಂಡಿದ್ದೇನೆ.
ಸ್ವರ್ಗಲೋಕದಲ್ಲಿ ನರಪುತ್ರನಂತ ವ್ಯಕ್ತಿಯನ್ನು ಕಂಡಿದ್ದೇನೆ. ಚಪ್ಪಾಳೆ ತಟ್ಟುತ್ತಾ ಎಲ್ಲರೂ ಸೇರಿ ಸ್ವರ್ಗಲೋಕದಲ್ಲಿ ನರಪುತ್ರನಂತ ವ್ಯಕ್ತಿಯನ್ನು ಕಂಡಿದ್ದೇನೆ. ಆಡಿ ಆಡಿ. ಸ್ವರ್ಗಲೋಕದಲ್ಲಿ ನರಪುತ್ರನಂತ ವ್ಯಕ್ತಿಯನ್ನು ಕಂಡಿದ್ದೇನೆ. All those who are weak, all those who are weak for the legs, ನೋಡಿ, ಕಾಲಿಗೆ ಯಾರಿಗೆಲ್ಲ ನಡೆಯಲಿಕ್ಕೆ ಶಕ್ತಿ ಇಲ್ಲವೋ see this Naraputra. ಆ ನರಪುತ್ರನನ್ನು ಅವರು ನೋಡಲಿ. His legs are not weak. ಆತನ ಕಾಲಿಗೆ ಬಲಹೀನತೆ ಇಲ್ಲ. See this Naraputra. ಈ ನರಪುತ್ರನನ್ನು ನೋಡಿ. He is your representation. ಆತನು ನಿನ್ನ He ಪ್ರತಿನಿಧಿ. is your mediator. ಆತನು He ನಿನ್ನ is your ಮಧ್ಯವರ್ತಿ. intercessor. ಆತನು He is ನಿನ್ನ your God. ಮಧ್ಯವರ್ತಿ. He is ಆತನು your ದೇವರು. judge. He is your elder brother. ಅವರು ನಿನ್ನ ದೊಡ್ಡ ಅಣ್ಣ. ಸ್ವರ್ಗಲೋಕದಲ್ಲಿ ನರಪುತ್ರರಂತ ವ್ಯಕ್ತಿಯನ್ನು ಕಂಡಿದ್ದೇನೆ. Sorry brother, we used to dance only for film songs. ಬ್ರದರ್, ಸಿನಿಮಾದ ಗೀತೆ ಹಾಡಿದ್ರೆ ಮಾತ್ರ ನಾವು We ಕುಣಿಯುತ್ತೇವೆ. can't dance in front of the Lord. ದೇವರ ಮುಂದೆ ಕುಣಿಯಲಿಕ್ಕೆ We ನಮ್ಮಿಂದ will ಆಗುದಿಲ್ಲ. dance only when film song hears. ನಾವು ಸಿನಿಮಾದ ಗೀತೆ ಹಾಡಿದ್ರೆ ಈಗ ನಾವು ಕುಣಿಯುತ್ತಿದ್ದೆವು. Hallelujah. Hallelujah. We will smile only when comedy hears. ಇಲ್ಲಿ ಏನಾದ್ರು ಕಾಮಿಡಿ ಹೇಳಿದ್ರೆ ನಾವು ನಗಾಡ್ತೇವೆ. Real joy is there in the presence of God. ನಿಜವಾದ ಆನಂದ ದೇವರ ಸಾನ್ನಿಧ್ಯದಲ್ಲಾಗಿದೆ. Hallelujah. Hallelujah. The moment you see Naraputra, ಆ ಕ್ಷಣದಲ್ಲಿ ನರಪುತ್ರನನ್ನು ನೀನು ಕಾಣುತ್ತಿ. you will unite yourself. ಆತನೊಂದಿಗೆ ನೀನು ಐಕ್ಯ ಬೆಳೆಸುತ್ತಿ. You will unite yourself. ನಿನ್ನನ್ನೇ ಆತನೊಂದಿಗೆ ಹೊಂದಾಣಿಕೆ ಮಾಡುತ್ತಿ. ಸ್ವರ್ಗಲೋಕದಲ್ಲಿ ಸ್ವರ್ಗಲೋಕದಲ್ಲಿ the brother who had fracture for the hand, left hand. ನೋಡಿ, ಎಡ ಕೈಗೆ ನೋವಿರುವಂತ ಸಹೋದರ. Are you seeing your elder brother in heaven, Naraputra? ಸ್ವರ್ಗದಲ್ಲಿ ನಿಮ್ಮ ದೊಡ್ಡ ಅಣ್ಣನಾದ ನರಪುತ್ರನನ್ನು ಕಂಡಿದ್ದೀರಾ? Come this side. ಈಚೆ ಬನ್ನಿ. Are you seeing? ನೀವು ಕಂಡಿದ್ದೀರಾ? Are you seeing Naraputra? ನರಪುತ್ರನನ್ನು ಕಂಡಿದ್ದೀರಾ? ಆಚೆ ಈಚೆ ಕುಳಿತಿರುವವಳು ask them. Are you seeing Naraputra in heaven? ನೋಡಿ, ಆಚೆ ಈಚೆ ನಿಂತಿರುವವರಲ್ಲಿ ಕೇಳಿ, ನರಪುತ್ರ ಸ್ವರ್ಗದಲ್ಲಿರುವ ನರಪುತ್ರನನ್ನು ಕಂಡಿದ್ದೀರಾ ಕೇಳಿ. It's your representation. ಅವರು ನಿನ್ನ ಪ್ರತಿನಿಧಿ. Your son's representation. ನಿನ್ನ ಮಗನ He is ಪ್ರತಿನಿಧಿ. Naraputra. ಅವರು ನರಪುತ್ರ. ಆಡಿ ಆಡಿ ಚಪ್ಪಾಳೆ ತಟ್ಟುತ್ತಾ. ಸ್ವರ್ಗಲೋಕದಲ್ಲಿ ನರಪುತ್ರರಂತ ವ್ಯಕ್ತಿಯನ್ನು ಕಂಡಿದ್ದೇನೆ. ಸ್ವರ್ಗಲೋಕದಲ್ಲಿ ನರಪುತ್ರನಂತ ವ್ಯಕ್ತಿಯನ್ನು ಕಂಡಿದ್ದೇನೆ. ಚಪ್ಪಾಳೆ ತಟ್ಟುತ್ತಾ. All those who are watching me from Karnataka, ಕರ್ನಾಟಕದ ಎಲ್ಲ ಕಡೆಯಿಂದ ಇದನ್ನು ನೋಡುವವರೇ, try to come here. ಇಲ್ಲಿಗೆ ಬರಲು ಪ್ರಯತ್ನ ಪಡಿ. Take a drive to Udupi. ಉಡುಪಿಗೆ ಪ್ರಯಾಣ ಮಾಡಿ, ಡ್ರೈವ್ ಮಾಡಿ ಉಡುಪಿಗೆ ಬನ್ನಿ. Tomorrow we can separate that ground also. ನಾಳೆ ನಮಗೆ ಆ ಗ್ರೌಂಡ್ ಸಮೇತ ಬೇಕಾಗ್ತದೆ. All these two grounds are full today. ಕಾರಣ ಇಲ್ಲಿರುವಂತ ಈ ಮೈದಾನವೆಲ್ಲ ಫುಲ್ ಆಗಿದೆ. It's going to be a big celebration. ದೊಡ್ಡ ಒಂದು ಉತ್ಸವವನ್ನು ನಾವು ಆಚರಿಸೋಣ. ಸ್ವರ್ಗಲೋಕದಲ್ಲಿ ನರಪುತ್ರನಂತ ವ್ಯಕ್ತಿಯನ್ನು ಕಂಡಿದ್ದೇನೆ. ಸ್ವರ್ಗಲೋಕದಲ್ಲಿ ನರಪುತ್ರನಂತ. Oh, she is free. ಆಕೆ ನೋಡಿ ಫ್ರೀ ಆಗಿದ್ದಾಳೆ. ಬಾಮ್ಮ, ಈಚೆ ಬಾ, ಈಚೆ ಬಾ. This is Jesus. Jesus only set you free. Come. ಯೇಸು ನಿಮ್ಮನ್ನು ಸ್ವಾತಂತ್ರ್ಯಗೊಳಿಸಿದ್ದಾರೆ. ನೀನು ಹೆಸರೇನು? Jesus only set you free. ಯೇಸುವೆ ನಿಮ್ಮನ್ನು ಸ್ವಾತಂತ್ರ್ಯಗೊಳಿಸಿರುವುದು. Hallelujah. Hallelujah. What a joy. ಎಷ್ಟು ಆನಂದ. ಸ್ವರ್ಗಲೋಕದಲ್ಲಿ ನರಪುತ್ರನಂತ ವ್ಯಕ್ತಿಯನ್ನು ಕಂಡಿದ್ದೇನೆ. ಆಡಿ ಆಡಿ ಚಪ್ಪಾಳೆ ತಟ್ಟುತ್ತಾ. ನರಪುತ್ರನಂತ ವ್ಯಕ್ತಿಯನ್ನು ಕಂಡಿದ್ದೇನೆ. ಸ್ವರ್ಗಲೋಕದಲ್ಲಿ ನರಪುತ್ರನಂತ ವ್ಯಕ್ತಿಯನ್ನು ಕಂಡಿದ್ದೇನೆ. When you are studying about Naraputra, ನರಪುತ್ರನ ಬಗ್ಗೆ ನೀವು ಕಲಿಯುತ್ತಾರೆ. there are many manifestations. ಅಲ್ಲಿ ತುಂಬಾ வெளிப்படுத்தல்கள், ಪ್ರಕಟಣೆಗಳು ಸಿಗುತ್ತದೆ. one is ಕುഞ്ഞാട്, ಒಂದು ಕುರಿಮರಿ, ದೇವರ ಕುರಿಮರಿ, ದೇವರುಡೆ ಕುರಿಮರಿ, ಕುರಿಮರಿ, ಕುರಿಮರಿ. when you are seeing the Naraputra Jesus, there are many symbols for that Naraputra. ನೋಡಿ, ನರಪುತ್ರನಾದ ಯೇಸುವಿನಲ್ಲಿ ತುಂಬಾ ಚಿಹ್ನೆಗಳಿದೆ. one is ಕುರಿಮರಿ, ಒಂದು ಕುರಿಮರಿ. other one is ಇನ್ನೊಂದು bread of life, ಜೀವಂತ ರೊಟ್ಟಿ.
bread of life. ಜೀವಂತ ರೊಟ್ಟಿ. Everything is there in the liturgy. One mass. ಒಂದೇ ಬಲಿ ಪೂಜೆಯಲ್ಲಿ. One mass if you are attending with the whole heart. ನಿನ್ನ ಪೂರ್ಣ ಹೃದಯದಿಂದ ಒಂದು ಬಲಿ ಪೂಜೆಯಲ್ಲಿ ಪಾಲ್ಗೊಂಡ್ರೆ. All the theology, all the Christology, am I true or not, Father? ಎಲ್ಲ ಥಿಯಾಲಜಿ, ಕ್ರಿಸ್ಟಾಲಜಿ ಎಲ್ಲ ಇದೆ. What a riches. ಎಷ್ಟು ಸಂಪನ್ನ ಭರಿತ. Why people are not seeing the riches? People are wandering from church like me. I was a prodigal son, left church. ನಾನು ದುಂದುಗಾರ ಮಗ, ಧರ್ಮಸಭೆಯನ್ನು ಬಿಟ್ಟು ಹೋದಂತ ವ್ಯಕ್ತಿ. When I started seeing the legacy of the church, the glory of the church, I decided I'm going to go back to Catholic Church. ನಾನು ಧರ್ಮಸಭೆಯ ಮಹಿಮೆಯನ್ನು ಕಂಡಾಗ ನಾನು ನಿರ್ಧರಿಸಿದೆ, ಆ ಕ್ಯಾಥಲಿಕ್ ಧರ್ಮಸಭೆಗೆ ನಾನು ಹೋಗುತ್ತೇನೆಂದು. Hallelujah. Hallelujah. Today you have to see. ಇಂದು ನೀವು ನರಪುತ್ರ, when you are hearing ನರಪುತ್ರ, ನರಪುತ್ರನ ಬಗ್ಗೆ ನೀವು ಕೇಳಿಸಿಕೊಳ್ಳುವಾಗ symbolisms are there, symbols are there. ಅದಕ್ಕೆ ಚಿಹ್ನೆಗಳಿದೆ. One is that ಕುರಿಮರಿ, ಒಂದು ಕುರಿಮರಿ. then is the bread of life, ಇನ್ನೊಂದು ಜೀವಂತ ರೊಟ್ಟಿ. let me tell you this, you have tried so many things in your life. I know you have worked many retreat center, many places for one deliverance. ನೋಡಿ, ಒಂದು ಬಿಡುಗಡೆಗಾಗಿ ಬೇರೆ ಬೇರೆ ಧ್ಯಾನ ಮಂದಿರಕ್ಕೆ, ಬೇರೆ ಬೇರೆ ಪ್ರಾರ್ಥನಾ ಕೂಟಕ್ಕೆ ಹೋಗಿದ್ದೆ. ನಾನು ನಿಮ್ಮಲ್ಲಿ ಬೇಡುತ್ತಿದ್ದೇನೆ, ನಾನು ಇಂದು ನಿಮ್ಮಲ್ಲಿ ಒಂದೇ ಒಂದು ಕಾರ್ಯ ಬೇಡುತ್ತಿದ್ದೇನೆ. Hear this word of God. ಈ ವಾಕ್ಯವನ್ನು ಆಲಿಸು. This will set you free. ಇದು ನಿನ್ನನ್ನು ಸ್ವಾತಂತ್ರ್ಯಗೊಳಿಸುತ್ತದೆ. Yes. ಹೌದು. We are going to sing this ಈ ಗೀತೆಯನ್ನು with all our energy, ನಿಮ್ಮ ಎಲ್ಲ ಶಕ್ತಿ, ನಿಮ್ಮ ಪೂರ್ಣ ಹೃದಯದಿಂದ, come on, ಪೂರ್ಣ ಹೃದಯದಿಂದ ಚಪ್ಪಾಳೆ ತಟ್ಟುತ್ತಾ ಹಾಡಿ. ನರಪುತ್ರರಂತ ವ್ಯಕ್ತಿಯಂತೆ ಕಂಡಿದ್ದೇನೆ ಸ್ವರ್ಗಲೋಕದಲ್ಲಿ, ನರಪುತ್ರರಂತ ವ್ಯಕ್ತಿಯನ್ನು ಕಂಡಿದ್ದೇನೆ ಸ್ವರ್ಗಲೋಕದಲ್ಲಿ, ನರಪುತ್ರರಂತ ವ್ಯಕ್ತಿಯನ್ನು ಕಂಡಿದ್ದೇನೆ ಸ್ವರ್ಗಲೋಕದಲ್ಲಿ, ನರಪುತ್ರರಂತ ವ್ಯಕ್ತಿಯನ್ನು ಕಂಡಿದ್ದೇನೆ ಸ್ವರ್ಗಲೋಕದಲ್ಲಿ, ನರಪುತ್ರರಂತ ವ್ಯಕ್ತಿಯನ್ನು ಕಂಡಿದ್ದೇನೆ ಸ್ವರ್ಗಲೋಕದಲ್ಲಿ, I have seen someone among the light sands. Oh, the Lamb of God, the Son of Man. ಓ ದೇವರ ಪುತ್ರ, ದೇವರ ಕುರಿಮರಿ. ಸ್ವರ್ಗಲೋಕದಲ್ಲಿ ನರಪುತ್ರರಂತ ವ್ಯಕ್ತಿಯನ್ನು ಕಂಡಿದ್ದೇನೆ. ಎಲ್ಲರೂ ಚಪ್ಪಾಳೆ ತಟ್ಟುತ್ತಾ, ಇಗೋ ನರಪುತ್ರ. ಸ್ವರ್ಗಲೋಕದಲ್ಲಿ ನರಪುತ್ರರಂತ ವ್ಯಕ್ತಿಯನ್ನು ಕಂಡಿದ್ದೇನೆ ಸ್ವರ್ಗಲೋಕದಲ್ಲಿ, ನರಪುತ್ರರಂತ. All those who are weak, get up. ನಡಿಲಿಕ್ಕಾಗದೇ ಇರುವವರು ಎದ್ದೇಳಲಿ. All those who are in the wheelchairs, ವೀಲ್ ಚೇರ್ ನಲ್ಲಿ ಇರುವವರೇ, all those who cannot stand, get up. ನಡೆಯಲು ಕಷ್ಟ ಇದ್ದವರು ಎದ್ದೇಳಲಿ. ನಡಿಲಿಕ್ಕಾಗದೇ ಇರುವವರು ಎದ್ದೇಳಲಿ. ಎದ್ದೇಳಲಿ. ನಡಿಲಿಕ್ಕಾಗದೇ ಇರುವವರು ಎದ್ದೇಳಲಿ. ನರಪುತ್ರನಂತ ವ್ಯಕ್ತಿಯನ್ನು ಕಂಡಿದ್ದೇನೆ ಸ್ವರ್ಗಲೋಕದಲ್ಲಿ. ನಡಿಲಿಕ್ಕಾಗದೇ ಇರುವವರು ಎದ್ದು ನಡೆಯಲಿ. ಬನ್ನಿ. ಸ್ವರ್ಗಲೋಕದಲ್ಲಿ ನರಪುತ್ರನಂತ ವ್ಯಕ್ತಿಯನ್ನು ಕಂಡಿದ್ದೇನೆ. ಬನ್ನಿ. Start walking. Leave that wheelchair. ಇಡಿಬೇಡಿ. ವ್ಯಕ್ತಿಯನ್ನು ಕಂಡಿದ್ದೇನೆ ಸ್ವರ್ಗಲೋಕದಲ್ಲಿ, ನರಪುತ್ರರಂತ ವ್ಯಕ್ತಿಯನ್ನು ಕಂಡಿದ್ದೇನೆ ಸ್ವರ್ಗಲೋಕದಲ್ಲಿ, ನರಪುತ್ರರಂತ ವ್ಯಕ್ತಿಯನ್ನು ಕಂಡಿದ್ದೇನೆ ಸ್ವರ್ಗಲೋಕದಲ್ಲಿ, ನರಪುತ್ರರಂತ ವ್ಯಕ್ತಿಯನ್ನು ಕಂಡಿದ್ದೇನೆ ಸ್ವರ್ಗಲೋಕದಲ್ಲಿ, ನರಪುತ್ರರಂತ ವ್ಯಕ್ತಿಯನ್ನು. He is standing from which? ನೋಡಿ, ಅವರು ವೀಲ್ ಚೇರ್ ನಲ್ಲಿ ಬಂದವರು. The moment he was singing, he was leaving wheelchair and standing here. ನೋಡಿ, ಈ ಗೀತೆಯನ್ನು ಇವರು ಆಡಿದ ಕ್ಷಣದಲ್ಲಿ ವೀಲ್ ಚೇರ್ ಬಿಟ್ಟು ಎದ್ದು There is a
his wheelchair. There is his wheelchair. ನೋಡಿ ಅಲ್ಲಿ ಇವರು ತಂದ ವೀಲ್ ಚೇರ್ ಇದೆ. You can see his wheelchair ಅವರ there. ವೀಲ್ ಚೇರ್ ಅಲ್ಲಿ ಕಾಣಬಹುದು. Bring that wheelchair. It ಆ was his ವೀಲ್ ಚೇರ್ wheelchair. ನೋಡಿ ಇದು ಇವರು ತಂದ ವೀಲ್ ಚೇರ್. It was his wheelchair. ನೋಡಿ ಇದು ಇವರು ತಂದ ವೀಲ್ It ಚೇರ್. was his wheelchair. ಇದು ಅವರ ವೀಲ್ ಚೇರ್. He was getting up ಅವರು ಎದ್ದು ಬಂದಿದ್ದಾರೆ from the wheelchair. ವೀಲ್ ಚೇರ್ ನಿಂದ. ಸ್ವರ್ಗಲೋಕದಲ್ಲಿ ನರಪುತ್ರನಂತ ವ್ಯಕ್ತಿಯನ್ನು ಕಂಡಿದ್ದೇನೆ. Sing it, sing it, sing it. ಎಲ್ಲರೂ ಹಾಡಿ 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 ಎಲ್ಲರೂ ಚಪ್ಪಾಳೆ ತಟ್ಟುತ್ತಾ ವ್ಯಕ್ತಿಯನ್ನು ಕಂಡಿದ್ದೇನೆ. ಸ್ವರ್ಗಲೋಕದಲ್ಲಿ Your deliverance. It's your deliverance. ನೋಡಿ ಇದು ಅವಳ ಬಿಡುಗಡೆ ಸಮಯ. Where is my volunteers? ವಾಲಂಟಿಯರ್ಸ್ ಬನ್ನಿ. Arve. ವ್ಯಕ್ತಿಯನ್ನು She is receiving. ನೋಡಿ ಆಕೆ She is ಸ್ವೀಕರಿಸುತ್ತಿದ್ದಾಳೆ. receiving. ಆಕೆ ಸ್ವೀಕರಿಸುತ್ತಿದ್ದಾಳೆ ನೋಡಿ. Jesus is touching her. ಯೇಸು ಆಕೆಯನ್ನು ಮುಟ್ಟುತ್ತಿದ್ದಾರೆ. Arve, pray for her. Pray for her. ಆಕೆಗಾಗಿ ಪ್ರಾರ್ಥಿಸಿ. ವ್ಯಕ್ತಿಯನ್ನು ಕಂಡಿದ್ದೇನೆ. ಸ್ವರ್ಗಲೋಕದಲ್ಲಿ ನರಪುತ್ರನಂತ You are seeing Naraputra. ನರಪುತ್ರನನ್ನು ನೋಡಿ. You are seeing Naraputra. ನೀವು ನರಪುತ್ರನನ್ನು ನೋಡಿ. He is your elder brother. ಅವರು ನಿಮ್ಮ ಜ್ಯೇಷ್ಠ ಅಣ್ಣ. Firstborn of all God's family. ನೋಡಿ ದೇವರ ಮನೆಯಲ್ಲಿನ ಜ್ಯೇಷ್ಠ ಪುತ್ರ. ವ್ಯಕ್ತಿಯನ್ನು ಕಂಡಿದ್ದೇನೆ. ಸ್ವರ್ಗಲೋಕದಲ್ಲಿ ನರಪುತ್ರನಂತ ವ್ಯಕ್ತಿಯನ್ನು ಕಂಡಿದ್ದೇನೆ. Sing, sing. ಸ್ವರ್ಗಲೋಕದಲ್ಲಿ ನರಪುತ್ರನಂತ ವ್ಯಕ್ತಿಯನ್ನು Come, come, come. ಬಾಬಾ I have a message for you. ನಿನಗಾಗಿ ಒಂದು ಸಂದೇಶವಿದೆ. Oh, Jesus is touching you. ಯೇಸು ನಿಮ್ಮನ್ನು ಮುಟ್ಟುತ್ತಿದ್ದಾರೆ. ಸ್ವರ್ಗಲೋಕದಲ್ಲಿ ನರಪುತ್ರನಂತ ವ್ಯಕ್ತಿಯನ್ನು ಕಂಡಿದ್ದೀರಿ. ಸ್ವರ್ಗಲೋಕದಲ್ಲಿ ನರಪುತ್ರನಂತ ವ್ಯಕ್ತಿಯನ್ನು ಕಂಡಿದ್ದೇನೆ. you are seeing. Listen to this. ಇದನ್ನು ಗಮನಿಸಿ. You are seeing your helper. ನೀವು ನಿಮ್ಮ ಸಹಾಯಕರನ್ನು You ಕಾಣುತ್ತಿದ್ದೀರಿ. are seeing your original image ನಿಮ್ಮ ನಿಜವಾದ ರೂಪವನ್ನು ಕಾಣುತ್ತಿದ್ದೀರಿ in heaven. ಸ್ವರ್ಗದಲ್ಲಿ. Hallelujah. ಹಲ್ಲೆಲೂಯಾ. When you are seeing him, only you will be saying, "Oh, this is not me. Devil was cheating me all these years. This is not original me." ನೀವು ಆತನನ್ನು ಕಂಡರೆ ನೀವು ಹೇಳ್ತೀರಾ, ಅಯ್ಯೋ ಇದು ನಿಜವಾದ ನಾನಲ್ಲ ಎಂದು. Hallelujah. ಪಿಶಾಚು ನಿನಗೆ ಮೋಸ ಮಾಡ್ತಾನೆ, ಇದೇ ನಿನ್ನ ನಿಜವಾದ yes, ರೂಪ yes. ಎಂದು. I am not the one who spent all my life in the big den. ನಾನು ನನ್ನ ಇಡೀ ಜೀವನ ಹಂದಿಯ ಹೊಂಡದಲ್ಲಿ ಹಾಳು ಮಾಡಬೇಕಾದ ವ್ಯಕ್ತಿ ಅಲ್ಲ. This is not me. ಇದು ನಾನಲ್ಲ. I am not called to spend all my life with the pigs. ನಾನು ಹಂದಿಯ ಗೂಡಿನಲ್ಲಿ ನನ್ನ ಇಡೀ ಜೀವನ ಹಾಳು ಮಾಡಬೇಕಾದ ವ್ಯಕ್ತಿ ಅಲ್ಲ. This is not me. ಇದು ನಾನಲ್ಲ. Who is taking that decision? ಯಾರು ಈ ನಿರ್ಧಾರವನ್ನು ತೆಗೆದಿರುವುದು? Oh, she is receiving healing. Somebody hold up. ಆಕೆ ಸೌಖ್ಯ ಪಡೆಯುತ್ತಿದ್ದಾರೆ. ಯಾರನ್ನು ಆಕೆ ಹಿಡೀರಿ. Where is the volunteers? ವಾಲಂಟಿಯರ್ಸ್ ಹೋಗಿ ಹೋಗಿ. It's a wonderful deliverance. ಅದ್ಭುತಕರವಾದ ಬಿಡುಗಡೆ ಅದು. Surgeries are happening now. ನೋಡಿ ಸರ್ಜರಿಗಳಿಗೆ ಸಂಭವಿಸುತ್ತಿದೆ. Surgeries are happening now. ಆಪರೇಷನ್ ಈಗ ನಡೆಯುತ್ತಿದೆ. Yes, surgeries are happening now. ಹೌದು, ಆಪರೇಷನ್ ನಡೆಯುತ್ತಿದೆ. The glory of the Lord is moving in this place. ದೇವರ ಮಹಿಮೆ ಇಲ್ಲಿ ಚಲಿಸುತ್ತಿದೆ. You have to believe this. ಇದನ್ನು ನಂಬಿ. I can't come there. I think tomorrow I can come there also. ನಾಳೆ ನಾನು ಅಲ್ಲಿಗೆ ಬರುತ್ತೇನೆ. That ground also I will come tomorrow. ಆ ಗ್ರೌಂಡಿಗೂ ನಾಳೆ ನಾನು ಬರುತ್ತೇನೆ. But let me tell you this now. ಈಗ ನನಗೆ ಹೇಳಿ. Hallelujah. ಹಲ್ಲೆಲೂಯಾ. You have to see him. ಆತನನ್ನು ನೋಡಿ. The Son of Man. ನರಪುತ್ರ. Naraputra. ನರಪುತ್ರ. Demons are coming out there. ಪಿಶಾಚಿಗಳು ಅಲ್ಲಿಂದ ಬಿಟ್ಟು ಹೊರಗಡೆ ಬರುತ್ತಿದೆ. Demons are coming out. ನೋಡಿ ಪಿಶಾಚಿಗಳು ಬಿಟ್ಟು ಹೊರಗಡೆ ಬರುತ್ತಿದೆ. Are you following me? You can understand English, right? Huh? Yeah, I can. What's your name? Adrian. What's your name? Two youngsters. Wonderful. Hallelujah. ಹಲ್ಲೆಲೂಯಾ. You need to see this. Let me explain you in a better way. This is, we are seeing Jesus, our representation in heaven. ನಾವು ಸ್ವರ್ಗದಲ್ಲಿ ನಮ್ಮ ಪ್ರತಿನಿಧಿಯಾಗಿ ಯೇಸುವನ್ನು Normally, he is Son ಕಾಣುತ್ತೇವೆ. of God. ನಿಜವಾಗಿ ಅವರು But it ದೇವರ is ಪುತ್ರ. written, John is seeing him in the book of Revelation. Not only the book of Revelation, in the New Testament more than 11 times. ಹೊಸ ಒಡಂಬಡಿಕೆಯಲ್ಲಿ 11ಕ್ಕಿಂತಲೂ ಹೆಚ್ಚು ಬಾರಿ After the death and ಬರೆಯಲ್ಪಟ್ಟಿದೆ. resurrection and the ascension of Jesus, it is written more than 11 times, he is still Son of Man. ನೋಡಿ, You know why? Then only he can be your elder brother.
ನೋಡಿ 11 ಆ ಯೇಸುವಿನ Why ಮರಣ that brotherhood? ಸಮಾಧಿ ಪುನರುದ್ಧಾನದ ನಂತರ 11ಕ್ಕಿಂತಲೂ ಹೆಚ್ಚು ಬಾರಿ ಹೊಸ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿದೆ, ಆತನು ಸ್ವರ್ಗದಲ್ಲಿ ನರಪುತ್ರನಾಗಿದ್ದಾರೆಂದು, ನಮ್ಮ ಜ್ಯೇಷ್ಠ ಸಹೋದರನಾಗಿದ್ದಾರೆಂದು. Why that elder brotherhood is important? ಯಾಕೆ ಈ ಜ್ಯೇಷ್ಠ ಅಣ್ಣನ Where is your father ಅಗತ್ಯವಿರುವುದು? is here? Your father is here? ನಿಮ್ಮ ಅಮ್ಮ ಇಲ್ಲಿದ್ದಾರೆ, Amma undu? ಅಮ್ಮ ಇಲ್ಲಿದ್ದಾರೆ, ನಿಮ್ಮ ಅಮ್ಮ. Okay. I'm calling you brother, but when your father is giving partitions, he's dividing the partition, he won't give any share to me because I am not born in your house. You understand? ನಿಮ್ಮ ತಂದೆ ಜಾಗ ಪಾಲು ಮಾಡುವಾಗ ನನಗೆ ಪಾಲು ಕೊಡುವುದಿಲ್ಲ, ಕಾರಣ ನಾನು ನಿನ್ನ ಮನೆಯಲ್ಲಿ ಹುಟ್ಟಿದವರಲ್ಲ. When Jesus became your elder brother, ಯೇಸು ಸ್ವಾಮಿ ನಿಮ್ಮ ಜ್ಯೇಷ್ಠ ಅಣ್ಣನಾಗುವಾಗ, that means you are getting the heir. You are getting the inheritance. ಅಂತ ಹೇಳಿದ್ರೆ ನಿನಗೆ ಅವರೊಂದಿಗೆ ಪಾಲು ಇದೆ. ಪಾಲು ಇದೆ, ಪಾಲು ಇದೆ. Pal is milk, no? That is Malayalam. Share. Division. ಪಾಲು, ಪಾಲು. Inheritance. ಪಾಲು, Heir of God. ಪಾಲು. ದೇವರೊಂದಿಗೆ ಪಾಲಿದೆ, Heir of God. ದೇವರೊಂದಿಗೆ ಪಾಲು. For share, Property division. when property divides, it will be only get the brothers. ನೋಡಿ, ಜಾಗವನ್ನು ಪಾಲು Brothers only ಮಾಡುವಾಗ will get. ಆ ಸಹೋದರರಿಗೆ ಮಾತ್ರವಾಗಿದೆ ಅದು ಸಿಗುವುದು. Why Jesus is your elder brother? ಯಾಕೆ ಯೇಸು ಸ್ವಾಮಿ ನಿಮ್ಮ ದೊಡ್ಡ ಅಣ್ಣನಾಗುವುದು? Then only you will get the same share of like Jesus. ಆತನ ದೊಡ್ಡ ಅಣ್ಣನಾದ್ರೆ ಮಾತ್ರವೇ ಯೇಸುವಿಗೆ ಸಿಕ್ಕಿದಾಗೆ ನಿನಗೆ ಪಾಲು ಸಿಗುವುದು For ದೇವರಿಂದ. giving us share only, he became Naraputra. ಅವನು ಪಾಲು ಕೊಡಲಿಕ್ಕಾಗಿಯೇ ನರಪುತ್ರನಾಗಿರುವುದು. Understand what I'm saying? ನಾನು ಹೇಳುತ್ತಿರುವುದು ಅರ್ಥವಾಗ್ತಾ ಇದೆಯಾ? Bring her. ಅವರು ನೀಚೆ ತನ್ನಿ. ಸ್ವರ್ಗಲೋಕದಲ್ಲಿ ವ್ಯಕ್ತಿಯನ್ನು ಕಂಡಿದ್ದರೆ. You need to understand this very ನೀವು clearly. ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ. This is ವ್ಯಕ್ತಿಯನ್ನು ಕಂಡಿದ್ದೇನೆ ಸ್ವರ್ಗಲೋಕದಲ್ಲಿ ನರಪುತ್ರರಂತ, this is ವ್ಯಕ್ತಿಯನ್ನು ಕಂಡಿದ್ದೇನೆ ಸ್ವರ್ಗಲೋಕದಲ್ಲಿ. I will tell you something. What's your name? Why you are scared, man? Come. He's very much scared of me. Why? ನನ್ನ ಕಂಡು ತುಂಬಾ ಭಯ ಪಡ್ತಿದ್ರೆ. ಯಾಕೆ Why? ಭಯ ಪಡ್ತಿ? Why, ಯಾಕೆ? ma? Hug me. ನನ್ನನ್ನು ತಪ್ಪಿ ಹಿಡಿದುಕೋ. Jesus loves you. ಯೇಸು ನಿಮ್ಮನ್ನು ಪ್ರೀತಿಸುತ್ತಿದ್ದಾರೆ. His love. ಕಂಡಿದ್ದೇನೆ ಸ್ವರ್ಗಲೋಕದಲ್ಲಿ ನರಪುತ್ರರಂತ. ಇವಾಗ ಕಂಡು. ಇವನು ಕಂಡ. He is seeing that elder brother. ಈತನು ಆ ದೊಡ್ಡ ಅಣ್ಣನನ್ನು ಕಂಡಿದ್ದಾರೆ. This is repentance. ಇದು ಮನ He is ಪರಿವರ್ತನೆ. seeing that elder brother. ದೊಡ್ಡ ಅಣ್ಣನನ್ನು ಇವರು ಕಂಡರು. ನರಪುತ್ರರಂತ ವ್ಯಕ್ತಿಯನ್ನು ಕಂಡಿದ್ದೇನೆ ಸ್ವರ್ಗಲೋಕದಲ್ಲಿ ನರಪುತ್ರರಂತ, ವ್ಯಕ್ತಿಯನ್ನು ಕಂಡಿದ್ದೇನೆ ಸ್ವರ್ಗಲೋಕದಲ್ಲಿ ನರಪುತ್ರರಂತ, ವ್ಯಕ್ತಿಯನ್ನು ಕಂಡಿದ್ದೇನೆ ಸ್ವರ್ಗಲೋಕದಲ್ಲಿ ನರಪುತ್ರರಂತ. या भावाच्या जीवितांत बदलावण घडलंय. त्या जीवितांत त्याची पत्कीची नीत ओळखून घेऊन केले समयांत कार्य देता. हालेलुया 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 हालेलुया. ಸ್ವರ್ಗಲೋಕದಲ್ಲಿ ಎಲ್ಲರೂ ಸೇರಿ ಆಡಿ. काही सगळं ओळखून घेऊन ते ಚಪ್ಪಾಳೆ ತಟ್ಟುತ್ತ ಎಲ್ಲರೂ ಸೇರಿ ನರಪುತ್ರರಂತ. This is the repentance. ಇದು ಮನ ಪರಿವರ್ತನೆ. God is giving him repentance. ನರಪುತ್ರರಂತ, ವ್ಯಕ್ತಿಯನ್ನು ಕಂಡಿದ್ದೇನೆ ಸ್ವರ್ಗಲೋಕದಲ್ಲಿ ನರಪುತ್ರರಂತ. It's changing. Your life is changing. ಈಗ ಜೀವನ ಬದಲಾಗ್ತಾ ಇದೆ. Jesus is changing your life. ಯೇಸುವಿನ ಜೀವನ The new life ಬದಲಾಯಿಸುತ್ತಿದ್ದಾರೆ. is given. ಹೊಸ ಜೀವನ ಕೊಡುತ್ತಿದ್ದಾರೆ. The new life is given. ಹೊಸ ಜೀವನ You are ಕೊಡಲ್ಪಟ್ಟಿದೆ. seeing your elder brother now. ನೀವು ಈಗ ನಿಮ್ಮ ದೊಡ್ಡ ಅಣ್ಣನನ್ನು That elder ನೋಡಬಹುದು. brother is Jesus. ಆ ಜ್ಯೇಷ್ಠ ಅಣ್ಣ ಯೇಸು. Yes, you are seeing your elder brother. ಹೌದು, ನಿಮ್ಮ ಜ್ಯೇಷ್ಠ His ಅಣ್ಣನನ್ನು life ನೋಡಿ is changing. ಇವರ ಜೀವನ ಬದಲಾಗ್ತಿದೆ. From prodigal son to beloved son. ದೊಂದುಗಾರ ಮಗನಿಂದ ಮುದ್ದಿನ ಮಗನ. Hallelujah. ಹಲ್ಲೆಲೂಯಾ. ಸ್ವರ್ಗಲೋಕದಲ್ಲಿ ನರಪುತ್ರರಂತ,
All his family, come forward. ಅವರ ಇಡೀ All his ಕುಟುಂಬ, family, come forward. ಅವರ ಇಡೀ ಮನೆಯವರು All his ಮುಂದಕ್ಕೆ family. ಬರಲಿ. All your family. ಅವರ ಇಡೀ ಮನೆಯವರು ಮುಂದಕ್ಕೆ Come ಬರಲಿ, forward. ಮುಂದಕ್ಕೆ ಬರಲಿ. ಸ್ವರ್ಗಲೋಕದಲ್ಲಿ ನರಪುತ್ರರಂತ ವ್ಯಕ್ತಿಯನ್ನು ಕಂಡಿದ್ದೇವೆ. ಸ್ವರ್ಗಲೋಕದಲ್ಲಿ ನರಪುತ್ರರಂತ ವ್ಯಕ್ತಿಯನ್ನು ಕಂಡಿದ್ದೀರಿ. Are you alone? Where is your mummy? ನಿಮ್ಮ ತಾಯಿಯಲ್ಲಿ, ಮಮ್ಮಿ ಪೇರೆನ್ನ? ನಿಮ್ಮ ತಾಯಿ ಹೆಸರೇನು? ತಾಯಿ ಹೆಸರು ಅನ್ನಿಲವಿನ. ಸ್ವರ್ಗಲೋಕದಲ್ಲಿ ನರಪುತ್ರರಂತ ವ್ಯಕ್ತಿಯನ್ನು ಕಂಡಿದ್ದೀರಿ. ಸ್ವರ್ಗಲೋಕ ಅನ್ನಿಲವಿನ ಡಿಸೋಜ. ಅನಿಲವಿನ ಡಿಸುಸ. ಸ್ವರ್ಗಲೋಕದಲ್ಲಿ ನಿಮ್ಮ ಮಗ. Oh, Jesus is entering into your house. ಯೇಸು ನಿಮ್ಮ ಮನೆಗೆ ಪ್ರವೇಶಿಸುತ್ತಿದ್ದಾರೆ. ಬನ್ನಿ, ಈಚೆ ಬನ್ನಿ, ಬನ್ನಿ. ಸ್ವರ್ಗಲೋಕದಲ್ಲಿ ನರಪುತ್ರನಂತ ವ್ಯಕ್ತಿಯನ್ನು ಕಂಡಿದ್ದೀರಿ. ಸ್ವರ್ಗಲೋಕದಲ್ಲಿ ನರಪುತ್ರನಂತ ವ್ಯಕ್ತಿಯಂತೆ ಕಂಡಿದ್ದೇವೆ. ಆಡಿ ಆಡಿ. ಸ್ವರ್ಗಲೋಕದಲ್ಲಿ ನರಪುತ್ರರಂತ ವ್ಯಕ್ತಿಯನ್ನು ಕಂಡಿದ್ದೇನೆ. Hey, teenagers used to sing, come. ಇವತ್ತು Sing louder. ಹಾಡು, ಹಾಡು ಗಟ್ಟಿಯಾಗಿ ಹಾಡು. ಸ್ಟೇಜಿಗೆ ಬಂದು ಹಾಡು, ಹಾಡು, ಹಾಡು. ಸ್ವರ್ಗಲೋಕದಲ್ಲಿ ಹಾಡು. ವ್ಯಕ್ತಿಯನ್ನು ಕಂಡಿದ್ದೀನಿ. ಹಾಡು, ಹಾಡು ಗಟ್ಟಿಯಾಗಿ. ಹಾಡು, ಹಾಡು. ವ್ಯಕ್ತಿಯನ್ನು ಕಂಡಿದ್ದೇನೆ. ಸ್ವರ್ಗಲೋಕದಲ್ಲಿ ನರಪುತ್ರರಂತ ವ್ಯಕ್ತಿಯನ್ನು ಕಂಡಿದ್ದೀನಿ. ಸ್ವರ್ಗಲೋಕದಲ್ಲಿ ನರಪುತ್ರನಂತ ವ್ಯಕ್ತಿಯನ್ನು ಸ್ವರ್ಗಲೋಕದಲ್ಲಿ ನರಪುತ್ರರಂತ New life. ವ್ಯಕ್ತಿಯನ್ನು ಕಂಡಿದ್ದೀನಿ. ಸ್ವರ್ಗಲೋಕದಲ್ಲಿ ನರಪುತ್ರನಂತ ವ್ಯಕ್ತಿಯನ್ನು ಕಂಡಿದ್ದೀನಿ. ಸ್ವರ್ಗಲೋಕದಲ್ಲಿ ನರಪುತ್ರನಂತ ವ್ಯಕ್ತಿಯನ್ನು ಕಂಡಿದ್ದೀನಿ. ಸ್ವರ್ಗಲೋಕದಲ್ಲಿ ನರಪುತ್ರರಂತ ವ್ಯಕ್ತಿಯನ್ನು ಕಂಡಿದ್ದೇನೆ. Tonight is the night Jesus is changing his life. ಇಂದಿನ ರಾತ್ರಿ ಯೇಸು ಇವರ ಜೀವನವನ್ನು ಬದಲಾಯಿಸುವಂತ ರಾತ್ರಿ. He is your elder brother. ಅವರು ನಿಮ್ಮ ದೊಡ್ಡ ಅಣ್ಣ. He is your elder brother. ಅವರು ನಿಮ್ಮ ದೊಡ್ಡ ಅಣ್ಣ. He understands you. ಅದು ಆತನು ನಿನ್ನನ್ನು ಅರ್ಥ The ಮಾಡಿಕೊಂಡಿದ್ದಾನೆ. struggles you are struggling for last 3 years. ಕಳೆದ ವರ್ಷ 3 ವರ್ಷಗಳಿಂದ ಇರುವ ನಿಮ್ಮ ನರಳುವಿಕೆ, ಸ್ವರ್ಗಲೋಕದಲ್ಲಿ ನರಪುತ್ರರಂತ ವ್ಯಕ್ತಿಯನ್ನು ಕಂಡಿದ್ದೇನೆ. ಸ್ವರ್ಗಲೋಕದಲ್ಲಿ his life is changing. ನನ್ನ ಜೀವನ ಬದಲಾಗ್ತಿದೆ. You know what Jesus is saying? ಯೇಸು ಸ್ವಾಮಿ ಹೇಳುತ್ತಿರುವುದೇನೆಂದರೆ, I'm going to enter into his life. ನಾನು ಇವನ ಜೀವನದೊಳಗೆ ಪ್ರವೇಶಿಸುವೆ. Oh, Jesus. 3 years he was literally begging in front of his friends. ನೋಡಿ ಗೆಳೆಯರ ಮುಂದೆ 3 ವರ್ಷ ಇವನು ಹೋಗಿ ಬೇಡಿದ. ಸ್ವರ್ಗಲೋಕದಲ್ಲಿ ನರಪುತ್ರನಂತ ವ್ಯಕ್ತಿಯನ್ನು ಕಂಡಿದ್ದೇನೆ. ಸ್ವರ್ಗಲೋಕದಲ್ಲಿ ನರಪುತ್ರರಂತ ವ್ಯಕ್ತಿಯನ್ನು ಕಂಡಿದ್ದೇನೆ. ಸ್ವರ್ಗಲೋಕದಲ್ಲಿ ನರಪುತ್ರರಂತ ವ್ಯಕ್ತಿಯನ್ನು ಕಂಡಿದ್ದೇನೆ. She is healed. Tell her that ನೋಡಿ, she is healed. ಅವಳಿಗೆ ನಿನಗೆ ಸೌಖ್ಯ ಸಿಕ್ಕಿದೆ. You are healed. ನಿನಗೆ ಸೌಖ್ಯ ಸಿಕ್ಕಿದೆ. Yes. ಹೌದು. Whatever is holding you back, ಯಾವುದೆಲ್ಲ ನಿನ್ನನ್ನು ಹಿಂದಕ್ಕೆ ಸೆಳೆಯುತ್ತಿತ್ತು, he's releasing you now. ಅದು ಈಗಾಗಲೇ ಬಿಡುಗಡೆ ಸಿಕ್ಕಿದೆ. ಎಲ್ಲರೂ ಮಂಡಿ ಕಾಲು ಕೆಳಗಡೆ ಹೋಗಿ.
ಎಲ್ಲರೂ ಮೊಣಕಾಲೂರಿ ನಿಂತುಕೊಳ್ಳಿ. This is our Jesus. ಇಗೋ ನಮ್ಮ ಯೇಸು. മാറത്തു പൊൻകച്ചയണിഞ്ഞും കാണും യേശുവേ, ഏഴു വിളക്കിൻ നടുവിൽ ശോഭപൂർണനാ, മാറത്തു പൊൻകച്ചയണിഞ്ഞും കാണും യേശുവേ, ആദ്യനും അന്ത്യനും യേശു മാത്രമേ, യേശുവേ, സ്തുതികൾക്കും പുകഴ്ചയ്ക്കും യോഗ്യനേ യേശുവേ. വിളക്കിൻ നടുവിൽ ണിഞ്ഞും കാണും യേശുവേ, ഏഴു വിളക്കിൻ നടുവിൽ ശോഭപൂർണനാ, മാറത്തു പൊൻകച്ചയണിഞ്ഞും കാണും യേശുവേ. രണ്ട് കൈകളും ഉയർത്തി, ആദ്യനോ അന്ത്യനോ നീ മാത്രമേ, യേശുവേ, സ്തുതികൾക്കോ പുകഴ്ചയ്ക്കോ യോഗ്യനേ യേശുവേ. ഹല്ലേലൂയ, 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 oh hallelujah. This is your Jesus ಇಗೋ ನಿಮ್ಮ ಯೇಸು, who is going to bless you. ಯಾರು ನಿಮ್ಮ ಪರವಾಗಿ ನಿಂತಿರುವುದು. ನರಪುತ್ರನ್, ನಾನು ದುರ್ಬಲನು, bread of life, ಜೀವಂತ ರೊಟ್ಟಿ, bread of life, ಜೀವಂತ ರೊಟ್ಟಿ, bread of life, ಜೀವಂತ ರೊಟ್ಟಿ, bread of life. ಜೀವಂತ ರೊಟ್ಟಿ ಯೇಸುವೇ. Call upon the name of Jesus. ಎಲ್ಲರೂ ಯೇಸುವೇ ಅಂತ ಕೂಗಿ ಕರೆಯಿರಿ. ಯೇಸುವೇ, ಯೇಸುವೇ, ಕರೀರಿ ಕರೀರಿ ಯೇಸುವೇ.
The moment you see your representation, your substitute, your mediator, ನಾವು ನಮ್ಮ ಮಧ್ಯವರ್ತಿಯನ್ನು, ನಮ್ಮ ಪ್ರತಿನಿಧಿಯನ್ನು ನಾವು ಕಾಣುವಂತ ಕ್ಷಣದಲ್ಲಿ it is your Jesus. ಹೌದು, ಈಗ ನಿನ್ನ ಯೇಸು. ಎದ್ದು ನಿಂತ್ಕೊಳ್ಳಿ. ಸ್ವರ್ಗಲೋಕದಲ್ಲಿ Can you do this? Can you do this when you go home today? ನೀವು ಮನೆಗೆ ಹೋಗುವಾಗ ಈ ರೀತಿ ಮಾಡಿ. Tonight when you go home? ಇಂದು ರಾತ್ರಿ ನೀವು ಮನೆಗೆ ಹೋಗುವಾಗ, before you sleep? ನಿದ್ರೆ ಮಾಡುವುದಕ್ಕಿಂತ ಮುಂಚೆ, when you enter your home back? ನಿಮ್ಮ ಮನೆಯಲ್ಲಿ ಪ್ರವೇಶಿಸುವುದಕ್ಕಿಂತ ಮುಂಚೆ ಸ್ವರ್ಗಲೋಕದಲ್ಲಿ ಹಾಡಿ ಹಾಡಿ. Can you sing this song? ಈ ಗೀತೆಯನ್ನು ಹಾಡುತ್ತೀರಾ? When you enter your bedroom? ನಿಮ್ಮ ಮಲಗುವ ಕೋಣೆಗೆ ಪ್ರವೇಶಿಸುವಾಗ ಏನ್ ಹಾಡಬೇಕು? ಹಲೋ, ಸ್ವರ್ಗಲೋಕದಲ್ಲಿ ತನ ತಂದನ ತಂದ ತಂದನೇ